ನಮ್ಮೆಲ್ಲರ ಸಮ್ಮುಖದಲ್ಲಿ ಸುಮಾರು 75 ನಿಮಿಷಗಳವರೆಗೆ ಒಂದು ಕಾರ್ಯಕ್ರಮ ಬಹಳ ಚುರುಕಾಗಿ ಮುಗಿದರೆ ಏನು ವಿಶೇಷವಾಗಿ ಮಾತಾಡುವಂತೆ ಅತಿಥಿಗಳು ಬರಲಿಲ್ಲ. ಆದ್ದರಿಂದ ಕಾರ್ಯಕ್ರಮವನ್ನು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ರವೀಂದ್ರ ರೈ ಕಳ್ಳಿಮಾರು, ಅಧ್ಯಕ್ಷರು ಬಂಟರ ಸಂಘ ಉಳ್ಳಾಳ ವಲಯ. ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸದಸ್ಯ ಅವರು. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಕುಂಡು, ಅಧ್ಯಕ್ಷರು ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘ. ಶ್ರೀ ಮುರಳಿ ಕೊಣಾಜೆ, ಅಧ್ಯಕ್ಷರು ಯುವ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ. ಹಾಗೆ ಅಭಿನಂದನೆ ಸ್ವೀಕಾರ ಮಾಡತಕ್ಕಂಥ ಶ್ರೀ ಬಾಬು, ನಿವೃತ್ತ ಕಾರ್ಯದರ್ಶಿಗಳು ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘ ಅಜಯಗೌಡ ಮತ್ತು ಪದಜ್ಯೋತಿ ಮಾತೃಮಂಡಳಿಯ ಅಧ್ಯಕ್ಷ ಶ್ರೀಮತಿ ನಾಗವೇಶ ಶೆಟ್ಟಿಯವರು, ನಮ್ಮ ಟ್ರಸ್ಟಿಗಳು ಮಣಿಪುರ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಪ್ರಸಾದ್ ಕಾಜೋರ ಮಿಟ್ಟಗೋಡಿಯವರು, ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಅಭಿನಯ್ ಪಟೀಲವರು, ದಯವಿಟ್ಟು ಭರತ್ ಮಂಡಳಿ ಅವರ ವೇದಿಕೆ ಬರಬೇಕು. ಭರತ್ ಮಂಡಳಿ ನಮ್ಮ ಸೇವಾ ಟ್ರಸ್ಟ್ ಅಧ್ಯಕ್ಷರಂತ ಶ್ರೀನಿವಾಸ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮ ಆರಂಭ ಆಗ್ತದೆ. ಪ್ರಾರ್ಥನೆಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ನಮ್ಮ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಗಣೇಶ್ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೆ, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೆ, ಏನಿಗುಲ ಎಡ್ಡಂತೀನೇನು ಕೊರುಲೆಂದು ನಾಟುನುವೆ, ಓ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೆ, ಸಿರಿಪಾದ ಸೋಗಿತೋನುವೆ. ಭರತ್ ಮಂಡಳಿಯವರಿಗೆ ಹಾರ್ದಿಕವಾದಂಥ ಸ್ವಾಗತ. ಕಾರ್ಯಕ್ರಮದ ಮುಂದಕ್ಕೆ ಪ್ರಸ್ತಾವನೆಯೊಂದಿಗೆ ಸ್ವಾಗತ ಮಾಡಲಿಕ್ಕಿದ್ದಾರೆ ಗೌರವಾನ್ವಿತ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿವಾಸ್ ಶೆಟ್ಟಿ ಪೊಲ್ಲು ಇವರಿಂದ ಪ್ರಸ್ತಾವನೆಯ ಜೊತೆಯಲ್ಲಿ ಸ್ವಾಗತ. ಸರ್ವಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾವ್ ಶಾಸ್ತ್ರಿ ತುಭ್ಯಂ ನಮೋ ನಮೋ ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನಿತ ಈ ಕಾರ್ಯಕ್ರಮ ಮುಪ್ಪದಿನಿತ ಭಜನೆ ಎಂಕಲ್ನ ಸಂಧ್ಯಾ ಭಜನ ಸಂಕೀರ್ತನದ ಮುಗಿತಲದ ಲೇಸಿರು ನಮೋಲ್ಲ. ಬಹುಶಃ ಈ ಅಯ್ಯಪ್ಪ ಮಂದಿರ ಆಯ್ಬಕ್ಕ 4ನೇ ಭಜನಾ ಕಾರ್ಯಕ್ರಮ ನಿತ್ಯ ನಿರಂತರ 40 ದಿನಲ ಮಂತದ ನಮ್ಮ 18 ದಿನ ಮಂತದ. ಬಹುಶಃ ಈ ಕಾರ್ಯಕ್ರಮ 30 ದಿನ ಮಂತ. ಈ ಮಂದಿರ ನಂಗೆ ಮಾತಾಡಲು ಗೊತ್ತೊಂದು 40 ವರ್ಷಕ್ಕೆ ದುಂಬು ಈ ಪ್ರದೇಶಡು ಇಲ್ಲಿ ಜನ ಪೊರ್ತುಡು ಅಪಗಲ 50 ಜನ ಮಾಲೆ ಪಡುವಂತೀರು. ಅಪಗ ಒವ್ಲ ನಂಗೆ ಮೂಲಭೂತ ಸೌಕರ್ಯ ಇಜ್ಜಿ ಶಬರಿಮಲೆಗೆ ಪೋಪು ನಮ್ಮ ಆ ಪೊರ್ತುಡು ಬಾರಿ ಒಂಜಿ ಐಕ್ ಬಾರಿ ಮಹತ್ವ ಐತನೆ ಆಯ್ತಾ. ಮಹತ್ವ ಒಂತೆ ಜನಕ್ಕೆಲ್ಲ ಅಭಿಪ್ರಾಯ ಅಂತೆ ಕಮ್ಮಿ ಆಡಲ್ಲ ಒಂಜಿ ಕಠಿಣ ಋತೊಟ್ಟು ದೇವರಿನ ತೂದು ಬರ್ಪುಣಂಚಿನ ಕಲಿಗೋರದನ ಒಂಜಿ ವಿಶೇಷತೆ ಉಂಡು. ಐನಿ ಏರಿ ನಿಷ್ಠೆ ಪ್ರಾಮಾಣಿಕ ಬದ್ಧತೆ ಹೃದಯ ಶ್ರೀಮಂತಿಗೆಡು ಐನು ಬಾರಿ ಪೊರ್ಲುಡು ಏರು ಮನ್ಪುರ ಅಕ್ಲೇನು ಆ ಕಲಿಗೋರದಿ ಖಂಡಿತ ಕೈಬಿಡು ಪೂಜೆ. ಆ ದೇವರು ಬಾರಿ ನಮ್ಮನ್ನು ದೆರ್ತದ ಪತ್ತು ನಂಚಿನ ಅಪ್ಪನ ಸ್ವಭಾವದ ಆ ಅಯ್ಯಪ್ಪೆ ನಮ್ಮ ನಿತ್ಯ ನಿರಂತರ ನಮ್ಮೊಂದೇ ಇತ್ತಿಂದ ಬೊಕ್ಕ ಎಂಕ್ಲು ತೂಯಿನಲ್ಲೇ ಕೊಡು ನಮ್ಮ ಬುಡ್ನೆಲ್ಲ ಆರ್ಬಿಡು ಪೂಜೆ ಅಂಚಿನ ಒಂಜಿ ಪ್ರೀತಿ ಆ ಒಂಜಿ ದೇವರಿಗೆ ಆ ಬಾಲೆಡು ನಮ್ಮ ದೇವರನ್ನು ತೂಪ ಆರ್ನ ಹೃದಯ ಶ್ರೀಮಂತಿಕೆಡು ವಾ ಕಲ್ಮಶಜ್ಜದನ ದೇವರು ನಮ್ಮನ್ನು ರಕ್ಷಣೆ ಮನ್ಪೇರಿಂದು ಎಂಕ್ಲಿಗೆ ಅನುಭವ ಬೈದಿನಿ. ಅಂಚನೆ ಈ 40 ವರ್ಷಡು ಯಾನು ದಾದ ಪನ್ಪುಡು ಬಂಡ 40 ವರ್ಷಡು ಒಂಜಿ ಗ್ರಾಸ್ ಲ್ಯಾಂಡ್ ಒಂಜಿ 500 ಎಕರೆ ಜಾಗೆ ಒಂದು ಪಂತಿ ಮೇಪುನ ಜಾಗೆ ಗೋಮಾಲ ಈ ಹೆಚ್ಚಿನ ಜಾಗೆ ಯೂನಿವರ್ಸಿಟಿ ಆವಡು ನಮ್ಮ ಅಯ್ಯಪ್ಪ
ಈ ಆಸುಪಾಸು ಅವಡು ಈ ನಮ್ಮ KSRP ಜಾಗೆಲ್ಲ ಅವಡು ಆಯ್ಕೆ ಟ್ರೈನಿಂಗ್ ಸೆಂಟರ್ 10 ಎಕರೆ ಆಡು ಇಂದು ಅಸೈಗೊಳ್ದ ಸೈಟ್ ಆಡು ಪೂರ ಗೋಚರ ಉಲ್ಯಾಂಡ್ ಆಂಡ ಆ ಪೊರ್ತುಡು ಜಾಗೆಗೆ ದಾಲ ಮಲ್ಲ ವ್ಯಾಲ್ಯೂ ಇಜ್ಜಾನ್ ಏರಿ ತೀರ್ಥ ಕೃಷಿ ಮನ್ಪು ಆಯನೆ ಒಂಜಿ ನಮೂನೆದ ಸ್ಥಿತಿವಂತ ಲೆಕ್ಕ ಪದವುಡು ಪತ್ತು ಕುಲ್ಲಾಗ ದಾಲ ಆ ಕಾಲಘಟ್ಟಡು ಮಲ್ಲ ಒಂಜಿ ಇಂದುಜಾಂಡ್ ದಾಲ ಮೂಲಭೂತ ಸೌಕರ್ಯ ಜಾಗೆಡು ಇಂದು ಜನಕ್ಕಲು ಹೆಚ್ಚಿಗೆ ಕೃಷಿನ ಆಶ್ರಯ ಮಂತೋದನ್ನ ಕಾಲಘಟ್ಟಡು ಇತ್ತವ ಆಂಡ ಇತ್ತೆ ನಮ್ಮ 30 ವರ್ಷಗನ ಜನ್ರೇಷನ್ ಚೇಂಜ್ ಆಪು ಇನಿ ಕೃಷಿನ ಜನಕ್ಕಲು ಮಾತ ಬುಡುದು ಬೇತೆ ಬೇತೆ ನಮ್ಮ ಇನಿ ಅಸೈಗೊಳಿ ಅದನ್ನು ಈ ಪರಿಸರ ಬಾರಿ ಬುಲೆದಿನಿ ನಾಳೈನು ಮೆಡಿಕಲ್ ಕಾಲೇಜ್ ಅಂಚನೆ ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ ಈ ಜಾಗೆಗಳ 150 ರೂಪಾಯಿಗೆ 45 ವರ್ಷ ಜಾಗೆಗೆ 7 ಲಕ್ಷದ ವ್ಯಾಲ್ಯೂಯೇಷನ್ ಬೈದಿನಿ ಕೈಕಂಜಿ ಮೇವತ್ತು 100-200 ಕೈಕಂಜಿ ಮೇವಂತು ಎಂಕ್ಲು ಮೂಲು ಎಲ್ಲೆ ಮಂದಿರ ಕಟ್ನಾಗ ಕಾಲಕ್ರಮೇಣ ಆ ಗೋ ಸಂಪತ್ತಲ ಅಲ್ಲಿಂಡು ಐನು ಆ ಗೋಕುಲೆಲ್ಲ ಸರಿ ಮೇರ ಬಿಡ್ತಿದ್ದೀರಿ ಜನಕ್ಕಳು ಐನ್ಲ ಪತ್ತದು ಕೊನೋದು ಧರ್ಮಾರ್ಥಗ ಐಕ್ ಐನು ತುಂಡು ಬಂತದ್ದು ಮಾರುನಂಚಿನ ಪರಿಸ್ಥಿತಿಗಳ ನಮ್ಮ ಬತ್ತ ಅಂಚದು ಪುನಗ ಇನಿ ಕೈಕಂಜಿ ಸಾಂಕುಳಕ್ಕೆಲ್ಲ ಇದ್ದೀರಿ ದಾನೆಲ್ಲ ಅವಡು ಆಡ ಇನಿ 5 ವರ್ಷಡು ಮೂಲಭೂತ ಸೌಕರ್ಯದಿಂದ ಅಲ್ಪ ಜನ ಈ ಅಸೈಗೋಲಿಡು ಮಾಲೆ ಪಾಡ್ದು ಶಬರಿಮಲೆಗೆ ಹೋಂತ ಬೊಕ್ಕೆ ಒಂಜಿ ಎಲ್ಲೆ ಮಂದಿರ ಆಂಡು ಅಪಗಾಯ್ಕೆ ಆ ಮಂದಿರ ಸ್ವಾಮಿನಕ್ಲೇ ಕಟ್ಟದಿನಿ ಆ ದುಡ್ಡುಡತ್ತು ಕಟ್ಟದಿನಿ ಆಕಲ ಇಚ್ಛಾಶಕ್ತಿ ಇತ್ತು ಆಕಲ ಕಟ್ಟು ನಂಗೆ ಕಟ್ಟೋಡು ತೋಜನ ಆ ಪೊರ್ತುಡು ಅವೊಂಜಿ 5 ಸಾರಡು ಬಾರಿ ಶೋಕುದ ಒಂಜಿ ಅಯ್ಯಪ್ಪನ ಮಂದಿರ ಕಟ್ಟದಿಂಗ್ಲು ಇನಿ 7 ವರ್ಷದ ದುಂಬು ನಮ್ಮ ತೂತ ನಂಗೆ ಅಯ್ಯಪ್ಪ ಮಂದಿರ ಈತ ಪೊರ್ಲು ಕಟ್ಟಿನಾಗ 7 ವರ್ಷ ಪೋತು ಆರ್ಥಿಕ ವ್ಯವಸ್ಥೆಯಲ್ಲೂ ನಮ್ಮ ಗ್ರಾಮೀಣ ಪ್ರದೇಶ ಮಾತ ದುಡ್ಡುದ ಕಷ್ಟಲ ಉಂಡು ಅಂಡಲ ಮಂದಿರ ಪೊರ್ಲಾಂಡು ಮಂದಿರ 7 ವರ್ಷದ ಮಂದಿರ ಪೊರ್ಲಾಂಡು ಈ ಮಂದಿರಡು ಮಸ್ತ್ ಜನ ಕೆಲಸ ಮಂತದಿರಿ ಈ ವೇದಿಕೆ ಇತ್ತನ ಪ್ರಶಾಂತ್ ಕಾಜಾವರ ಅದಪ್ಪು ಮಾ ಯಾನೇರಲ್ಲ ಪುದರ್ ಪಂಡ್ರೆ 10 ಜನ ನೆಟ್ಟು ಬೆಂತೇರಿ ಮಂಜುನಾಥ ಆಳ್ವೇರ ಅದಪ್ಪು ರಾಮಕೃಷ್ಣರ ಅದಪ್ಪು ಹೆಚ್ಚಿನ ಸಮಯ ಕೊರ್ದು ಪ್ರತಿ ತಿಂಗೊಲ್ಲ ವಾರಡ್ಲ ಮೀಟಿಂಗ್ಲೆತ್ತು ಅಂತ 10 ಜನನೇ ಎತ್ತೀನಿ ಆಂಡ ಚಾಲಬುಡ ಅಂದೆ ಐನು ಬೆರಿ ಬತ್ತದು 5 ವರ್ಷಡು ಐಕೆ ಮಾತ ವ್ಯವಸ್ಥೆ ಎಲ್ಲ ಆದು ಬಾರಿ ಪೊರ್ಲುಡು ಒಂಜಿ ಅಯ್ಯಪ್ಪ ಮಂದಿರನ ನಂಗೆ ರಡ್ಡು ಪೊರ್ತು ಪೂಜೆ ಆಪ್ನ ಪಂಚಲೋಹದ ಮೂರ್ತಿನ ನಂಗೆ ಒಂಜಿ ಮೂಲು ಬ್ರಹ್ಮಕಲಶ ಮಂತದ ಸ್ಥಾಪನೆ ಮನ್ಪೆರೆ ಆಂಡು ಈ ಒಂಜಿ ಎಲ್ಲ ಚುಟುಕು ನೇನು ಕೊರ್ದು ಇಂಥ ಈ 4ನೇ ಸಂಧ್ಯಾಭಜನ ನೇಟು 30 ದಿನಲ ನಮ್ಮ ಬೇತೆ 4 ಎಲ್ಲ ಧಾರ್ಮಿಕ ಚಿಂತನ ಸಭೆಲಾಂಡು ಮಸ್ತ್ ಜನ ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ಅಂಜನೆ ಪ್ರತಿ ದಿನ 30 ಭಜನಾ ಮಂಡಳಿದಾಕ್ಲಿ ಬಾರಿ ಪೊರ್ಲುಡು ಬತ್ತದು ಭಜನೆ ಮಂತದು ಮಾತ ಅಪ್ಪೆಲ್ಲ ಮಸ್ತ್ ಜನ ಬೈದಿರಿ ಇನಿ ಹಿಂದೂ ಸಮಾಜದ ಒಂಜಿ ಸಂಸ್ಕೃತಿ ಬರೆದಿತ್ತಂದ ಐಕೆ ನಮ್ಮ ಅಪ್ಪಳೆಲ್ಲ ಪಾತ್ರ ಭಾರಿ ಮಹತ್ವ ಉಂಡು ಪಣಂದು ಮಸ್ತ್ ಜನ ಬತ್ತದ ನೆಕ್ಕೆ ಸಾಕಾರ ಕೊಡ್ತೇರಿ ಈ 30 ದಿನಲ ಬಾರಿ ಪೊರ್ಲುಡು ಭಜನೆ ಅದು ಅನ್ನದಾನ ಸೇವೆಲ ಕೊಡ್ತೇರಿ ಪ್ರತಿವರಿಲ ಒಂಜಿ 5 ಸಾವಿರ ದೇಣಿಗೆ ಕೊರ್ದು ದಾಲ 100 ಜನ ಮುಟ್ಟ ಎಂಕ್ಲೆಗೆ ಈ ಸಂದರ್ಭಡು ಒಂಜಿ ಅನ್ನದಾನ ಸೇವೆ ಕೊರ್ದು ಅಂಚನೆ ದೀಪ ಪ್ರಜ್ವಲನೆ ಮಂತದು ಇನಿ ಅಕೇರಿದ ದಿನ ತಾನಿ ತುಪ್ಪಡು ದೀಪ ಬತ್ತಾವನ ಒಂಜಿ ಕಾರ್ಯಕ್ರಮಲ ಬಾರಿ ಪೊರ್ಲು ನಡತನಿ ಈ ಒಂಜಿ ಈ ನಮ್ಮ ಅಕೇರಿದ ಧಾರ್ಮಿಕ ಚಿಂತನ ಸಭೆಟ್ರಿ ಇನಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇನ ಸದಾಶಿವಲ್ಲ ಅಲ್ಲವ್ಲೇರಿ ಅರೆಗೆ ಅರ್ನ ಪರಿಚಯ ನಿಖಿಲೆ ಗುಪ್ಪು ಸಾಮಾಜಿಕ ಧಾರ್ಮಿಕವಾದ ಬಾರಿ ವರ್ಷೋಡು ಕೆಲಸ ಮಂತನಾರು ಆರ್ನ ಸಮಯ ಇಜ್ಜಿನಲ್ಲ ಎಂಕ್ಲು ಪನ್ನಕ್ಕೆ ಗೌರವ ಕೊರ್ದು ಬತ್ತದಿ ಈ ಸಭಾ ಕಾರ್ಯಕ್ರಮನು ಬೈದೇರಿ ಅರೆಗೆ ನಿಖಿಲ ಮಾತೆರ ಪರವಾದಲ್ಲ ತುಂಬು ಹೃದಯದ ಸ್ವಾಗತ ಕೊರ್ತೆ ಮೇರೆಗೆ ನಮ್ಮ ಟ್ರಸ್ಟ್ ನೆಟೋರೆ ರೇಂಚ್ನ ವಿಶ್ವನಾಥ್ ನಾಯ್ಕ್ ಮೇರೆ ಶಾಲು ಪಾರದೆ ಗೌರವಿಸೋಡು ಬಂಡದೆ ಕೇಳೋದಲ್ಲ ಈ ಕಾರ್ಯಕ್ರಮದ ಉದ್ಘಾಟನೆ ಸದಾಶಿವಲಾಲ್ ಮನ್ಪೇರಿ ತುರ್ತು ಕಾರ್ಯಕ್ರಮ ಇತ್ತಿನದಾದ ಇನಿ ಕಾರ್ಯಕ್ರಮದ ಉದ್ಘಾಟನೆ ಸದಾಶಿವ ಉಲ್ಲಾಲ್ ಮೇರೆ ಮಂತಂದಲ್ಲೇರು ಮೇರೆಗೆ
ಟ್ರಸ್ಟ್ ನೆಟ್ ಓರ್ವರೈನಂಚಿನ ವಿಶ್ವನಾಥ್ ನಾಯ್ಕ ಮೇಯರ್ ನಡೆದು ಶಾಲು ಬಾರದು ಗೌರವ ಅರ್ಪಣೆ. ಅಂಚೆನೆ ಇನ್ನಿತ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ರವೀಂದ್ರ ರೈ ಕಲ್ಲಿಮಾರು ವಹಿಸಿದ್ದೀರಿ. ಈಗಲೇ ಮಾತಾಡಿಗಳ ಪರಿಚಯಪ್ಪು ಸದಾಶಿವ ರವೀಂದ್ರ ರೈನ ಪರಿಚಯ ಜನಕ್ಕೆ ಭಾರಿ ಕಮ್ಮಿ, ಭಾರಿ ಸೌಮ್ಯ ಸ್ವಭಾವದ ವ್ಯಕ್ತಿ. ಇನಿ ಉಳ್ಳಾಲ ವಲಯದ ಬಂಟರ ಸಮದ ಅಧ್ಯಕ್ಷರಾದ ಬೇಲಮಂತಂದುಳ್ಳೇರಿ. ಅಂಚೆನೆ ಎಂಕಲ ಮಾತ ಪ್ರತಿ ವರ್ಷಲ ಎಂಕಲು ಲೆತ್ತಿಂದ ಭಾರಿ ಸಮಯಕ್ಕೂ ಸರಿಯಾದ ಬತ್ತದು ಆರು ಭಾರಿ ಪೊರ್ಲುಡು ರಡ್ಡು ಪಾತ್ರ ಪಂಡ್ರದು ಮಾತ ಧಾರ್ಮಿಕ ಚಿಂತಕ್ಕೆ ಕವಿ ಮಾತಾರ್ನ ಅವತ್ತಂದೆ ಉತ್ತಮ ಕೃಷಿಗೆ ಇನಿ ಕಾರ್ಯಕ್ರಮ ಬೈದಿರಿ ಅರೆಗಿ ಎಂಕಲ ಮಾತ ಈ ಭಜನಾ ಸಂಧ್ಯಾ ಭಜನ ಸಮಿತಿ ಅಂಜನೆ ಎಂಕಲ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಪರಂಜ್ಯೋತಿ ಮಾತೃ ಮಂಡಳಿ ಸಂಧ್ಯಾ ಭಜನೋತ್ಸವ ಮಾತ ಸಮಿತಿಯಲ್ಲಿ ಕೊಡು ತುಂಬ ಹೃದಯದ ಸ್ವಾಗತ ಕೊರಲಿಲ್ಲ. ಮೇರೆಗೆ ಎಂಕಲ್ನ ಟ್ರಸ್ಟ್ ಐನಂಚಿನ ಚೇತನ್ ಅಸೈಗೋಲಿ ಸೈಟ್ ಮೇರೆ ಶಾಲು ಬಾರ್ದು ಈ ಲೇಸಿಗೆ ಸಂತೋಷ್ ಕುಮಾರ್ ಶೆಟ್ಟರುಳ್ಳೇರಿ ಎದುಕೊಂಡಲ್ಲೇರು ಕೊನಾಜೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಿ ಮಾತ ನಮ್ಮ ನೇಕಿ ಮಸ್ತ್ ಜೀರ್ಣೋದ್ಧಾರ ಸಮಯನ ಸಾಕಾರ ತಿಕ್ಕಿದನು ಅರೆಗಳ ಯಾನು ತುಂಬ ಹೃದಯದ ಸ್ವಾಗತ ಕೊರಲಿಲ್ಲ. ಮೇರೆಗೆ ತ್ಯಾಗಂ ಹರೇಕಲ ಟ್ರಸ್ಟಿಲು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಅಸೈಗೋಲಿ ಮೇರೆ ಶಾಲು ಬಾರ್ದು ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡು. ಧಾರ್ಮಿಕ ಸಾಮಾಜಿಕ ಚಿಂತಕಿ ಮುರಣಿ ಬತ್ತದ ಬಾರಿ ಪೊರ್ಲುದ ಭಜನೆ ಮಂತ ಪೋಯಿನ ಕೃಷ್ಣ ಶೇಖರೂಪ ಮೇರು ಬಾರಿ ಇದು ಭಾರತ ಎಂಕ್ಲೆ ಇತ್ತಲ ಅರ್ನ ಭಜನೆಗೆ ಏನೋ ಒಂದು ಕೆಬಿಕ್ ಬಾರಿ ಒಂಜಿ ರೋಮಾಂಚನವೈನ ಭಜನೆನು ಪಂಡದು ಧಾರ್ಮಿಕ ಒಂಜಿ ಭಕ್ತಿನ ಪುಟ್ಟಾನು ಅಂಚಿನ ಒಂಜಿ ಆರ್ನ ಭಜನೆ ಕೆಂಡು ಎಂಕ್ಲೆಗ ಸಮಯ ಪೋಪು ನೆನ ಗೊತ್ತಾಪುಜಿ ಅಂಚಿನ ಒಂಜಿ ಅರೆಡ ಒಂಜಿ ಶಕ್ತಿ ಉಂಡು ಬಾರಿ ಸಾಮಾಜಿಕ ಧಾರ್ಮಿಕವಾದ ಮಸ್ತ್ ಕೆಲಸ ಮಂದೊಂದುಲ್ಲೇರಿ ಅರೆಗಿ ನಮ್ಮ 4 ಭಜನಾ ಮಂಡಲದಲ್ಲೇ ಕೊಡ್ಲ ಭಜನಾ ಸಮಿತಿಯಲ್ಲೇ ಕೊಡು ನಮ್ಮ ತುಂಬ ಹೃದಯದ ಸ್ವಾಗತ ಕೊರೊಂದಿಲ್ಲ. ಇವರಿಗೆ ರಮೇಶ್ ರೈ ಪಟ್ಟೋರಿ ಇವರು ಶಾಲು ಹಾಕಿ ಈ ಕಾರ್ಯಕ್ರಮ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುರಳಿ ಕೊನಜಲ್ಲಿ ಯುವಕಿ ಎನ್ನ ಆತ್ಮೀಯ ಮಿತ್ರಿ ಮಾತ ಕಷ್ಟ ಕಾಲಗೂ ಸ್ಪಂದಿಸಿನ ಈ ವ್ಯಕ್ತಿ ಮೇರಿ ಮಾತ ಈ ಕೊನಾಜದ ಆಸುಪಾಸು ಬಾರಿ ಪೊರ್ಲದ ಬೇಲೆ ಮಂತೊಂದುಲ್ಲೇರಿ ಅರೆಗಿ ನಮ್ಮ 4 ಭಜನಾ ಮಂಡಲದ ಭಜನಾ ಸಮಿತಿದಲ್ಲೇ ಕೊಡು ಯಾನು ತುಂಬ ಹೃದಯದ ಸ್ವಾಗತ ಕೊರೊಂದಿಲ್ಲ. ಮೇರೆಗೆ ನಮ್ಮ ಟ್ರಸ್ಟಿ ಡೋರಂಚಿನ ಪ್ರತಾಪ್ ಅಸೈಗೋಲಿ ಸೈಟ್ ಮೇರೆ ಶಾಲು ಬಾರ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡು ಪಂಡದಕ್ಕೆ ಏನಂದಿಲ್ಲ. ಅಂಜನೆ ಈ ಸಭೆಟ್ ಭರತ್ ಮುಂಡೋಳಿಲ್ಲೇರಿ ಆರು ಮುರಂದ ಸಭೆಗೆ ಲೆತ್ತಿತ್ತ ಆರು ಬೈದಿಜೇರಿ ಆರು ಅಯ್ಯಪ್ಪನ ಬಾರಿ ಮೊಲ್ಲ ಭಕ್ತಿ ಎಂಕ್ಲು ಒಟ್ಟಿಗೆ ಶಬರಿಮಲೆಗೆ ಪೋತ ಎಂಕಲ್ನ ಆನಂದ ಗುರುಸ್ವಾಮಿನ ಬಾರಿ ಮಲ್ಲ ಭಕ್ತಿ ಮುಲ್ಪಡ್ದು ಎಂಕ್ಲು ಮಾಲೆ ಪಾಡ್ದು ಶಬರಿಮಲೆಗೆ ಪೋದು ಅರಡ ಆತ್ಮೀಯ ಬೆಲೆ ಇನ್ನು ಎಂಕಲ್ನ ಮೂಲ ಆಸೆಗಳು ಹೆಂಗಪ್ಪ ಮಾಸ್ಟರ್ನ ಪುಲ್ಯಾರು ಅಂಜದ ಪುನಾರಿ ನಮ್ಮ ಮುಟ್ಟದಾರು ಸಾಮಾಜಿಕ ರಾಜಕೀಯ ಮಾತ ಬದುಕಿಡ್ಲ ಆರ್ನ ಪಾತ್ರ ಉಂಡು ನಂಗೆ ಆರ್ನ ಕೆಲವು ಮುರಣಿ ಬಾರಿ ಪೊರ್ಲುದ ದೀಪಲ ನಂಗೆ ಕೊರ್ದು ಬೋತೀರಿ ಅರೆಗಿಲ ಎಂಕಲ್ನ ಸಮಿತಿದಲ್ಲಿ ಕೊಡು ತುಂಬ ಹೃದಯದ ಸ್ವಾಗತ ಕೊರೊಂದಿಲ್ಲ. ಮೇರೆಗೆ ನಮ್ಮ ಭಜನಾ ಸಮಿತಿದ ಸಂಚಾಲಕರೇನ ವಸಂತ್ ಕುಮಾರ್ KSRP ಮೇಯರ್ ಬರ್ತದೆ ಶಾಲು ಬಾರ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡು ಪಂಡದಕ್ಕೆ ಏನಂದಿಲ್ಲ. ಈ ಕಾರ್ಯಕ್ರಮಡು ಎಂಕಲ್ನ ರವಿರೈ ಪಜೀರಿ ಈ ಎಂಕಲ್ನ ಈ ಕಾರ್ಯಕ್ರಮ ಈತು ಪೊರ್ಲು ನಡಪಡಂಡ ಐತ ಪ್ರಮುಖ ವ್ಯಕ್ತಿ ಎಂಕಲ್ ಒಂದು ಮೀಟಿಂಗ್ ಬಂತದು ಈ ಸರ್ತಿದ ಭಜನಾ ಸಮಿತಿಗೆ ಏರೇನ ಅಧ್ಯಕ್ಷ ಮನ್ಪುಣಿಂದು ಚಿಂತನೆ ಮನ್ಪುಣಾಗ ಟ್ರಸ್ಟ್ ದಾಖಲೆ ಸಮಿತಿ ಎಂಗ್ಳಿಗೆ ರವಿರೈನ ಪುದರ್ ಬತ್ತನಿ ಪಾದರಸದಂಚಿನ ಒಂಜಿ ವ್ಯಕ್ತಿತ್ವ ಉಂಡರೆಡ ಮಾತೆರೆಲ್ಲ ಒಂಜಿ ಮಂತದು ಹೆಚ್ಚು ಕಮ್ಮಿ ಇತ್ತಿನ ಮಾತೆರೆಲ್ಲ ಪಾತೆರ್ದು ಅಯ್ನ ಸರಿ ಮನ್ಪುಣಂಚಿನ ಒಂಜಿ ಸಾಮಾಜಿಕ ಧಾರ್ಮಿಕ ಕಳಕಳಿ ಇತ್ತಿನ ವ್ಯಕ್ತಿ ನಂಗೆ ಗೊತ್ತುಪು ಅಜ್ಜನ ನೇಟ್ ಒಂಜಿ ಜೀರ್ಣೋದ್ಧಾರ ಸಮಿತಿ ಅಜ್ಜನ ಮುಟ್ಟಾಲೆ ನೇಕ ಪೂರ ಐತ ನೇಟ್ ಅಧ್ಯಕ್ಷ ಅದು ಬಾರಿ ಪೊರ್ಲುಡು ಬೇಲೆ ಮಂತದು ಒಂಜಿ ಅರ್ಧ ಕಿಲೋ ಬಂಗಾರದ ಮುಟ್ಟಾಲೆ ಮನ್ಪುನಾಗ ಬೊಂಬೈ ಮುಟ್ಟ ಪೋದು ಆರ್ನ ಐಟು ಮಲ್ಲ ಪಾತ್ರ ಉಂಡು ಅಂಚದ ಉಪ್ಪುನಾಗ ರವಿಯನ್ನೇ ಒಂಜಿ ನಿಮಿಷ ಅಲ್ಲ ವೇಸ್ಟ್ ಮನ್ಪುನ ಜನತ್ ಆರ ಬಾರಿ ಪುಲ್ಯ ಕಲರ್ ಬಾರಿ ಬೇಗ ಹಾಕುವಿರಿ ಎಂಕ್ಲ ಆರು ಕಾಂಡೆ ಆರ್ನ ಇಲ್ಲಡೆ ಪೋನಾಗ ಆರಿಜ್ಜಾನ್ ಆರ್ನ ಕೆಲಸ ಹೊಡಿತೀರಿ
ಬೊಕ್ಕ ಎಂಕ್ಲು ಪನ್ನೆಕ್ಕೆ ಬತ್ತದು ನಾನು ಜಾಕ್ಷಿನೋಡು ವಹಿಸ್ಕೊಂಡಿರಾರು ಆ ವಹಿಸ್ಕೊಂಡ್ಬಿಟ್ಟು ಈ ಒಂಜಿ 30 ಭಜನೆ ಬಾರಿ ಪೊರ್ಲು ನಡತನು ನಂಗೆ ಪ್ರಥಮವಾದ ಒಂಜಿ 50,000 ದೇಣಿಗೆಲ್ಲ ಕೊಯ್ಯರು ಮೂಲಭೂತ ಸೌಕರ್ಯ ಉಂಡು ಐಕ್ ಮಾತ ಸ್ಪಂದನೆ ಮಂತದು ಮಸ್ತ್ ಸಂಘಟನೆ ಮಂತದು ಈ ಈತು ಪೊರ್ಲು ಒಂಜಿ ಈ ಭಜನೆ 30 ದಿನ ಪೊರ್ಲು ನಡಪಡಂಡ ರವಿಯನ್ನ ಪಾತ್ರ ಮಲ್ಲ ಉಂಡು ಪಂಡದು ಈ ಸಂದರ್ಭಡು ಯಾನು ಪಣೊಂದು ಅರೆಗು ಮಾತ ಎಂಕ್ಲನ ಇಡೀ ಅಯ್ಯಪ್ಪ ಸ್ವಾಮಿ ಸಮಿತಿದ ಮಾತ ಭಕ್ತರನ ಪರವಾದ ತುಂಬ ಹೃದಯದ ಸ್ವಾಗತ ಅನ್ಕೊರುದಿಲ್ಲ. ಇವರಿಗೆ ಕೃಷ್ಣಪ್ಪ KKS ಅಸೈಗೋಳಿ ಟ್ರಸ್ಟಿಗಳಲ್ಲಿ ಓರ್ವರು, ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಂಗಿಲ್ಲ ಈ ಕಾರ್ಯಕ್ರಮ ಮಹಿಳಾ ಸಮಿತಿದ ಪರಂಜ್ಯೋತಿ ಮಹಿಳಾ ಮಂಡಳಿದ ಅಧ್ಯಕ್ಷರೇನ ನಾಗವೇನ ಕೊಲ್ಲೂರು ಬಹುಶಃ ಅರೇನು ಎಂಕಿಲು ಬಾರಿ ಗೌರವ ಮನ್ಪ ದಯಪಂಡ ಆರು ಹೆಚ್ಚಿನ ಸಮಯ ಊಲ ಆಪುಜಿ ಮನ್ಪುಜೇರು ಆರಡೆ ಒಂಜಿ ಜವಾಬ್ದಾರಿ ಕೊರ್ನ ಬಾರಿ ಪೊರ್ಲು ಮನ್ಪೇರು ಅಂಚನೆ ಸಮಯಲ ಕೊರ್ಪೇರು ಎಂಕಿಲ ನಿತ್ಯ ನಿರಂತರ ರಡ್ಡು ಪೊರ್ತು ಪೂಜೆ ಆದ ನಡಪುನಂಚನೆ ಈ ನೇಕ್ ಹೆಚ್ಚಿನ ದಿನ ಬರ್ತದೆ ಬಯ್ಯದ ಪೊರ್ತರು ಒಂಜಿ ಕೈ ಮುಗಿದು ಪೋಪುನ ಜನ ಅಂಚನೆ ಆರ್ನ ಮಸ್ತ್ ದೇಣಿಗೆ ಉಂಡು ನೆಟ್ರಿ ಯಾನ್ ಇನ್ನು ಪನೀರ ಪೋಪುಜಿ ಅರೆಗ್ಲ ಬೇಜಾರ ಪಂಡ ಆರು ಓಕೆಂಡಲ ಆಪುಜಿ ಮನ್ಪುಜೇರು ಅವು ಕೊರ್ಪೆಂದೆ ಮನ್ಪುನಾರು ಅಂಚದು ಪುನಗ ದೇವೇರು ಇರಗೆ ಬಾರಿ ಮಲ್ಲ ನಲ್ಲ ಆರೋಗ್ಯ ಕೊರಡು ಅಂಚದು ಪುನಗ ಇರ್ನ ತಂಡಗು ಇರ್ನ ತಂಡದಕ್ಲೆ ಇನ್ನೊಂದು ನಿಕ್ಲಿ ಮಾತಾರಿಗ್ಲ ಈ ಇರ್ನ ಪರಂಜ್ಯೋತಿ ತಂಡ ಮಂಡಲಿಗೆ ನಾನು ಪೂರ್ಣ ಪ್ರಮಾಣದ ಸ್ವಾಗತನ ಇರ್ನ ಮುಖಾಂತರ ಕೊರೊಂದಿಲ್ಲ ಈ ಕಾರ್ಯಕ್ರಮ ಪ್ರಶಾಂತನ್ ಹೇಳಿರು ಪ್ರಶಾಂತನ್ನೇ ಎನ್ನ ಬಾವಿ ಎಂಕ್ಲು ಪ್ರಶಾಂತನೇ ಎಂಕ್ಲ ಒಂಜಿ ಮರಣಿ ಮೇಟಿ 40 ದಿನ ಶಬರಿಮಲೆಗೆ ಪೋಯ 46 ದಿನ ಋತುವತ್ತು ಇತ್ತೇರಿ ಮೇಟಿ ಎಂಕ್ಲು ಶಬರಿಮಲೆಗೆ ಪೋನ ಬಂದಿರಿ ಎಂಗೆ ಶಬರಿಮಲೆಗೆ ಈ ಸತಿ 40 ದಿನ ಋತುವತ್ತದೇ ಪೋಡು 1-2 ದಿನ ಹತ್ತು ಅವು ಭಕ್ತಿಪೂರ್ವಕ ಆಗೋದಲ್ಲ ಕಾಂಡೆಲ್ಲ ಬೈಯಡ್ಲ ಈ ಅಯ್ಯಪ್ಪ ಮಂದಿರಕ್ಕೆ ಬತ್ತದ ಕೈ ಮುಗಿದು ಒಂಜಿ ದಿನ ತಪ್ಪಂದೆ ಬಾರಿ ಸಮಯಕ್ಕೆ ಸರಿಯಾದ ಬತ್ತದು ಬಾರಿ ನಿಷ್ಠೆಡು ಋತಾಚರಣೆ ಬಂತದ್ದು 40 ದಿನ ಎಂಕ್ಲ ಬಂದಿರಿ ಏರು ಮಾತ್ರ ಶಬರಿಮಲೆಗೆ ಬರ್ಪೆ ನಿಕ್ಲಿ ಮಾತ್ರ ಎಲ್ಲ ಒಪ್ಪಂಡಿರಿ ಯಾಲ್ನ ಆರ್ನೊಟ್ಟಿಗೆ ಪೋತೆ ಆರೇ ಟಿಕೆಟ್ ಪೂರ ದೈದೇರಿ ಎಂಕ್ಲ ಒಂಜಿ ಎಲೆನ್ಮ 10 ಜನ ಪೋತ ಮುಲ್ಪ ಅನ್ನದಾನ ಸೇವೆ ಆತನು ಮಾತ ಬಾರಿ ಪೊರ್ಲುಡು ಆತನು ಅಂಚದು ಪುನಃ ಎಂಕ್ಲ ಅಯ್ಯಪ್ಪ ಮಂದಿರದ 40 ದಿನ ಬತ್ತಿನಡಿ ಎಂಕ್ ಮಸ್ತ್ ಪ್ರಯೋಜನನೇ ಅಧ್ಯಕ್ಷ ಆಜಿ ಮುಲ್ಪದ ಎಂಚಿನ ಸಮಸ್ಯೆ ಅವು ಪೂರರೇ ಗೊತ್ತಾನು ಕನ್ನಡ ತೂದಿ ಅಂಚನೆ ಹಿಡಿದು ಅವು ಐ ಕೆಲವು ಮರ್ದುಪುರ ಕೊರಿಯರಾರು ಅಂಚಿನ ಎಂಕ್ಲ ನೇಟ್ಲ ಮಲ್ಲ ಪಾತ್ರ ಉಂಡಾರು ಎಂಕ್ಲಿ ಐನು ಪರೋಡಾಪುನು ಈ ಸಂದರ್ಭ ಪಂಡಿಜಿನ ತಪ್ಪಾಪುನು ಕೆಲವು ವಿಷಯ ಈ ಅಯ್ಯಪ್ಪ ಮಂದಿರಾಗ ಇನಿ ಅವು ಒಂದು 200 ವರ್ಷ ಪೋಂಡಲ ನನ್ನ ಮರಮಿನ ಕುಂಭ ಒಂದು ಖಂಡಿತ ಎಂಗ್ಲಿಗೆ ಆತ ಭರವಸೆ ಉಂಡು ಈ ತಮೀದು ಅವು 150 ವರ್ಷದ ಪರಮರನು ಎಂಕ್ಲು ಸುಳ್ಳ್ಯಾಡ್ದು ಪತೊಂದು ಬೈದ ಪತೊಂದು ನಾವು ಬೇತೆ ಬೇತೆ ಸಮಸ್ಯೆ ಎತ್ತಿನ ಇಟ್ಟು ರೇಂಜರ್ ನಾಕಲ್ನ ಫಾರೆಸ್ಟರ್ ನಾಕಲ್ನ ಐಟ್ ಮಸ್ತ್ ಕಷ್ಟ ಬೈದ ಅವು ಮಿತ್ತದ ಪಂಚಲೋದ ಗರ್ಭಗುಡಿತ ಮರ ಲಂಚೆನಿ ಬಾರಿ ಗಟ್ಟಿ ಮುಟ್ಟದ ಮರ ಐತ ಮಿತ್ತು ಐಟ್ ಮಸ್ತ್ ಕೆಲಸ ಆತನು ಯಾನ್ಲ ಒಂದು 10-20 ಸರ್ತಿ ಸುಳ್ಳ್ಯಾಗ ಪೋತೆ ಆ ಪೊರ್ತುಡು ಐಕ್ ಪೂರ ಆರ್ನ ಪೂರ್ಣ ಪ್ರಮಾಣದ ಸಹಕಾರ ತಿಕ್ಕಿದೀನಿ ಅಂಚದು ಪುನಗ ಇನಿಲ್ಲ ಆರು ಅನ್ನದಾನ ಸೇವೆಗೆ 18,000 ರೂಪಾಯಿ ಕೊಡ್ತೀರಿ ದಯಪಂಡ ಅನ್ನದಾನದ ಸೇವೆ ನಿತ್ಯ ನಿರಂತರ ಉಪ್ಪಾಡು ಅವು ಕಮ್ಮಿ ಆಯ್ರ ಬಲ್ಲಿ ಅಂಚದು ಪುನಗ ಪ್ರಶಾಂತ್ ಕಾಜವೇರಿ ಎಂಕ್ಲಿನ ಒಂಜಿ ಗಟ್ಟಿದ ಒಂಜಿ ಟ್ರಸ್ಟಿಂದ ಪಂಡೊಂದು ಆರಿನಿ ನಮ್ಮ ಸಭೆ ಟುಲ್ಲಿರು ಅರೆಗೆ ನಿಖಿಲ ಪರವಾದ ತುಂಬ ಹೃದಯದ ಸ್ವಾಗತ ಅನ್ಕೊರೊಂದಿಲ್ಲ. ಈ ಕಾರ್ಯಕ್ರಮ ಎನ್ನ ಆತ್ಮೀಯ ಮಿತ್ತಿರೆ ಬಾಬಣ್ಣೆಲ್ಲಿರು ಬಾಬನ್ನೇ ನಮಕ್ ಮಾತು ಗೊತ್ತುಂಡು ಏರ್ನ ಪರಿಚಯ ಜನಲ್ಲ ಬಾಬನ ಮಾತಾಡಿಗಳ ಪರಿಚಯ ಉಂಡು ಸೊಸೈಟಿ ಹಿಡಿದು ಅರಿ ಮಸ್ತ್ ಜನ ನಮ್ಮ ಕೊನಪ್ಪ ನೂದೆಟ್ಟು ಕೊನಾಜ ಗ್ರಾಮಡು ನೂದೆಟ್ಟು ಸ್ವಲ್ಪ ಜನ 1,000 ಚಿಲ್ಲರೆ ಅಡಿ ಕಾರ್ಡ್ ಉಂಡು ಬಾಬಣ್ಣನ ಸಂಪರ್ಕದಿಂದ ಅರಿದಿಕ್ಕು ಜತೆ ಮಾತಾಡಿಗಳ ಕೊರೊಂದುಲ್ಲೇರು ಪಾಮನಿಕವಾದ ಕೊರೊಂದುಲ್ಲೇರು ಪಕ್ಕಡೆ ಪಂಡ ಒಂದು ಅರ್ಧಲ ಮಾಲಿಗೆದ ಇಲ್ಲಿಗಾಟದಿದ್ದೀರಿ ನಿಕ್ಲಡೆ ಯಾನ್ ಪರೋಡಾಪು ಅನ್ನ ಇಲ್ಲಿ ಬೋದು ತುಲ್ಲೆ ವೆಂಚಂಡು ಅರೆ ಒರಿ ಮಗೆ ಆ ದೇವರ ದಯಟ್ಟು ಆರಿನ ಎಡ್ಡೆ ಕೆಲಸ ಉಂಟು ಆ ಎಡ್ಡೆ MSc ಅದನ್ನ ಮಂತದು ಒಂಜಿ ಎಡ್ಡೆ ಲೆಕ್ಚರ್ ಅದು ಬಾರಿ ಪೊರ್ಲುದ ಒಂಜಿ ಅರೆಗೆ ಮಗನ ಬ್ಯಾಕ್ ಬೋನ್ ಅವು ದಯ ಪಂಡ ಆರ್ನ ಸಾಮಾಜಿಕ ಕಲಕಲಿತ ಎಡ್ಡೆ ಬೇಲೆಗೆ ದೇವರು ಕೆಲವು ನಂಗೆ ಒಂಜಿ ಆಶೀರ್ವಾದ ಮನ್ಪೀರು ಆರ್ನ ಎಡ್ಡೆ ಮನಸ್ಸು ಒವ್ವೇ ರೀತಿದ ಆರಿಗೆ ದುಡ್ಡುದ ಪಿರ ಪೋತಿಜೇರಾರು
ಅರೆ ಇಲ್ಲಿ ಒಂದು ಎಲ್ಲಿ ಆ ಹಿರಿಯಾಕ್ಲು ಕಟ್ಟಾಯನ 100-150 ವರ್ಷದ ಇಲ್ಲಿಡು ದುಮ್ಮುದ ಪರನೇಟ್ರಿ ಆ ಮಲ್ಲಾದಿಗೆ ಹೆಜ್ಜೆ ಅಂದೆ ಬಾರಿ ಪೊರ್ಲುಡು ಜೀವನ ಮಂತದ ಸರಳ ಸಜ್ಜನ ವ್ಯಕ್ತಿ ಡಿಗ್ರಿ ಆದು ಇತ್ತೆಲ್ಲ ಸೇವೆ ಮಂತದಲ್ಲಿ ಎಂಕ್ಲಿಗೆ ಎಂಚಿನ ಇತ್ತನಲ್ಲ ಅವು ಬಾರಿ ತಾಳ್ಮೆಡು ಆ ಒಂಜಿ ಇಂದುಮಂತದ್ದು 10-35 ವರ್ಷದ ನಿಂಚಿ ಸೊಸೈಟಿದ ಒಂಜಿ ಉನ್ನತಿಗೆ ಕಾರಣ ಅದು ಇನಿ ಅಸೆಗೋಳಿ ಗ್ರಾಹಕರ ಸಹಕಾರಿ ಸಂಘಡು ಎಂಕ್ಲು 1 ಕೋಟಿ ಚಿಲ್ಲರೆ ಹಿಡಿದು ಮುಟ ಬಂಗಾರಗಳ ಅಂಚೆನೆ ಅವು ಒಂಜಿ ಬಾರಿ ಪೊರ್ಲುದ ಬಿಲ್ಡಿಂಗ್ ಇಡು 10-30 ಸಾವಿರ ಬಾಡಿಗೆಲ್ಲ ಕನಿಷ್ಠ ಇನ್ನು ಐಕಿ 1.5 ಲಕ್ಷ ಮುಟ್ಟ ಉತ್ಪತ್ತಿ ಉಂಡು ನೆಟ್ ಸೊಸೈಟಿ ಎಲ್ಲೇ ಸೊಸೈಟಿ ಅಂಡ್ಲ ಐಕ್ ಪೂರ ಮೂಲ ಕಾರಣ ಬಂಡ ಬಾಬನ್ನಿ ಐನು 35 ವರ್ಷ ಬಾರಿ ಪೊರ್ಲು ನಡಪದಿರು ಅರೆಗೆ ಎಲ್ಲೇ ರೀತಿಯ ಸನ್ಮಾನ ಮನ್ಪೆರ್ಲ ತಯಾರುಳ್ಳೀರು ದಯ ಪಂಡ್ರ ಸಮಾಜದ ಸಂಪತ್ತು ಏರು ಪಂಡ ಎಡ್ಡೆ ಜನಕ್ಕಲೇ ಮಲ್ಲ ಸಂಪತ್ತು ಅವು ದುಡ್ಡು ಗಿಡ್ಡತ್ತು ನಂಗೆ ದುಡ್ಡು ಪಂಡ ನಮ್ಮ ಮಾತೆರೆಗಳ ನಂಗೆ ಬೋಡು ಆಣ ನಮ್ಮ ದುಡ್ಡು ತಪ್ಪಿರೋ ಪಂಡ ನಮ್ಮ ಬಾರಿ ಎಲ್ಲಿ ಅಪ್ಪ ದುಡ್ಡು ನಮ್ಮ ಸ್ವಾಭಿಮಾನದ ಬದುಕಿಗೆ ಮಾತ್ರಿ ಆ ದುಡ್ಡೇ ಸರ್ವಸ್ವತ್ತು ಯಾನ್ ಪ್ರತಿ ಸತ್ಯಲ್ಲ ಪನೊಂದಿಲ್ಲ ದುಡ್ಡು ಸರ್ವಸ್ವತ್ತು ದುಡ್ಡು ಬೋಡು ಗೌರವದ ಬದುಕೆರೆ ಮಾತ್ರಿ ಅಂಚದು ಪುನಃ ನಮ್ಮ ಧಾರ್ಮಿಕ ಚಿಂತಕೇರಿ ನಮ್ಮ ಮಾನವೀಯತೆ ಮನುಷ್ಯತ್ವ ಹೃದಯ ಶ್ರೀಮಂತಿಗೆ ನೇನು ಪೂರ ಕೊನೊಂದು ದುಂಬು ಪೋಂಡನೆ ನಮ್ಮ ಈ ಸಮಾಜನ ನಂಗೆ ಬಾರಿ ಪೊರ್ಲದ ಸಮಾಜನ ಕಟ್ಟೆರಾಪ ಅಂಚದು ಪುನಗ ನಿಖಿಲ ಇನಿ ಅಯ್ಯಪ್ಪ ಮಂದಿರಲ್ಲ ಅಂಚೆನಿ ಈತು ಪೊರ್ಲುಡು ಬೆಳಗಡೆ ಅಂಡ 100 ಜನ ಪ್ರಾಮಾಣಿಕ ಬದ್ಧತೆ ಕೆಲಸ ಹೃದಯ ಶ್ರೀಮಂತಿಕೆ ಜನಕುಲು ಅಕ್ಕಳ ದೇನಿಗೆ ತೆಗಿಕೊಂಡು ಅಂಜನೆ ಐನು ಪೋರ್ತು ತಿಂಗಳು ಐನು ಅನ್ನದಾನ ಆಪುನು ಪೂಜೆ ಪುರಸ್ಕಾರ ಆಪುನು ಐನಿ ಆಯ್ತಾ ಗುರುಸ್ವಾಮಿನ ಕಲಿನಿ ನಂಗೆ ನಿಖಿಲ ಗಮನ ಗ್ಯಾನ ಕೊಂದರಡಾಪುನು ಹೂವೇ ಫಲಾಪೇಕ್ಷೆ ಇಜ್ಜಂದೆ 2 ಜನ ಗುರುಸ್ವಾಮಿನ ಅಕಲಿ 1 ರೂಪಾಯಿ ದೆತನಂದೆ ಚೌಳಿ ನೀರಿಡು ಮೀದು ಚಂಡಿ ಗುಂಟುಡು 2 ಪೊರ್ತು ಪೂಜೆ ಮನ್ಪೀರು ಅಕಲಿ ಎಂಕ್ಲು ದಾಳ ಸಂಬಳ ಕೊರ್ರೆ ಪೋತಿಜ ಐತೆ ರೇಟ್ ಕೆಲವು ಜನ ಪಂಡಿರು ನಿಖಿಲು ಬಟ್ಟೆನು ದೀವೋಡು ಯಾನ್ ಪಂಡೆ ಬಟ್ರೇನು ಎಂಕ್ಲು ಖಂಡಿತ ದೀಪ ಬಟ್ರೇನು ಒಂಜಿ ದೀವೋಡನ್ನ 10-30 ಸಾವಿರ ರೂಪಾಯಿ ಮುಟ ಐಕ್ ನಂಗೆ ಆರ್ಥಿಕ ವ್ಯವಸ್ಥೆ ಬೋಡು ಅಂಚನೆ ಎಂಕ್ಲಿಗೆ 10-30 ಸಾವಿರ ಮುಟ ಒಂಜಿ ಅನ್ನದಾನ ಕೊರಿದು ಈ ಮುಲ್ಪದ ಖರ್ಚಿಗೆ ಹೋಗ್ಬಿಡು 20 ಸಾವಿರ ರೂಪಾಯಿ ಒಳ್ಪಡ್ದು ಮನ್ಪುಣಿ ಏರು ಕೊರ್ಪಾರ ಏರ್ಲ ಕೊರ್ಪುನಕ್ಲು ಇತ್ತಂದಲ್ಲ ಯಾನಕ್ಲ ಕಾರ್ ಬತ್ತದು ಸ್ವಾಷ್ಟಾಂಗ ನಮಸ್ಕಾರ ಮಂತದು ಆ ವ್ಯವಸ್ಥೆನ ಏರು ಮನ್ಪಾರ ನಿಖಿಲ್ ತಯಾರಿಲ್ಲ ರಾಕೇಂಡು ಮಾತು ಸಲಹೆ ಸೂಚನೆ ಪೂರ ಕೊರ್ಪೇರಿ ಸಮಯ ಕೊರಿಯರು ಏರ್ಲ ತಯಾರಿದ್ದೀರಿ 1 ಗಂಟೆ ಬತ್ತದು ಇನಿ ಬೆನ್ಪುನಂಚಿನ ಒಂಜಿ 10-20 ಕಾರ್ಯಕರ್ತರು ನಂಗೆ ಸಮಾಜ ತಿಕ್ಕುಜೇರಿ ದುಡ್ಡು ಬಣ್ಣ ಕೊರ್ಪ ಎಂಗ್ಲ 2 ಗಂಟೆ 1 ಗಂಟೆ ಮೂಲ ಬತ್ತದು ಬೇಲಾನ್ ಪೇರ ಸಾಧ್ಯ ಜೀವನ್ಪೀರಿ ಆ ಕಾಲ ಕಟ್ಟಡು ನಮ್ಮಲ್ಲ ಎಂಗ್ಲ ಮಂದಿರ ಕಟ್ಟನಾಗ ಸಮಯ ಏತಲ ಕೊರ್ತ ಬೆಂತೇರು ಪತ್ತದೇರಿ ಆಂಡ ಇನಿ ಅಂಚೆಜ್ಜಿ ನಂಗೊಂದು ಪುರಪಾಡು ನಮ್ಮ ಇನಿ ಸಮಯ ಕೊರಿಯರು ಏರ್ಲ ತಯಾರಿದ್ದೀರಿ ಮೂಲು ಪ್ರತಿ ಒಂಜಿಲ ದೇವರ ದಯಟು ಈತಿನೆಟ ಮಾತ ನಮ್ಮ ಒಂಜಿ ಇಚ್ಛಾಶಕ್ತಿ ಬಾರಿ ಪೊರ್ಲುಡು ದುಡ್ಡಿಜ್ಜಂದೆ ನಮ್ಮ ಮಸ್ತ್ ಬೇಲೆ ಮಂತದ ಆನ ಕಾಲಕ್ರಮೇಣ ನನ್ನ ಕಷ್ಟ ಉಂಡು ನನ್ನದು ಜೋಕ್ಲಿಗೆ ಸಮಾಜ ಸೇವೆ ಮನ್ಪುಣ ಎಂಚಿನ ನಮ್ಮ ಕರೆಕ್ಟ್ ತೊರಿಪದು ಕೊರುಡು ಇನಿ ಅರುಣುಲ್ಲಾಲ್ ಮುರ ನಂಗೆ ಗೊತ್ತಪ್ಪು ಬಾರಿ ಪೊರ್ಲು ಪಾತೇರಿ ಧಾರ್ಮಿಕ ಜೋಕ್ಲಿಗೆ ಶಿಕ್ಷಣ ಕೊರುಡು ಜೋಕ್ಲಿ ಇನಿ ಒಂಜಿ ಹೂವಲ್ ಒಂಜಿ ಎಡ್ಡೆ ಶಿಕ್ಷಣ ಇಜ್ಜಿಂಡ ಆ ಜೋಕುಲು ಸಮಾಜದ ಮಿತ್ವರ ತಾತೇಜಿ ಎಂಕ್ಲ ಒಂಜಿ ಅವಿಭಕ್ತ ಕುಟುಂಬ ಬೊಲೆದು 10-30 ಜನ ಎಂಕ್ಲ ನಚ್ಚ ಇಲ್ಲಲ್ಲ ಎಂಕ್ಲಿತ್ತ ಪಪ್ಪನ ಇಲ್ಲಲ್ಲ ಎಂಕ್ಲು ಕೃಷಿ ಕುಟುಂಬದ ಒಂಜಿ ಇಲ್ಲಿ ಐಟು 30-40 ಜನ ಒಟ್ಟಿಗೆ ಇತ್ತಿನ ಆತರ ಮಾತೇನೊಟ್ಟಿಗೆಲ್ಲ ಬೇರೆದು ಇತ್ತಿನ ಆತರ ನಂಗೆ ಒಂಜಿ ಸಮಾಜದ ಬದುಕಡು ಕೆಲಸ ಮನ್ಪೆರುವಂತೆ ಅವಕಾಶ ಆತಂಡು ಅಂಚದು ಪುನಗ ಇನಿ ಈ ಕಾರ್ಯಕ್ರಮಡು ಮಸ್ತ್ ಜನ ಉಳ್ಳಾರ ನಿಖಿಲು 30 ದಿನ ಬಾರಿ ಪೊರ್ಲು ಬೆಂತಾರೆ ಎಂಕ್ಲ ಅಪ್ಪೆಲ್ಲ ಪೂರ ಬಾರಿ ಪೊರ್ಲು ಬೆಂತೇರಿ ಸಮಯ ಕೊಡ್ತೇರಿ ಅವು ಅನ್ನದಾನದ ಸೇವೆಪ್ಪು ಐನು ಬಾರಿ ಬತ್ತನ ಅತಿಥಿ ನಕ್ಲಿಗೆ ಬಲಸದು ಕೊರ್ದು 10-30 ದಿನ ಒಂಜಿ ಎಲ್ಲೆ ಮಟ್ಟದ ಜಾತ್ರೆ ಲೆಕ್ಕನೆ ಆಂಡು ಈ ಕಾರ್ಯಕ್ರಮ ಮಾತ ಬತ್ತದ ಏರೇರು ಸೇವೆ ಮಂತಾರ ಅನ್ನದಾನ ಕೊಡ್ತಾರ ದೀಪ ಪ್ರಜ್ವಲನ ಮಂತಾರ ಅಕ್ಲೆಗೆ ಅಯ್ಯಪ್ಪೆ ಆಯುರಾರೋಗ್ಯ ಭಾಗ್ಯ ಕೊರಡು ಸುಖ ಸಂಪತ್ತು ಕೊರಡು ಅಕ್ಲೆಗೆ ನಲ್ಲ ನಕ್ಲ ಅಂಚದು ಪುನಗ ಈ ಒಂಜಿ ನೇಟು ಪಾಲ್ಗಲ್ಲ ಮಾತಿರಲ್ಲ ದೇವರ ಎಡ್ಡೆ ಮನ್ಪಡು ನಲ್ಲ ನಿಖಿಲ್ನ ಸಾಕಾರ ಒಪ್ಪಣ ಪಣ್ಣೊಂದು ಈ ಕಾರ್ಯ ಈ ಒಂಜಿ 4 ನಮ್ಮ ಭಜನೆಗೆ ಕಾರಣಕರ್ತಾರೆ ಏನ ರಾಮಕೃಷ್ಣನ ಪೊಡು ಅದನ್ನ ಗಣೇಶನ ಪೊಡು ಅಕಲ ಮಲ್ಲ ನೇಟು ಪಾತ್ರ ಉಂಡು ಪಣೊಂದು ಅಕ್ಲೆ ಪೂರ ಆ ಡ್ರೈವಿಂಗ್ ಸೀಟ್ ಅಕ್ಲೆ ಕುಲ್ಲುದಿನಿ ಎಂಕ್ಲೈತೆ ಪಿರವು ಕುಲ್ಲುದಿನಿ ಅಕ್ಲು ಓಲಾಲ್ನ ಪೋದು ಎಡ್ತೇರ್ನೆಲ್ಲ ಪೂರ ದಾಲ ದಿಕ್ಕಂದ ಆಳ ಅಕ್ಲು ಸರಿಯಾದ ಪೋತೇರಿ ಅಕ್ಲ ಗಾಡಿ ಸರಿ ಪೋದು ನಮ್ಮನ್ನೊಂಜಿ ಸರಿ ಜಾಗೆಡು ಉಂತಾದೇರಿ ಎಂಕ್ಲಿಗೆ ಒಂಜಿ 7-8 ಲಕ್ಷ ರೂಪಾಯಿ ಕಲೆಕ್ಷನ್ ಆತನ ನಿಕ್ಲಡು ಮಾತ್ರ ಪನ್ಪ ಆತ ದುಡ್ಡು ಬೈದಿನಿ ಬತ್ತನೆಲ್ಲ ಖರ್ಚಿಲ್ಲ ಆತನು ಐಟು 4 ಲಕ್ಷ ಚಿಲ್ಲರದ ಬೇಲೆಲ್ಲ ಬಂತದ ಅವು
ಆ ಒಂಜಿ 2700 ಕಟ್ಟಾಯಿನ ಒಂಜಿ ಬಿಲ್ಡಿಂಗ್ ತೋರೊಂತು ಐತ ಮಿತ್ತು ಒಂಜಿ ಟ್ರಸ್ ಬಾಡ್ರ್ಯಾಂಡ್ ಅಂಚನೆ ಒಂಜಿ ಅನ್ನದಾನದ ಸೇವೆದ ಜಾಗೆಲ ಭಾರಿ ಅಜೀರ್ಣಾವಸ್ಥೆ ಇಡ್ತೀನಿ ಐತಲ್ಲ ಬೇಲೆ ಮಂತದ ಅಂಜನೆ ಮುಲ್ಪ ಒಂದೇ ಬೇಲೆ ಬಾಕಿತ್ತು ಈ ಸೈಡ್ ನಿಖಿಲ ಗೊತ್ತು ಮುಳಿ ಸಭಾ ಕಾರ್ಯಕ್ರಮ ಅನ್ನಾಗ ಇರ್ಲಾಕೊಂತ ಈ ಒಂಜಿ ಕೆಲಸ ಎಲ್ಲ ಮನ್ಪೆರಾಂಡು ಅಣ್ಣ ಮಸ್ತ್ ಬೇಲೆ ಆತನ ಪಣೊಂದು ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಇನಿ ಸ್ವಾಗತ ಎರಡು ಪಾತ್ರ ಬಂದರೆ ಅವಕಾಶ ದಿಕ್ಕಿನಕ್ಕೆ ಮಾತರೆಗಳ ವಂದಿಸಾದು ಎನ್ನ ಪಾತ್ರನ್ನು ಉಂತ ಸ್ವಾಮಿ ಶರಣಮಯ್ಯಪ್ಪ. ಅಧ್ಯಕ್ಷರಾದಂಥ ಶ್ರೀನಿವಾಸ ಶೆಟ್ಟರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿಕೊಂಡು ಇವತ್ತಿನ ದೀಪ ಪ್ರಜ್ವಲನೆ ಮಾಡಲು ಬಂದಿರತಕ್ಕಂಥ ಗೌರವಾನ್ವಿತ ಸದಾಶಿವ ಉಳ್ಳಾಳ್ರು ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು. ಉದ್ಘಾಟನೆ ಮಾಡಿದಂತಹ ಸದಾಶಿವ ಉಳ್ಳಾಳ್ರು ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇವತ್ತು ಉದ್ಘಾಟನಾ ಸಂದೇಶವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಆಮೇಲೆ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ ಸರ್, ಅದನ್ನು ಮುಗಿಸಿ ತಾವು ತೆರಳಬಹುದು ಅಂತೇಳಿ ತಮ್ಮಲ್ಲಿ ಭಿನ್ನ. ಈಗ ಉದ್ಘಾಟನಾ ಭಾಷಣ. ಅಯ್ಯಪ್ಪ ಸ್ವಾಮಿಗೆ ಸಾಷ್ಟಾಂಗ ಅಡ್ಡ ಬರೊಂದು ಈ ಗ್ರಾಮದ ಮಾತ ದೇವರಿಗೆ ಸಾಷ್ಟಾಂಗ ಅಡ್ಡ ಬರೊಂದು ಇನಿ ಅಯ್ಯಪ್ಪ ಮಂದಿರದ 30 ದಿನ ನಡೆತನಂಚಿನ ಸಂಧ್ಯಾ ಕೀರ್ತನದ ಈ ಸಮಾರೋಪ ಸಮಾರಂಭಡು ವೇದಿಕೆದ ಗುರ್ಕಾರ್ಮೆನ್ ವಯಸ್ಸಿನಂಚಿನ ಕಲ್ಲಿಮಾರ್ ರವೀಂದ್ರನಾಥ್ ರೈಕುಲೆ ವೇದಿಕೆ ಉಪ್ಪುನಕ್ಲ ಮಾತಿರ್ನಲ್ಲಿ ಪುದರ್ ಪನಂದೆ ನಿಗ್ಲ ಮಾತಿರ್ನಲ್ಲ ಕ್ಷಮೆಕೇನೊಂದು ಮಾತ ಬಿನ್ನೇರ್ನಕ್ಲೆ ಎದುರು ಕುಲಿನಂಚಿನ ಮಾತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಡು ಭಾಗವಹಿಸೋಡು ಪನ್ಪುನ ಒಂಜಿ ಉದ್ದೇಶದ ಇದೆ ಅನ್ ಬತ್ತೆ ಎನ್ನ ಇಲ್ಲದ ಬರಿಟ್ಟೆ ಇನ್ನು ಇತ್ತ ಕಾರ್ಯಕ್ರಮ 7 ದಿನ ಆವೊಂದುಂಡು 75ನೇ ವರ್ಷದ ರಾಮ ಮಂದಿರದ ಕಾರ್ಯಕ್ರಮ ಯಾನಾಯ್ತ ಅಧ್ಯಕ್ಷರಾದ ಗೌರವಾಧ್ಯಕ್ಷ ಅದು ಇತ್ತಿಲ್ಲ ಯಾರು ನಿಖಿಲ ಕ್ರಮ ಬರ್ಪೆ ಬಡದು ಸಾರಿ ಬಂದು ಬರ್ಪೆ ಬಂಡದ ಈ ಕಾರ್ಯಕ್ರಮಕ್ಕೆ ಎಟ್ಟೆ ಬತ್ತದ ಪೋಪೆನ್ ಪಂಡಲ ಎಂಕಲ ಮಾಸ್ಟರ್ ಇಜ್ಜಿ ಒಂಜಿ 5 ನಿಮಿಷ ಅಂತಲೇ ಬಕ್ಕ ಪೋಲ್ ಬೇಗ ಸ್ಟಾರ್ಟ್ ಮಾಡಿ ಪೋಲೆ ಬಂದು ಪರ್ಮಿಷನ್ ಕೊರ್ನೇರ್ಲ ಈ ಕಾರ್ಯಕ್ರಮ ಭಾಗವಹಿಸರಾಂಡು ನಿಕ್ಲೆ ಮಾತೆರೆಗ್ಲ ಏನು ಸಂದರ್ಭ ಹೆಚ್ಚಿಂದಲ್ಲ ಪಾತ್ರೆ ಪೋವಂದೆ ನಂಗೆ ಮಾತೆರೆಗ್ಲ ಆ ದೇವರ ಎಡ್ಡೆ ಮಲ್ಪಾಡು ಪಣ್ಣದ ನಿಕ್ಲ ದೇವರ ನಟ್ಟೊಂದು ನಾನಾತ ಕಾರ್ಯಕ್ರಮದ ಈ ಧಾರ್ಮಿಕ ವಿಚಾರದ ಬಗ್ಗೆ ನಮ್ಮ ಜೋಕ್ಲಿಗೆ ನಮ್ಮ ವಾರಿತ್ತಡ ವಿದ್ಯಾಭ್ಯಾಸನ ಪನ್ನೋಡು ದೇವರನ ಬಗ್ಗೆ ಅವರಿತ್ತಡ ಭಕ್ತಿಡು ಉಪ್ಪೋಡು ಪನ್ಪನೇನು ಅಪ್ಪೆಲ್ಲ ದಯ ಮಲ್ತದ ನಮ್ಮ ಜೋಕ್ಲಿಗೆ ನಮ್ಮ ತೆರಿಪಾಲಿ ಅಕ್ಲು ಧಾರ್ಮಿಕ ಭಕ್ತಿಡು ಉಪ್ಪನಂಚಿನ ಗುರು ಹಿರಿಯರಿಗೆ ಗೌರವ ಕೊರಪನಂಚಿನ ಕೆಲಸ ಆಪಲೆಕ್ಕ ನಿಕ್ಲ ಅಪ್ಪೆಲ್ನ ಪಾತ್ರ ಮಲ್ಲ ಉಂಡೊಂದು ಪಣೊಂದು ಈ ಒಂದು ಸಂದರ್ಭದ ಮೂಲಬತ್ತು ಪಾತ್ರದ ಅವಕಾಶ ತಿನ್ಕೋರ್ನ ಮಾತ ಸಮಿತಿದಕ್ಲೆಗ್ಲ ಎನ್ನ ಉಡಲ ಜಂಜನ ಸೊಲ್ಮೆನ ಸಂದನ ಮತ್ತೊಂದು ಎಂಕ್ ಮಾತಿಡಲ ಕ್ಷಮಕ್ಕೇನಂದು ಈ ಕಾರ್ಯಕ್ರಮದ ನಿರ್ಗಮನ ಪೋಯರ ನಿಕ್ಲೆ ಅವಕಾಶ ಮಲ್ಪೋಡು ಬಂದು ಬೊಕ್ಕರ ನಿಕ್ಲಕ್ಕೆ ಏನೊಂದು ಎನ್ನ ಪಾತ್ರನ ಮುಕ್ತಾಯ ಮಲ್ಪ. ಜೈ ಹಿಂದ್. ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಮೃತ್ಯುಂಜಯಾಯ ನಮ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂಕಾರಮೂರ್ತಿ ಮೂರ್ತಿಗ್ನಂ ದೇವಂ ಮರ್ಯರಾತ್ಮಜಂ ಶಬರೀಪೀಠ ನಿಲಯಂ ನಕ್ಷತ್ರನಾಥ ಬದನಂ ನಮಿತಾಶೇಷಭುವನಂ ಶಾಸ್ತಾರಂ ನವಮೀ ಪಾವನಂ. ಸ್ವಾಮಿ ಶರಣಮಯ್ಯಪ್ಪ. ಒರಂಬಮಾಗನದ ದೇವರು ಸೋಮನಾಥೇಶ್ವರ ದೇವರಿಗೂ ತೆರೆತಗ್ಗ ಒಂದು ಈ ಗ್ರಾಮದ ಮಾತ ದೈವ ದೇವರನ್ನ ಭಕ್ತಿಡು ಮಣನ ಮಲ್ತೊಂದು ಕಲಿಯುಗೊಡು ಪ್ರತ್ಯಕ್ಷವಾದ ಜ್ಯೋತಿ ಸ್ವರೂಪಿಯಾದ ತೋಜು ನಂಚಿನ ಈ ಒಂಜಿ ಮಂದಿರುಡ ನೆಲೆಯಾದ ಸದಾ ಭಕ್ತರಿಗೆ ಅನುಗ್ರಹ ಮಲ್ತೊಂದಿಪ್ಪ ನಂಚಿನ ಅಯ್ಯಪ್ಪ ಸ್ವಾಮಿಗೆ ತೆರೆತಗ್ಗ ಒಂದು ಒಳ್ಳೆಯವನಾಗು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ನೋಡೊಂದು ಅವು ಏತೋ ಜೋಕಲಿಗೆ ವಿದ್ಯೆಯನ್ನು ಬೋಧನೆ ಮಲ್ತನ ಎಂಕಲ್ನ ಆತ್ಮೀಯರೇ ಇನಿತ ಧರ್ಮ ವೇದಿಕೆದ ಗುರುಕಾರ್ಮೆಡುಪ್ಪು ನಂಚಿನ ರವೀಂದ್ರನ ಅಭಿನಂದನೆ ಮಲ್ತೊಂದು ಇತ್ತೆ ಅಜ್ಞಾನದ ಕತ್ತಳಿನ ಕಳೆದು ಸುಜ್ಞಾನದ ಬಲ್ಪುನು ಕೊರ್ಲೇಂದು ದೇವರಿಗೆ ಬಲ್ಪುನು ಬೆಳಗಾದ ನಿರ್ಗಮಿಸು ನಂಚಿನ ಈಶ್ವರನನ್ನೆಲ್ಲ ಅಭಿನಂದನೆ ಮಲ್ತೊಂದು ಬಾರಿ ಪೊರ್ಲುಡೆ ಈ ಒಂಜಿ ಮಂದಿರದ ವಿಚಾರವನ್ನ
ಬತ್ತನ ಬಿನ್ನೆರೆಲ್ಲ ಬಾರಿ ಪೊರ್ಲುಡೆ ಸ್ವಾಗತ ಮಲ್ತನಂಚಿನ ರಡ್ಡು ಜನ ತೂನಗಾಗ್ಲ ಅಮರ್ ಲೆಕ್ಕ ಉಳ್ಳೇರಿ ಒಂಜಿ ಶ್ರೀನಿವಾಸ ಅಣ್ಣೆ ಬೊಕೊಂಜಿ ಸಂತೋಷ್ ಅಣ್ಣೆ ಯಾನು ಕೇಂಡೆ ಅಮರ ಅಂದ್ ಅಂಚ ಅರೆಲ್ಲ ಅಭಿನಂದನೆ ಮಲ್ತೊಂದು ಕಾಜವೇರಿ ಧಾರ್ಮಿಕವಾದ ಸಾಮಾಜಿಕವಾದ ರಾಜಕೀಯವಾದ ನಿರಂತರವಾದ ತೊಡಗಿಸ ಒಂದು ಉಪ್ಪುನಂಚಿನ ಸಮಾಜಕ್ಕೂ ಮಲ್ಲ ಕೊಡುಗೆ ಕೊರಪುನ ಕಾಜವರೆಲ್ಲ ಅಭಿನಂದನೆ ಮಲ್ತೊಂದು ರವಿಯನ್ನೇ ಎನ್ನ ಮಿತ್ರೆ ಒಂತ ಸಂದರ್ಭಕ್ಕೂ ದುಂಬು ಪಂಡೆರೆ ಶ್ರೀನಿವಾಸರು ಸಮಾಜಕ್ಕೆ ಮಲ್ಲ ಕೊಡುಗೆ ಉಂಡು ಅವ ಅಂತ ಭಗವಂತನ ಅನುಗ್ರಹ ಅಂಚನ ರವಿಯನ್ನ ಅಭಿನಂದನೆ ಮಲ್ತೊಂದು ಸಂತೋಷಣ್ಣೆ ಉಳ್ಳೇರು ಬೊಕ್ಕ ನಾಗವೇಣಿ ಅಕ್ಕ ಅಂದುಕೊಂಡೆ ರತೆ ಸರಿಯತ ನಾಗವೇಣಿ ಅಕ್ಕ ಏತುಪುರದ ಪುದರ್ದಿತ್ತೇರಿ ಪಪ್ಪ ಅಮ್ಮ ತುಳ್ಳೆ ಅರೆಲ್ಲ ನಾನು ಅಭಿನಂದನೆ ಮಲ್ತೊಂದು ಬೊಕ್ಕ ಗಣೇಶಣ್ಣೆ ಉಳ್ಳೇರಿ ಬಾಬಣ್ಣೆ ಉಳ್ಳೇರಿ ಬೊಕ್ಕ ಒಂಜಿ ಯುವಕೆ ಉಳ್ಳೇರು ಸಮಾಜಕ್ಕೆ ಕೊಡುಗೆ ಕೊರಪುನ ಭರತ್ ಕುಮಾರ್ ಅರೆಲ್ಲ ಯಾನ್ ಅಭಿನಂದನೆ ಮಲ್ತೊಂದು ಸೇರಿದು ಪುನಃ ಎದುರುಡುಕಲ್ನ ಹಿರಿಯಾಕಲ್ನ ಆಶೀರ್ವಾದನ ಗೆತ್ತೊಂದು ಕ್ಷೇತ್ರದ ಗುರುಸ್ವಾಮಿ ನಕಲು ಸ್ವಾಮಿ ನಕಲ್ನ ಆಶೀರ್ವಾದನ ಪಡೆ ಬಂದು ಎದುರುಡು ಪುನಃ ಮಾತ ಹಿರಿಯ ಅಪ್ಪನಕಲ್ನ ಆಶೀರ್ವಾದ ಪಡೆ ಒಂದು ಅಕ್ಕನಕಲಿನ ಅಭಿನಂದನೆ ಮಲ್ತೊಂದು ಕಿನ್ನೆ ಜೋಕ್ಲಿನ ಮಾತ ಅಭಿನಂದನೆ ಮಲ್ತೊಂದು ಎನ್ನ ಆತ್ಮೀಯ ಮಿತ್ರೆ ರಾಷ್ಟ್ರೀಯ ಸಂಶಯ ಸಂಘದ ನಿರಂತರ ಒಂಜಿ ಕಾರ್ಯಕರ್ತೆಯಾದ ಒಂಜಿ ಶಾಲೆಡೊಂಜಿ ಅಧ್ಯಾಪಕ ಆಯ್ನ ನಿರಂಜನ್ ಎನ್ನ ಎಲ್ಲಿ ತುಯ್ಯರೆ ಎಲ್ಲಿ ಒಪ್ಪೆ ಮಲ್ಲ ಒಂಜಿ ವ್ಯವಸ್ಥೆದ ನಿರಂಜನ್ ಎನ್ನೊಟ್ಟಿಗೆ ಬತ್ತನ ಎಲ್ಲ ಅಭಿನಂದನೆ ಮಲ್ತೊಂದು ಮಾಧ್ಯಮದ ಮಿತ್ರರನ್ನ ಅಭಿನಂದನೆ ಮಲ್ತೊಂದು ಬಂದುಳೆ ಮಸ್ತ್ ಜಾಗೆಗೆ ಪೋಪುನಂಚಿನ ಅವಕಾಶ ತಿಕ್ಕೊಂಡು ರವಿಯನ್ನ ಬೊಕ್ಕ ಪ್ರಶಾಂತ್ ಅನ್ನ ನಂಕ ಪೂರ ಆಂಡ ಒಂಜೊಂಜಿ ಜಾಗೆಗೆ ಪೋನಾಗ ನಂಗೆ ಒಂಜಿ ಅನುಭವ ಪಡು ಒಂಜೊಂಜಿ ಜಾಗೆಗೆ ಪೋನಾಗ ಒಂಜೊಂಜಿ ಜಾಗೆಡ್ ಕುಲ್ಲು ನಗಲ ನಂಗೆ ಒಂಜೊಂಜಿ ಅನುಭವ ಬರ್ಪುಡು ತುಳೆ ಯಾನ್ ಮಾಡಿ ಬತ್ತದಿತ್ತೆ ಕಾಜವರೆ ಬುಕ್ಕ ನಿಖಿಲ ಮಾತ ಪನ್ಪುನೆ ರವಿಯನ್ನ ಕರಿನ ವರ್ಷಲ ಯಾನ್ ಬೈದೆ ಕಟೀಲ್ಡ್ ಭಜನೆ ಅದು ಬಗ್ಗೆ ಇಡೇ ಬತ್ತನೆ ಭಾರತಾಂಬ ತಂಡ ಯಾನು ನಿಖಿಲ ಮಾತ ಪನ್ಪುನಿ ಅಸೈಗೋಳಿದ ಅಯ್ಯಪ್ಪ ಮಂದಿರೋಡು ಕೇವಲ ದೇವಭಕ್ತಿಯರು ಮಾತ್ರ ಉಪ್ಪುನೆ ಹತ್ತು ಅಕ್ಕ ನಕಲು ದೇಶಭಕ್ತಿ ಇತ್ತ ನಕಲು ಮೂಲ ಉಳ್ಳೇರು ಪಂಡ್ರೆ ಯಾನು ಇಚ್ಛೆ ಪಡೆಪ ದೇವಭಕ್ತಿಯರು ಮಾತ್ರ ಮೂಲ ಉಪ್ಪುನೆ ಹತ್ತು ಮೂಲ ಅನನ್ಯವಾಯಿನ ದೇಶಭಕ್ತಿಯರು ಉಳ್ಳೇರು ಯಾನು ಮುರಣಿ ಗಮನ ಮಲ್ತೆ ಕರ್ಣ ಸರಿ ಅಂತ ಅಮಸರ್ಡು ಬತ್ತ ಪೋತ್ರೆ ಬರ್ಸ ಬರ್ತದ ಎಂಕ್ ರಾಮಕೃಷ್ಣನ್ನೇ ನಿರಂತರ ಸಂಪರ್ಕ ಉಳ್ಳೇರನ್ನ ಬೊಕ್ಕ ಪ್ರತಾಪನ್ನೇ ಯೋಗದ ಗುರುಕುಳ್ಮ ಅಂತ ಎಂಕ್ ಬಾರಿ ಆಶ್ಚರ್ಯ ಅಂಡ್ ದಾಯನಿಕೆ ಅಂಡ ಕೆಲವು ಜಾಗೆಡಿ ರಾಮಕೃಷ್ಣನ್ನ ಇರುಳ್ಳರು ಎದುರುಡೆ ಕೆಲವು ಜಾಗೆಡಿ ಎಂಕುಲು ಭಜನೆಗೆ ಪೋಂಡ ಎಂಕುಲು ಮಾತ್ರ ಭಜನೆ ಪನ್ಪುನೆ ತಂದೆ ಎದುರುಡು ಕುಲ್ ನಕಲು ವಾಲೋ ಕೊಡುಲ್ಲೇರ ಗೊತ್ತು ಪೂಜಿ ಅಕಲು ಭಜನದ ಲೋಕಡುಲ್ಲೇರ ವಿಭಜನದ ಲೋಕಡುಲ್ಲೇರ ಅಂದ್ ಗೊತ್ತಾ ಪೂಜಿ ನಮಕ್ ಅಂಚನಾಲ್ ಬೆಂಕ್ ಬಾರಿ ಸಂತೋಷ ಆಯ್ನ ಗೊತ್ತುಂಡೆ ಈತ ಸಭೆ ಜನ ಅಂತ ಅಕ್ಕನಕಲ್ ಇತ್ತೇರು ಆ ಇತ್ತಿನ ಅಕ್ಕನಕಲ್ಲ ಎದುರುಡುಕುಲ್ನ ಹಿರಿಯಾಕಲ್ ಅವ್ ಯಾರು ಉಳ್ಳೇರವ ಎಂಕ್ ಸಾಲು ಪಾಡ್ನಾರು ಎಂಕುಲು ಏತ್ ಭಜನೆ ಬಂತಾನ ಆತ್ ಭಜನೆ ಎಲ್ಲ ಅಕಲ್ ಇಂಚ ಮಲ್ತದೇರು ಏತ್ ಭಜನೆ ಎಂಕುಲು 2 ಗಂಟೆ ಪಂತಾನ ಆತ್ ಭಜನೆ ಎಲ್ಲ ಅಕಲ್ ಅನುಭವಿಸಿದೇರು ಇಂದು ಬೋಡಾಯಿನ ದಾಯನಿಗೆಂಡ ಮಂದಿರ ಕಟ್ಟುನೆತ್ತು ಮಂದಿರಡು ಪೂಜೆ ಮನ್ಪುನೆತ್ತು ದೇವಸ್ಥಾನ ಕಟ್ಟುನೆತ್ತು ದೇವರಿಗೆ ಪೂಜೆ ಮಲ್ಪುನೆತ್ತು ಬರ್ಪುನಂಚಿನ ಭಕ್ತರು ಏತಿ ಅಲ್ಪ ಪರಿವರ್ತನೆ ಆತೇರಿ ಬರ್ಪುನಕಲ್ನ ಭಕ್ತರನ ಮನಸ್ಸೇತು ಪರಿವರ್ತನೆ ಆತಂಡಿ ಭಜನಾ ಮಂದಿರನ ದೇವಸ್ಥಾನಗೂ ಬರ್ಪುನಂಚಿನ ಕಮಿಟಿ ದಕ್ಕಲಿ ಯಾನು ಕೇಂಡೆ ಪೋನಗ ಅಕ್ಕ ನಿಕಲಿ ಏರು ಎಂದು ಕೇಂಡೆ ಏರಡ ಗೊತ್ತಂಡೆ ಆ ಕಡವೆ ಕನ್ನಡಕ ದಿನ ಕಡ ಕೇಂಡೆ ಏರು ಐಕಾಕಲು ಪಂಡೇರಿ ಎಂಕುಲು ಈ ಮಂದಿರದ ಮಹಿಳಾ ಸಮಿತಿ ದಕ್ಕಲು ಎಂಕುಲ ಅಕ್ಕನ ಕುಳ್ಳಿರು ರಡ್ಡ ಅಕ್ಕನ ಕುಳ್ಳಿರು ಎಂಕುಲ ಅಮ್ಮ ಉಳ್ಳೇರು ಇತ್ತೆ ಇದ್ದೀರ ಆಲೋ ಕೊಡುಳ್ಳೇರು ದಾಯ ಅನ್ನದೇನು ಪನ್ಪೆ ಅಂದ್ ಕೇಂಡ ಎಂಕುಲು ಕೆಲವು ಪೊರ್ತರು 16 ಗಂಟೆ ರಾತ್ರಿ ಭಜನೆ ತಿಕ್ಕೊಂಡು 16 ಗಂಟೆ ಹಿಡಿದು 2 ಗಂಟೆ ರಾತ್ರಿ ಮುಟ್ಟ ಪುರ ಭಜನೆ ತಿಕ್ಕೊಂಡು ನೀರೊಲಿ ಕಡೆ ನಮ್ಮ ಭಟ್ರೆನ ಆಶ್ರಮ ಉಂಡತ್ತೆ ಅಲ್ಪಾಡು ಎಂಕಲಿಗೆ 11 ಗಂಟೆ ಹಿಡಿದು 2 ಗಂಟೆ ಮುಟ್ಟ ಕೆಲವು ಜಾಗೆಡಿ ಗೊತ್ತಾಪುಂಡು ಅಲ್ಪ ಇಪ್ಪುನಂಚಿನ ಚೈತನ್ಯ ಶಕ್ತಿ ಒಂಜಿ ಮನುಷ್ಯನ ಏತ ಆಕರ್ಷಣೆ ಮಲ್ತದಂಡು ಅಲ್ಪ ಇಪ್ಪುನಂಚಿನ ಚೈತನ್ಯ ಶಕ್ತಿ ಏತ ಪರಿಪೂರ್ಣತೆ ಆತಂಡು ಔಲಾಪುನಂಚಿನ ಅಭಿಷೇಕ ಔಲಾಪುನಂಚಿನ ಅರ್ಚನೆ ಔಲಾಪುನಂಚಿನ ಪೂಜೆ ಔಲಾಪುನಂಚಿನ ಆರತಿ ಅಲ್ಪ ಬರ್ಪುನ ಭಕ್ತರ ನಿಯತ್ತು ಬದಲಾವಣೆ ಮಲ್ತದನ್ನು ಆನಂದನ್ನೆಲ್ಲ ಉಳ್ಳೇರಿ ಅನ್ನ ಮಿತ್ರೆ ಇಂಕ ಬಸ್ ಸಂತೋಷ ಅಂಡ್ ದಾಯನ ಕೇಂಡ ಮಾಸ್ಟರ್ ಅಧ್ಯಕ್ಷರ ನಮ್ಮ ಮಾತ ಈರ್ಲ ಸ್ವಾಮಿಲಿರಿಗೆ ಏತೋ ಸರ್ತಿ ಸನ್ಮಾನ ಮಲ್ತದೇರು ಸ್ವಾಮಿನ ಒಡನಾಟ ಹೊಡಿತನಾಗ್ಲಿ ಕೊಲ್ಯದಾರಣ ಯಾನಂಜಿ 20-30 ವರ್ಷ ಒಡನಾಟ ಹೊಡಿತೆ ಪ್ರಾಣ ಪವನಗಲ ನೀರು ಕೊರ್ಪುನ ಭಾಗ್ಯ ತಿಕ್ಕದಲ್ಲಿ ಇಡೆ ಪನ್ಪುನ ವಿಷಯ ಅತ್ತವು ಯಾನಂದೇನು ದಾಯ ಪಂಡೆ ಅಂದ್ ಕೇಂಡ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಚ್ಚಲ ತತ್ವೇ ಜೀವನ್ ಮುಕ್ತಿ ಎಂದು ಪಂಪನ್ ದೇಕಲ ಸತ್ಸಂಗ ಅಂದ್ ಪನ್ಪುನೆ
ಭಗವಂತನ ಭಕ್ತಿಗಳ ಸತ್ಸಂಗ ಅಂದೇ ಪನ್ಪುಣೆ ಇಂಕ ಮಸ್ತ್ ನಿಕ ಮಸ್ತ್ ಖುಷಿ ಆಪ್ ನಿಕಲ ಮುಖಸ್ತುತಿ ಪನ್ಪುಣ ತಿಂಕ್ಲೇನು ಪಕ್ಕಡೆ ಪುಗರುಣ ಅತ್ಯಾನೆ ಎಂಕಲು ಪೋನಗ ಎನ್ನ ಶಿಷ್ಯ ಆಯ ಶ್ರುತಿ 6 ಮನಿಡಿ ಬಾರಿ ಮಲ್ಲ ಉಡುಗೆ ಎಂಕಲು ಪೋನಗ ಚರ್ಚೆ ಮಂತನೆ ನಿಕಲ ವಿಷಯ ಚರ್ಚೆ ಮಲ್ತೊಂದು ಪೋಯಿನೆ ಎಂಕಲು ಪೋನಗ ಮುಲ್ಪಡದ ಅಡಿಮುಟ್ಟಲ ಚರ್ಚೆ ಮಲ್ತನಿ ಅಕಲ್ನ ವಿಷಯ ಒಂಜಿ ಭಾರತ ಮೇನ ಭಜನ ಪನ್ನಗ ಅಕ್ಲೆಂಜಿ ಖುಷಿ ಆತಂಡು ಅಕುಲೊಂಜಿ ಅಕುಲು ಒಂಜಿ ಎಂಕುಲತ್ತು ಎಂಕಡ್ದು 10 ಪಾಲಕ್ಲೈಟ್ ತೊಡಗಿಸದೆ ಅವು ಎಂಕಲಿಗೆ ಸಂತೋಷ ಆಯಿನೆ ಅಸೈಗೋಳಿದ ಅಯ್ಯಪ್ಪನ ಕ್ಷೇತ್ರನ ಮಂದಿರನ ಕ್ಷೇತ್ರ ಹತ್ತು ಕ್ಷೇತ್ರ ಹತ್ತು ಮಂದಿರ ಹತ್ತು ಬೇಜಾರು ಮಲ್ಪೊಡಿಸಿ ದೇವಸ್ಥಾನ ಅವಡು ನಾನು ಪನ್ಪನ ಎತ್ತು ಓಲು ಸ್ಥಿರ ಮೂರ್ತಿ ಅಥವಾ ಸ್ಥಿರ ಪ್ರತಿಷ್ಠೆ ಅತ್ತ ಮೂರ್ತಿ ಚರಣ ಅತ್ತತ ಪಂಚಲೋದ ಚರಣ ಅಂಚಿಂಚಿ ಪೋಪುಂಡ ಸ್ಥಿರ ಕ್ಷೇತ್ರ ಅಂದು ಪನೋಳಿ ಬಕದಾದ ಅಂದ್ಕೊಂಡೆ ತುಪ್ಪಾಭಿಷೇಕ ಆಪುಂಡು ಪಂಡೇರು ತುಪ್ಪಾಭಿಷೇಕ ಆಪುಣ ಎಂದು ಪಂಡವು ಕ್ಷೇತ್ರಕ್ಕೆ ಸಂಬಂಧಪಟ್ಟದೇ ಆಪುಣ ಅಂಚಾದ ಈ ಒಂಜಿ ಕ್ಷೇತ್ರ ಏತ್ ಕೆಲಸ ಮಲ್ತದ ನೆತ್ತ ಪಿರವುಕ್ಕನಾಗ ಅನ್ನದಾನ ಉಂಡು ಅಡಿದಕ್ಕೊಂಜಿ ಭೂಮಿ ಉಂಟು ಇಲ್ಲಿ ಒಂಜಿ ಸ್ಟೇಜ್ ಕಟ್ಟದನ ಆ ಭೂಮಿ ನಿಖಲ್ನ ಇನಿ ಶ್ರೀನಿವಾಸಣ್ಣೆ ಯಾನ ಕಾರ್ಯಪ್ಪನ ಕಾರಣ ಪಾತರಕ್ಕೆ ಉಂಡು ಐದು ಬಕ್ಕ ಅಂತ ಕುಲ್ಲದೆ ಯಾನ ಪಾತರನ ಕೇಂಡೆ ಪಾತರನೆ ಪಂಡ ಬಹಿರಂಗ ಅಂತರಂಗ ರಡ್ಡುಂಡು ಅಂತರಂಗವಾದ ಪನ್ಪುನ ಪಾತೆರಗಳು ಆರು ಮಸ್ತ್ ಜನನು ಪಂಡೇರಿ ಪುಗರುಣೆತ್ತಿ ಸತ್ಯ ಪನ್ಪುನ ಎಂದು ಪಂಡೇರಿ ಏರ್ನ ರವಿ ಅಣ್ಣನ ಬಗ ಕಾಜವೆರ್ನ ಪುರ ಪಣ್ಣಗ ಈ ಮುಖಸ್ಥಿತಿಗೂ ಪನ್ಪುನಗಲ ಅಂತರಂಗ ಪಂಡಗಲ ಏನು ಓಪನ್ ಪಾತೆರುಣ ಬೇಜಾರ್ ಮನ್ ಪೆರೆ ಬಲ್ಲಿ ರಡ್ಡು ವಿಧಾನ ಉಂಡು ಆರ ಅಂತರಂಗದ ಉಲ ಹಿಡಿದು ಪೂರ ಪಣ್ಣೊಂದು ಬತ್ತೇರು ಆರ್ನ ಉಲ ಹಿಡಿದು ಪಣ್ಣೊಂದು ಬಟ್ಟೇರು ಸತ್ಯ ವಿಷಯವನ್ನು ಮಾಂತ ಅಂತರಂಗದ ಸತ್ಯವನ್ನು ಪಣ್ಣೊಂದು ಬತ್ತೇರು ಒಂದು ಎಂಚಾಪನಂದಿಕೆ ಎಂಟು ಡೌಟ್ ಆರು ಪ್ರಾರಂಭ ಇತ್ತನಾರ ಅದತ್ತೆ ಈ ಮಂದಿರ ಪ್ರಾರಂಭುಡೆ ಇತ್ತನಾರ ಅತ್ತೆ ಪ್ರಾರಂಭುಡದೆ ಅನುಭವ ಇದನ್ನ ಇತ್ತನಾರ ಏತ್ ವರ್ಷ ಅಂಡ್ ಮಂದಿರಗು 40 ವರ್ಷ ಅಂಡ್ 40 ವರ್ಷಲ ನಿರಂತರವಾದ నేను ತೂದು ತೊಡಗಿಸದು ಕೊಡುಗೈ ದಾಣಿ ನಕಲ್ನ ದಾನೋನಿಗೆ ತಂದು ಬೋಡ್ತನಾಥ ಮೂಲ ಸೇವೆನ ಮಲ್ತೊಂದು ಬತ್ತ ನಕಲ್ ಬಾರಿ ಸಂತೋಷ ತುಲೆ ಮಾಂತರ್ಲ ಒಟ್ಟಿಗೆ ಉಳ್ಳೇರು ಯಾನಂದೇನ ದಾಯನ ಪನ್ಪೆ ಅಂತ ಪಂಡ ಈ ಪ್ರಪಂಚೋಡು ಯಾಲ್ನ ಪಣಿಯರವಲ್ಲಿಗೆ ಒಂಜಿ 49 ಸರ್ತಿ ಯಾತ್ರೆ ಮಲ್ತನ 16 ವರ್ಷ ಪ್ರಾವಡು ಯಾತ್ರೆ ಮಲ್ಪರ ಶುರು ಮಲ್ತದೆ ಇತ್ತ ಒಂಜಿ 2 ವರ್ಷ ಮಾಲೆ ಕೊರ್ಪಣೆ ಉಂತಾದೆ ಒಬ್ಬಕ್ಕ ಪನ್ಪೆ ಅಗತ್ಯ ಇದ್ದಿ ತಪ್ಪು ಮಾತ್ರ ಏನು ಪನ್ಪು ನಾವು ಇಂದೇನಿ ಯಾನ ದಾಯ ಪನ್ಪೆ ಅಂದ ಕೇಂಡ ಈ ಪ್ರಪಂಚೋಡು ಅಕ್ಕನಕಲ ಏರಾಣ ಕಿನ್ನೆ ಜೋಕಲಿತ್ತನ ಕೆಬಿ ಕೊರಲೆ ಈ ಪ್ರಪಂಚೋಡು ಮಾನವನ ಮಾಧವತ್ವಗೂ ಕೊನಪುನ್ನ ಒಂಜಿ ವೃತ ಇತ್ತಂಡ ಒಂಜಿ ದೇವರಿತ್ತಂಡ ಮಾತ ದೇವರ ನಂಗೆ ಕೆಡ್ಡೆಂತ ನಕಲಿ ಮಾತ ದೇವರಲ ಪರಿಪೂರ್ಣವಾಯಿ ನಂಗೆ ಏಳು ಬೆಟ್ಟದೊಡೆಯ ತಿರುಪತಿನ ದೇವರನ ದೇವಸ್ಥಾನಗೂ ಪೋಂಡ ಏಳು ಬೆಟ್ಟದೊಡೆಯ ತಿರುಪತಿದ ದೇವರನ ವೆಂಕಟೇಶ್ವರನ ಸನ್ನಿಧಾನಗೂ ಪೋಂಡ ಶಾಸ್ತ್ರ ಉಂಡು ಪಪ್ಪಪುರ ತಿರುಪತಿಗೆ ವರ್ಷಲ ಪೋಂತನಾರು ಅಕಲ ನಾಮಪಾಡಂದ ನೀರು ಮುಟ್ಟಾಯಿರು ತಿರುಪತಿದ ಶಾಸ್ತ್ರ ಉಂಡು ಇತ್ತೆ ನಮ್ಮ ಮಾಂತರ್ಲ ಪೋಪ ತಿರುಪತಿಗೆ ಪೋಂಡ ನಾಮಪಾಡಂದೆ ನೀರು ಮುಟ್ರ ಇಜ್ಜಿ ಕಾಂಡದ ಅಂಚನ ಶಾಸ್ತ್ರ ಉಂಡು ಈ ಪ್ರಪಂಚೋಡು ಒಂಜಿ ಮಾನವನ ಮಾಧವತ್ವಗೂ ಕೊಂಡಪುನ ಒಂಜಿ ವೃತ ಇತ್ತಂಡ ಈ ಪ್ರಪಂಚೋಡು ಒಂಜಿ ಶ್ರೇಷ್ಠ ಬಾಯಿನ ವೃತ ಇತ್ತಂಡ ಅವಯ್ಯಪ್ಪ ಸ್ವಾಮಿನ ವೃತ ಈ ವೃತ ತಾತ ಮಲ್ಲ ವೃತ ಈ ಭೂಮಿದ ಮಿತ್ರುಡು ನನೊಂಜಿಚ್ಚು ಒಂಜಿ ಕುಟುಂಬಡ್ದು 16 ವರ್ಷ ಪ್ರಾವಡಿಯಾನ ಮಾಲ ಪಾಡ್ನಾಗ ಅಪಗ ಪೋನಾಗ ಎಂಕುಲು ಕತ್ತಿಪುರ 19 ದಾಯ ಪಂಡ ಸಾದಿ ಮಂತೊಂದು ಪೋಪುನೆ ಅಪಗ ಪಂಪಿಡ್ದು ಪೋಯಾರ ಗುರುಸ್ವಾಮಿನ ಏರೆಲ್ಲ ಬಿಡ್ಪಿಜಾರು ಪೂರೆಲ್ಲ ಏರ್ ಮೇಲೆ ಹಿಡಿದೇ ಪೋಡು ನಡತದೇ ಪೋಡು 40 ಮೈಲ್ ಒಂಜಿ ರಡ್ಡು ಬಸ್ ಪೋಂಡ ರಡ್ಡು ಬಸ್ ಇಟ್ಲ ಏರ್ಲ ಪಂಪೆಗೆ ಪೋಪ ಎಂದು ಪನಿಯರೆಜ್ಜಿ ಎನ್ನ ಗುರು ಏರಂದಿಕೊಂಡ ರವೀಂದ್ರಣ್ಣ ಪ್ರಶಾಂತ್ ಅಣ್ಣ ರವಿ ಅಣ್ಣ ಅಯ್ಯಪ್ಪ ಮಂದಿರದ ಪ್ರಭಾಕರ್ ಗುರುಸ್ವಾಮಿ ಆನಿದ ಕೇರಳದಾರ ಕೋಟೆಕ್ಕಾರ ಅಯ್ಯಪ್ಪ ಮಂದಿರದ ಶಬರಿಮಲೆ ಟು ವಾಪುರ ಅಭಿಷೇಕ ಆಪುಣ ಅವು ಮಾತ ಕೋಟೆಕ್ಕಾರ ಅಯ್ಯಪ್ಪ ಮಂದಿರೋಡು ಆಪುಣ ಆರು ಆ ಮಂದಿರನು ಬೆಳಗಾರ ಆರ್ಲಂಜಿ ಗುರುಸ್ವಾಮಿ ಆದ ಕಾರಣ ಅಪಗ ಅವು ಆ ಕತೆ ಪೂರ ಮೂಲ ಅಗತ್ಯ ಇದ್ದಿ ಬುಡ್ಕ ಯಾನ ದಾದಪನ್ಪುನೆ ಅಂದ ಕೇಂಡ ಈ ಪ್ರಪಂಚೋಡು ಒಂಜಿ ಬಾಲೆ ಏರ್ನಾಡ ಒಂಜಿ ಅಜ್ಜಿನ ಪುಳ್ಳಿಯ ಅತ್ತನೊಂಜಿ ಅಪ್ಪನ ಮಗೇನ ಒಂಜಿ ಅಕ್ಕನ ಮೆಗ್ಗೇನ ಶಬರಿಮಲೆಗೆ ಒಂಜಿ ವ್ಯಕ್ತಿ ಮಾಲೆ ಪಾಡಿ ಎಂದಾಂಡ ತುಲೆ ಮಾಲೆ ಪಾಡನಾಗ ಕ್ಷೇತ್ರದನ ಬೇತೆ ನಾವು ಬೇತೆ ಒಂಜಿ ಕುಟುಂಬದ ಒಂಜಿ ವ್ಯಕ್ತಿ ಮಾಲೆ ಪಾಡ್ನಾಗ ಪಪ್ಪ ಅಮ್ಮನ ಆಶೀರ್ವಾದಕ್ಕೆ ನೋಡು ಸುರೂಟು ಪಪ್ಪ ಅಮ್ಮ ಪನೋಡು ಪೋದು ಬಲ ಮಗ ಐಡ್ದ ಬೊಕ್ಕ ಐಕ್ ದುಂಬೆ ಒಂಜಿ ಗುರುಸ್ವಾಮಿ ಏರಿಂದ ಆಯ್ಕೆ ಮಲ್ತದು ಉಪ್ಪೋಡು ಗುರು ಪಪ್ಪ ಅಮ್ಮ ಆಶೀರ್ವಾದ ಕೊರಡು ಕೊರ್ನೆಡ್ದ ಬೊಕ್ಕ ಮಾಲೆ ಪಾಡು
ಮಾಲೆ ಪಾಡ್ನೆಡ್ದು ಬುಕ್ಕ 49 ದಿನದ ವ್ರತ ಆರು ಪಂಡೇರು ಪ್ರಶಾಂತನ ಟಿಕೆಟ್ ಇದ್ರೆ ಒಟ್ಟಿಗೆ ಪೋಯ್ ಅಪ್ಪಗೆ ಏನು ಪಂಡ 50 ದಿನ ವ್ರತ ಮಲ್ತದ ಪೋತ ಅಂದು ಪಂಡೇರು ತುಳೆ ಈ ಪ್ರಪಂಚೋಡು ಯಾನು ಎಕಡೆ ಬಲ್ಲೆಕನ ಈ ಪ್ರಪಂಚೋಡು ಒಂಜಿ ಕುಟುಂಬನು ಒಂಜಿ ವ್ಯಕ್ತಿನ ಮುಖಾಂತರ ಇಡೀ ಕುಟುಂಬನು ಒಂಜಿ ಬದಲಾವಣೆ ಮಲ್ತದು ಭಗವಂತನ ಪೂರ್ಣ ಅನುಗ್ರಹ ಪಾತ್ರರಾಪನಂಜಿನ ವ್ರತ ಇತ್ತನ ಅಂದನಾಂಡ ಅಯ್ಯಪ್ಪ ಸ್ವಾಮಿನ ವ್ರತ ಒಂಜಿ ಕುಟುಂಬಡ್ದು ಒಂಜಿ ಬಾಲೆ ಪೋಂಡ ಒಂಜಿ ಕುಟುಂಬಡ್ದು ಒಂಜಿ ಬಾಲೆ ಒಂಜಿ ಅಪ್ಪನ ಮಗೆ ಎತ್ತು ಒಂಜಿ ಇಲ್ಲದ ಮಗೆ ಎತ್ತು ಒಂಜಿ ಕುಟುಂಬಡ್ದು ಒಂಜಿ ಅಪ್ಪನ ಮಗೆ ಪೋಂದಾಂಡ ಇಡೀ ಕುಟುಂಬಗೂ ಪುಣ್ಯ ಸಂಪಾದನೆ ಮಲ್ಪರ ಇಟಾಪುಂಡು ಅಯ್ಯಪ್ಪನ ವ್ರತ ಟಾಪುಂಡು ಎಂಚ ಗೊತ್ತುಂಡೆ ಅಯ್ಯಪ್ಪನ ಮಾಲೆ ಪಾಡ್ದು ಇರುಮುಡಿ ಕಟ್ಟನಗ ಕುಟುಂಬಗೂ ಲೆಪ್ಪೆರೆ ಉಂಡು ಮಾಂತರೆಲ್ಲ ಸುರುಟು ಪೋನ ಒಂಜಿ 3 ವರ್ಷ ಮುಟ್ಟ ಲೆಪ್ಪೆರೆ ಉಂಡು ಅಕಲು ಪೋದು ಅರಿಪಾಡುವೇರು ಒಯ್ಗೆ ಪಾಡುವೇರು ಈ ನೆಕ್ ಕಟ್ಟಗ ಅರಿಪಾಡ್ರೆ ಉಂಡು ಅರಿಪಾಡ್ದು ಅಕ್ಲೇನ ಕಡಪುಡೆರೆ ಉಂಡು ಅಕ್ಲ ಮಾತ ಕಾರ ಪತ್ತದ ಕಡಪುಡೆರೆ ಉಂಡು ಐಡ್ದು ಬೊಕ್ಕ ಬಾಲೆ ಪೋದು ಬತ್ತ ನಡೆದ ಬೊಕ್ಕ ಭಗವಂತಗ ಅಭಿಷೇಕ ಆಯ್ನಂಚಿನ ತುಪ್ಪ ಅರಮನೆ ಪಾಯಸ ಕೊರ್ಪೇರು ಆ ತುಪ್ಪನು ಕೊರ್ಪೇರು ಆ ತುಪ್ಪುಡಾರ ದಾದ ಕೊರ್ದು ಕಡಪುಡ ಇಡೀ ಜೀವನದ ಬದಲಾವಣೆದ ಪುಣ್ಯ ಪಡೆಪುನಂಚಿನ ಪ್ರಸಾದನು ಭಗವಂತ ಕೊರ್ದು ಕಡಪುಡದೇರು ಈ ವ್ರತ ಎಂಕುಲು ಮಾತ ಒಂಜಿ 7 ವರ್ಷ ನಿರಂತರವಾದ ನಡತೊಂದು ಪೋದು ಏತು ದೂರ ಪೋಪುಂಡಲ್ಲ ಕೈಟ್ ಬೆಚ್ಚ ನೀರು ಪತ್ತೊಂದು ಪೋದು ಐನ ಆ ನಮನೆ ವೃತ ಮಂತನಕಲು ಆ ವೃತದ ಪುಣ್ಯದ ಫಳು ನೀನು ಜೀವನದ ಅನುಭವಿಸೊಂದಿಲ್ಲ ಗುರು ಎಂಚಿನ ಪಪ್ಪಮ್ಮ ಎಂಚಿನ ಅಂದೇನೆ ಕಡೆ ಪಂಡೇರಿ ಏರು ನಮ್ಮ ಏರು ಧಾರ್ಮಿಕ ಭಾಷಣ ಮಂತದನೆ ಬೇರು ಡಾಕ್ಟರ್ ಏರು ಅರುಣುಲ್ಲಾಲ್ ಪಂತೇರಿ ಪಂಡೇರು ದಾಯ ಗೊತ್ತುಂಡೆ ಒಂಜಿ ಬದಲಾವಣೆ ಆವಡುಂದಾಂಡ ಈ ಅಯ್ಯಪ್ಪನ ವೃತ ಇಡೀ ಇಲ್ಲನ ಇಡೀ ಕುಟುಂಬನು ಬದಲಾವಣೆ ಮಲ್ಪರ ಒಂಜಿ ಸಾದಿ ಕಪ್ಪು ವಸ್ತ್ರವನ್ನುಟ್ಟ ಭಕ್ತನ ಮನದಿನಿಲ್ಲದು ಕಾಮಕ್ರೋಧವು ಕಪ್ಪು ವಸ್ತ್ರವನ್ನುಟ್ಟ ಭಕ್ತಗೆ ತಟ್ಟದು ಶನೀಶ್ವರನ ಕಾಟವು ಕಪ್ಪು ವಸ್ತ್ರವನ್ನುಟ್ಟು ಈನಗೈದರೆ ಬಿಡದು ಮನುಜನೇ ನಿನಗೆ ಪಾಪ ಒಂದು ಬಂತನು ಶಾಸ್ತ್ರ ಪೂಜಾ ಹೊಡತ ದಾದಾ ಅಂದ್ ಕೇಂಡ ಮೂಲು ಪಪ್ಪಮ್ಮನ ಕಾರು ಪತ್ತರೆ ಕಲ್ಪ ಉಂಡು ವೃತ ಪಪ್ಪಮ್ಮನ ಆಶೀರ್ವಾದವನ್ನು ಪಡೆಯರೆ ವೃತ ಕಲ್ಪ ಉಂಡು ಐಡ್ದು ಬುಕ್ಕ ಆ ವ್ಯಕ್ತಿ ಏರಡ ಎಂಚ ಪಾತೆರಡು ವಾಪೊರ್ತುಡು ಮೀಯೋಡು ಏತ್ ವಾಪೊರ್ತುಡು ಉನೋಡು ವಾಪೊರ್ತುಡು ತಿನೋಡು ಎಂಚ ಸಾತ್ವಿಕ ಆಹಾರವನ್ನು ತಿನೋಡು ಒಂದು ಅಯ್ಯಪ್ಪನ ವೃತ ಕಲ್ಪ ಉಂಡು ಅವು ಏಪಗೂ ಗೊತ್ತುಂಡೆ ಕಾಲಿ ಮಲೆಗೆ ಪೋದು ಬತ್ತನಾಡೆ ಮುಟ್ಟ ಕಲ್ಪವನೇ ಅತ್ತವು ಆ ವೃತ ಇಡೀ ಜೀವನಗೂ ಪಾಠ ಕಲ್ಪ ಉಂಡು ಪ್ರಶಾಂತಣ್ಣ ಬಾರಿಯಲ್ಲಿ ಪ್ರೌಢ ಪೋತ ಇನಿಕಲ ಕಾಂಡೆ ಬಯ್ಯಡ್ ಭಸ್ಮ ಪಾಡ್ನೇನು ಬಿಡ್ತಿಜ ಇನಿಕಲ ಆ ವೃತದಾದ ಕಲ್ಪದಿಂದ ಚಾಜ್ಜಿ ಕಾಪಿಜ್ಜಿ ಮಧುಮಾಂಸ ಇಜ್ಜಿ ಒವುಲ ಇಜ್ಜಿ ಆ ವೃತನು ಪತೊಂದು ಬೈದ ಐತ ಒಟ್ಟಿಗೆ ಎಡ್ಡೆ ಒಂಜಿ ಗುರುನ ಒಟ್ಟಿಗೆ ಸತ್ಸಂಗ ಹೊಡಿತ ಯಾನು ಎಂಕ್ ಪಾಡದ ಪನ್ಪುನತ್ತು ಸಮಾಜಗೂ ಪಾಡದಿನಿ ಮಾಧ್ಯಮ ಉಂಡು ಮಾಧ್ಯಮ ಗೊತ್ತಾವಡ ಪತೊಂದು ಬೈದ ಹೆಜ್ಜೆ ಹೆಜ್ಜೆಗಿಲ ನಮ್ಮನ್ನು ಕೈ ಬಿಡ್ತೇರಾರು ಭಗವಂತನ ಕೈ ಪತ್ತರ ನಂಕಾಪುಜಿ ಭಗವಂತ ನಮ್ಮನ ಕೈನ ಪತ್ತಿರಂಡ ನಮ್ಮ ಜೀವನ ಪಾವನ ಭಗವಂತ ನಮ್ಮ ಕೈನ ಪತ್ತಿರಂಡ ನಮ್ಮ ಜೀವನ ಪಾವನ ಇನಿ ಪ್ರಶಾಂತ್ ಅಣ್ಣೆನ ರವಿ ಅಣ್ಣೆನ ಮಾಸ್ಟ ನನೋರಿಯ ಈ ಸಮಾಜಡು ಒಂಜಿ ವ್ಯಕ್ತಿಗೆ ವ್ಯಕ್ತಿತ್ವ ಬರುಡುಂದಾಂಡ ವ್ಯಕ್ತಿತ್ವ ಬರ್ಪುನ ರೀತಿಯನ್ನು ವೃತ ಕಲ್ಪ ಉಂಡು ಅಯ್ಯಪ್ಪನ ವೃತ ಕಲ್ಪ ಉಂಡು ಐಕ್ಯಾನ ಪನಿಯರುಂಡು ಮಲೆಕ್ಕೆ ಪೋಯಿನೇಟ ಸ್ವಾಮಿ ಮಲೆಕ್ಕೆ ಬತ್ತಿ ಬೊಕ್ಕ ಅಸಾಮಿ ಆಯರಬಲ್ಲಿ ಎಂದು ಶಾಸ್ತ್ರ ಪಂಪನೆ ಮಾಧ್ಯಮದಾರ ಕಟ್ಟ ಮಲ್ಪೋಡು ಮಾಧ್ಯಮದ ಪಾಡ್ರಬಲ್ಲಿ ಆಯರಬಲ್ಲಿ ಎಂದು ಕಲ್ಪವನೆ ದಾಯೆಂದು ಕೇಂಡ ಇನಿ ಮಸ್ತು ಬೇಜಾರಾಪ ಓವರ್ ಟೈಮ್ ಬೆಂದನಾಗಿ ಹೆಚ್ಚ ಸಂಬಳ ಉಂಡು ಓವರ್ ಟೈಮ್ದ ಸಂಬಳ ಉಂಡು ಎನ್ಮ ಗಂಟೆ ಸರಿ ಬೆಂದಿಂಡ ಎನ್ಮ ಗಂಟೆ ಆಗ ಒಂಜಿ ಆಫೀಸಿರು ಪ್ರಮೋಷನ್ ತಿಕ್ಕೊಂಡು ಮಾಸ್ ನಕ್ಲೆಗೆಡ್ಡೆ ಕಲ್ಪಂಡ ಪ್ರಮೋಷನ್ ಆಪುಂಡು ಅತ್ತೆ ಕೆಲವು ಕಂಪನಿ 5 ಗಂಟೆ ಬೊಕ್ಕ ಬೆಂದಿಂಡ ಕೂಡ ಸಂಬಳ ತಿಕ್ಕೊಂಡು 50 ದಿನ ಪೋಯಿನೆ ಕೊಂಜಿ ಸಂಬಳ ಬೇತನೆ ಉಂಡು ಇರ್ನ 48 ದಿನ ಪೋಯಿನೆ ಕೊಂಜಿ ಬೇತನೆ ಕೊರದು ಕಡಪುಡುವೇರು 7 ದಿನ ಒಟ್ಟು ಪೋಂಡ ಆತೆ ಸಂಬಳ ಬೊಕ್ಕದಾಲ ಪೋಯರೆ ಬಲ್ಲಿಂದ ದಾಲ ಪನ್ಪುಜಿ ಎಂಕುಲ್ಲ ಇತ್ತೆ ಪೋಪುನೆ 10 ದಿನ 7 ದಿನ ಪೋಪುನೆ ಯಾಲ್ನ ಆತೆ ತಿಕ್ಕುನೆ ಆಂಡ ದುಂಬುದ ಸ್ಟಾಕ್ ಉಂಡು ಪ್ರಶಾಂತನ್ನ
ಎರಡಲ್ಲ ದುಂಬುದ ಸ್ಟಾಕ್ ಉಂಟು ನಿಖಿಲೆಗಿಲ್ಲ ಅವು ಓಡೆಲ್ಲ ಪೋಪಿச்சு ಇಂದೇನಿ ಯಾನ ದಾಯ ಪನ್ಪೆ ಅಂದು ಕೇಂಡ 40 ವರ್ಷ 45 ವರ್ಷಕ್ಕೆ ದುಂಬು ಒಂಜಿ ಬಾಲ ಶಬರಿಮಲೆಗೆ ಪೋಪುಂಡ ಅಪ್ಪೆ ಆತ ಬೇಗ ವಯಸ್ಸು ಜೇರಿ ಕಡಪುಡ್ಯಾರ ಅಜ್ಜಿಲ ವಯಸ್ಸು ಜೇರಿ ಕಡಪುಡ್ಯಾರ ಏರ್ಲ ವಯಸ್ಸು ಜೇರಿ ಎನ್ನ ಅಪ್ಪೆಗೆ ಮತಿ ತತ್ತದು ಅಪ್ಪೆ ಯಾನ 18 ವರ್ಷ ಪ್ರಾಯ ಇಂಕಿತ್ತ 58 ಅಂಡ್ ಅಪ್ಪೆಗೆ ಮತಿ ತತ್ತದು ಅಪ್ಪೆ ವಯಸ್ಸಂದೆ ಅಪ್ಪೆನ ಅಪ್ಪೆ ಮಲ್ಲಪ್ಪೆ ತುಳುಟು ಪನ್ಪಣ್ಣ ಮಲ್ಲಪ್ಪೆ ಪಂಡದು ನಮ್ಮ ಕುಟುಂಬದ ಏರ್ಲ ಪೋತು ಜೇರಿ ಕಡಪುಡ್ದು ಕುರ್ಲ ಅಂದು ಪನ್ನೆಡ್ದ ಅವರ ಇನಿ ಶಿವಕೃಪನಿಕಲ್ನ ಎದುರುಡು ಅಂತದು ಅಯ್ಯಪ್ಪನ ಚರಿತ್ರೆ ಪಂಡ್ರ ಸಾಧ್ಯತೆ ಆತಂದು ಬಂದುಲೆ ಅಯ್ಯಪ್ಪನ ಚರಿತ್ರೆ ಪಂಡ್ರೆ ಸಾತಂದು ಯಾನಂದೇನು ದಾಯ ಪಂಪೆ ಅಂದು ಕೇಂಡ ಈ ಭೂಮಂಡಲುಡು ಒಂಜಿ ತುತ್ತುನ ಕುಂಟುನು ಬದಲಾವಣೆ ಮಲ್ತದು ದತ್ತಪೀಠಕ್ಕೆ ಪೋನಾಗ ಅವರ ತುತ್ತೆರ ಉಂಟು ಬೇತೆ ಅವು ಒಂಜಿ ಬೇತೆ ಆಂಡ ಕಾವಿಗೆ ಪೋನಾಗ ಕಾಶಿಗೆ ಪೋನಾಗ ದುಂಬು ತುತ್ತ ಎಂತರಿಗೆ ಇತ್ತೆ ಪೋಪ ನಮ್ಮ ಕಾಸಿಗೆ ಟೂರುಡು ಪೋಪ ಮಾತ ಆಡಂಬರದ ಜೀವನನು ಎಡ್ಡೆಂತನ ಬೊಲ್ದು ಪಾಡುನೇನು ಎಡ್ಡೆ ನಮ್ಮ ಜುಬ್ಬ ಪಾಡುನೇನು ಮಾಂತ ಬುಡ್ದು ಸಮಾನತೆಡಿ ಕಪ್ಪು ವಸ್ತ್ರನು ತುತ್ತು ನಂಚನ ಒಂಜಿ ವೃತ ಇತ್ತುಂಡ ಕಾಂಡ ಬಯ್ಯಡಿ ಏತು ಮಲ್ಲ 2 ಲಕ್ಷ ಸಂಬಳ ದಿಪ್ಪು ನಾಯಂಡಲ ಅಯ್ಯ ಮೂಜಿ ಬಿರೆಲ್ಡು ನಾಮ ಪಾಡೋಡಿ ಭಸ್ಮ ಪಾಡೋಡಿ ಅಂಗಾಂಗನ ಶುದ್ಧ ಮಲ್ಪೋಡು ದಾಯ ಗೊತ್ತಾಣ ಗೊತ್ತಾವಡು ದಾಯಿಗೆ ಬಂಡದು ತುಲೆ ಮೂಜಿ ಬಿರೆಲ್ಡು ಬ್ರಹ್ಮ ವಿಷ್ಣು ಮಹೇಶ್ವರನಾಯನ ಸಂಕೇತೋಡು ಜ್ಞಾನ ಕೊರ್ಪು ನಂಚನ ಮೂಜಿ ಬಿರೆಲ್ಡು ಭಸ್ಮನು ಪಾಡುವ ಭಗವಂತ ಜ್ಞಾನನು ಕೊರ್ಲೇ ಪಂಡದು ಅಂಗಾಂಗಗು ಪಾಡುವ ಕೈಕ್ ಕರ್ಮಗಳನ್ನು ಕೈಕಾಲು ಪೊರ್ಲು ಮಲ್ಪಾಲೆ ಪಾದಗು ಪಾಡುವ ಎಂಕುಲು ಶರೀರಗು ಅಂಗಾಂಗಗು ಲೇಪನ ಮಲ್ಪುವ ಇಂದು ಸನಾತನ ಹಿಂದೂ ಧರ್ಮದ ಚರಿತ್ರೆ ಇಂದೇನೆ ಈ ಹಿಂದೂ ಧರ್ಮದ ನಮ್ಮ ಒವ್ವೇ ಪಕ್ಷ ಒಪ್ಪಡಿ ಒವ್ವೇ ರಾಜಕೀಯ ಒಪ್ಪಡಿ ಏರೇ ಅವಡು ಇಂದು ಅಂದ ಸನಾತನ ಚರಿತ್ರನ ಆರಾಧನೆ ಮಲ್ಪೊಡೆ ಪಕ್ಷ ಒವ್ವೇ ಒಪ್ಪಡು ರಾಜಕೀಯ ಒವ್ವೇ ಒಪ್ಪಡು ಎನ್ನ ವ್ಯವಹಾರ ಒವ್ವೇ ಅವಡು ಚರಿತ್ರೆ ಉಂಡವು ಅಂಚಾದಾರ ಇನ್ನು ಕಲ್ಪ ಅದು ಕೊರ್ಪೇರಿ ಶಬರಿಮಲೆ ಅಯ್ಯಪ್ಪೆ ನನೊಂಜಿ ಅಸೈಗೋಳಿದ ಅಯ್ಯಪ್ಪ ಮಂದಿರ ಈ ರೀತಿ ಬೆಳಗದು ಈತು ಪೂರ ವ್ಯವಸ್ಥೆ ಕೋಟಿಗಟ್ಲದ ವ್ಯವಸ್ಥೆ ಮೂಲ ಉಂಡು ತುಯ್ಯರೆ ಪೋಂಡ ಕೋಟಿಗಟ್ಲದ ಉಂಡು ವ್ಯವಸ್ಥೆ ಇತ್ತೆ ಉಂಡು ಕೋಟಿಗಟ್ಲದ ಇಜ್ಜ ಉಂಡು ಆವಡನಾಡ ಕಾರಣದಾನೆ ಅಂದು ಕೇಂಡ ಅಯ್ಯಪ್ಪನ ಈ ಸಾನ್ನಿಧ್ಯ ಆ ರೀತಿಡು ಉಂಡು ಯಾನ್ ಅಲ್ಪ ಅಂತದ್ದು ಕೈ ಮುಗಿಯ ಪ್ರಶಾಂತ್ ಅನ್ನ ಕಾಜಾವೇರ ಅವಳು ಅಂತದ್ದು ಕೈ ಮುಗಿಯ ಅವನಿಗೆ ಪಾತ್ರ ಎಡೆ ಬರ್ಪೆ ಬಂಡದು ಬರ್ಪೆ ಅಂದ್ ಬಂದಾಗ ಬರ್ರ ಇದ್ದಿ ಯಾನ್ ಪೋಪೆ ಬಂಡಾಡ ರಾಮಕೃಷ್ಣ ಯಾನ್ ಉಲಾಯಿ ಬರ್ಪೆ ಅಂದ್ ಉಲಾಯಿ ಪೋದನ್ನ ಕಾರಣ ನಾನೋರಿ ಮಾಸ್ಟರ್ ತೈಮೈತಾರೀರ್ನ ಅಂದು 6 ಪಂಡರಿ ಅಡೆ ಬಲ್ಲೆ ಬಂಡದು ಅವಳು ತೀರ್ತದೆ ಪೋಡುದು ಆಯ್ ಗೊತ್ತುಂಡೆ ಇಂದು ಪೂರ ಆಕರ್ಷಣೆ ಅಂದ್ ಪನ್ಪನೆ ಮೂಲು ಅಕ್ಕನಕಲೆ ಅಪ್ಪನಕಲೆ ಮೆಗ್ದಿನಕಲೆ ಜೋಕುಲೆ ಅಸೈಗೋಳಿದ ಅಯ್ಯಪ್ಪ ಮಂದಿರೋಡು ಆಕರ್ಷಣಾ ಶಕ್ತಿ ಉಂಡು ನಿಖಿಲ್ ಸೆರಂಗೊಡ್ಡುದು ಕೈ ಬೇಡದು ಕೇಣೆನು ಕೊರುಪು ನಂಚಿನ ಚೈತನ್ಯ ಶಕ್ತಿ ಅಯ್ಯಪ್ಪಡ ಅಸೈಗೋಳಿದ ಅಯ್ಯಪ್ಪಡ ಉಂಡು ಯಾನಂಜಿ ಗುರುಸ್ವಾಮಿ ಆದು ಪನೊಂದುಲ್ಲೆ ಇಡೆ ಏರು ಕೊಡಿಗೆ ಕೊಡ್ತಾರ ಏರು ಚಪ್ಪರ ಪಾಡ್ಪಾರ್ದಾರ ಏರು ಅನ್ನದಾನ ಇಡೆ ಕೊಡ್ತಾರ ನಿಖಿಲೆಗೆ 6 ಅನ್ನಪೂರ್ಣೇಶ್ವರಿ ಆದ ನಿಖಲ ಇಲ್ಲಿಗೆ ನಿಖಲ ಕುಟುಂಬಕ್ಕೆ ನಿಖಲ ಸಂಸಾರಗೂ 6 ಅನುಗ್ರಾಮಲ್ ಪೇರು ಅಸೈಗೋಳಿದ ಅಯ್ಯಪ್ಪ ನಿಖಲ್ ಸಂಸಾಯಿಸಿ ದಾಯ ಗೊತ್ತುಂಡೆ ಮೂರ್ತಿ ಬಂಗಾರದನ ಬುಳ್ಳಿದನ ಯಾನಕ್ಕೆ ಏನು ಜಿ ಮೂಳ ಆಕರ್ಷಣ ಶಕ್ತಿ ಉಂಡು ಯಾನ ಮುರಣಿ ಭಜನೆಗೆ ಬತ್ತನ ಏನೇ ಎನ್ನ ಜವನೆರಡ ಪಂಡೆ ಪೋನಗ ಮಸ್ತ್ ಜವನರಿತ್ತೇರೆ ಅವಳೊಂಜಿ ಆಕರ್ಷಣೆ ಉಂಡು ಒಂದು ಪಂಡೆ ಒಂಜಿ ದೇವಸ್ಥಾನ ಉಪ್ಪು ಅಣ್ಣ ಒಂಜಿ ದೈವಸ್ಥಾನ ಉಪ್ಪು ಒಂಜಿ ಭೂತಸ್ಥಾನ ಉಪ್ಪು ಅವಳು ಬೋಡಿತ್ತಿನೆಂಜಿನ ಅಂದ್ ಕೇಂಡ ಒಂಜಿ ವ್ಯಕ್ತಿ ಪೋಂಡ ಅವಳೊಂಜಿ 5 ನಿಮಿಷ ಕುಲ್ಲುಗ ಅಂದ ಅವಳು ಅಲ್ಪ ಅಂತ ಕುಲ್ಲುಗ ಅಲ್ಪದೊಂಜಿ ಪ್ರಸಾದತೆ ತೊನುಗ ಅಂದ ಮನಸ್ಸು ಆಪಣೆ ಅಂದನಾಡ ಕಾಜಾವೆರ್ರೆ ಈರ್ಲ ಮಸ್ತ್ ದೈವ ದೇವಸ್ಥಾನ ತೊಡಗಿಸವನಾರು ಅವಳು ಎಂಚಿನ ಉಂಡು ಒಂದು ಕೇಂಡ ಸತ್ಯ ಧರ್ಮ ನ್ಯಾಯ ನೀತಿ ಉಂಡು ಒಂದು ಅಲ್ಪ ಗೊತ್ತಾಗುದು ಬೊಕ್ಕೊಂಜಿ ಅಯ್ಯಪ್ಪನ ಚರಿತ್ರೆ ದಾದ ಪನ್ಪುಣ್ಣ ಬಂಡ ಒರು ಜಾತಿ ಒರು ಮತಂ ಒರು ದೈವ ಅಂತ ಪನ್ಪುಣ್ಣ ಒಂಜೇ ಜಾತಿ ಏರು ಮಾತ ಮಾನವತ್ತುದು ಮಾನವೇರಾದು ಉಳ್ಳೆರ ಅಕಲು ಮಾತ ಇಂಕ್ ಒಂಜೇ ಜಾತಿ ಏರು ಮಾತ ಭಗವಂತನ ತೆರಿವೊಂದೆರ ಒಂಜೇ ದೇವರೆಂದು ತೆರಿವೊಂದೆರ ಅಕಲು ಎಂಕ್ ಪ್ರೀತಿ ಎಂದು ಪನ್ಪುಂಡು ಒರು ಜಾತಿ ಒರು ಮತಂ ಒರು ದೈವ ಅಂದು ಪನ್ಪುಂಡು ಅಯ್ಯಪ್ಪ ಅಂಚಾದಿಯಾನ ನನೋರ ಪನ್ಪೆಂಚಿನ ಅಂದು ಕೇಂಡ ಇಂಕ ಮಸ್ತ್ ಸಂತೋಷ ಪುಣೆಂಚಿನ ಅಂದು ಕೇಂಡ ಇಂಚಿನ ಚೈತನ್ಯ ಶಕ್ತಿ ಇತ್ತನ ಕ್ಷೇತ್ರಗಳು ಮಸ್ತ್ ಉಂಡು ಒಂಜಿ ಭಜನಾ ಮಂದಿರ ಆದು ಆ ಭಜನಾ ಮಂದಿರ ಒಂಜಿ ಸ್ಥಿರ ಪ್ರತಿಷ್ಠೆ ಮೂರ್ತಿ ಆದು ಅವಳು ಆಕರ್ಷಣ ಶಕ್ತಿ ಕೊರ್ಪನೆ ಅಂದನ್ನಾಂಡ ಅವು ನಮ್ಮ ಭಾಗ್ಯ ಅವಳು ಏರು ಮಾತ ಅಕ್ಕನಕಲು ತೊಡಗಿಸವರ ಏರು ಮಾತ ಮೆಗ್ಗನಕಲು ತೊಡಗಿಸವರ ಏರು ಮಾತ ಹಿರಿಯಕಲ ಇಟ್ಟು ಉಳ್ಳರ ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಬಲ ಪಡೆದು ಕೊಡಂಚಿನ ಜಾಗ ನಮಗೆ ತಿಕ್ಕೋಡನ್ನಾಂಡ ಅಂಚನ ಒಂಜಿ ಯೋಗ ತಿಕ್ಕೋಡನಾಂಡ ಜನ್ಮ ಜನ್ಮಾಂತರದ ಪುಣ್ಯ ಬಲ ಪಡೆದು ಕೊಡು ಯಾನ ದಾಯ ಪನ್ಪೆ ಅಂದ್ ಕೇಂಡ ಇನಿತ ಕಾಲಗಟ್ಟುಡು
ಶಬರಿಮಲೆಗೆ ಪೋಡು, ನಮ್ಮ ಇಲ್ಲಲು ಭಕ್ತಿ ಮಲ್ಪಡು, ಇಲ್ಲಲು ಭಜನೆ ಮಲ್ಪಡು, ಇಜ್ಜಿ ಭಜನೆ ಇಜ್ಜಿ ಎಂಕುಲಂಜಿ ಅಪ್ಪೆಗೆ ಯಾನ ಪದರಾಡು ಜೋಕ್ಲ ಇಟ್ಟು 5 ಜನ ಎಂಕುಲು ಉಲ್ಲ ಇತ್ತ ಜೀವಂತೊಡುಲ್ಲ ಎಂಕುಲು ದಾದ ಪನ್ಪುನೆ ಅಂದು ಕೇಂಡ ದುಂಬುದ ದಿನೊಟ್ಟು ನಮ್ಮ ಭಜನಾ ಮಂದಿರ, ನಮ್ಮ ಭಜನೆ, ನಮ್ಮ ಸಂಸ್ಕಾರ, ಅಕ್ಕನಕ್ಕನ ವಿಚಾರ ಇದು ಮಾತ ಒರಿಯೋಡ್ದಾಂಡ ಅರುಣುಳ್ಳಾಲ ಅತಂಡ ಎಂಕುಲ ಇಂಚಿನಕಲ್ ಪನ್ಪುನಂಚಿನ ಪಾತೆರನು ಕೃಷ್ಣೆ ಅರ್ಜುನಗೆ ಪಣ್ಣಗ ಪಂಡೆರಿ ಅರ್ಜುನ ನಿಕ್ಯಾನದೇನು ದಾಯ ಪನಂದುಳ್ಳೆ ಅಂದು ಪಂಡ ಈಯನ್ನ ಆತ್ಮೀಯ ಮಿತ್ರೆ ನಿನಡ್ದಾದಿ ಜಗತ್ತದ ಚರಿತ್ರೆ ಒರಿಯೋಡು ಐಕೋಸ್ಕರ ನಿಕ್ಯಾನ ಪನ್ಪೆ ಪೂರ ಪನ್ನೆಡ್ದ ಬಕ್ಕ ಪಂಡೇರಿ ಯಥೇ ಇಚ್ಛಾ ತಥೇ ಕುರು ಪಂಡೇರಿ ನಿನ್ನ ಇಚ್ಛೆ ಎಂಚೊಂಡಂಚ ಮನ್ಪುಲ ಅಂದು ಪಂಡೇರಿ ಆಂಡ ಯಾನ ಪನ್ಪುನೆಂಚಿನ ಅಂದು ಕೇಂಡ ಅಸೈಗೋರ್ಡ್ ಬಿತ್ತನ ಬೀಜ ಪೊಟ್ಟ ಬಂದು ಅಸೈಗೋರ್ಡ್ ಬಿತ್ತನ ಬೀಜ ಅವು ಎಂಕುಲು ಪಂಡ್ರ ಪಾತರ ಉಂಡ ಅವು ಖಂಡಿತ ಕೊಡಿಪುಂಡುವುದು ಪನ್ಪುನೆಗೆ ಎಂಕ ಸಂಶಯ ಇಜ್ಜಿ ಬಂದುಲೆ ಓ ಅಕ್ಕನಕಲೆ ಮಾಧ್ಯದ ಮುಖಾಂತರ ತೆರಿಯಡು ಇನಿತ ದಿನ ಎಂಕಲ್ ಅಲ್ಪ ಸುಂಕದ ಕಟ್ಟೆ ಪನ್ಪುನ ಜಾಗೆ ಉಂಡು ಇರೆ ಗೊತ್ತು ಪೋಡು ಅವಲೊಂಜಿ ಭಟ್ರನ ವೃದ್ಧಾಶ್ರಮ ಉಂಡು ಪ್ರಶಾಂತನ ನಿಕ್ಲು ಮಾತ ಪೋತಾರ ಏರ್ ಮಾತ ಪೋತಾರ ಅಂತ ಗೊತ್ತು ನಿಕ್ಲೆ ಗೊತ್ತುಂಡು ಅವಲೊಂಜಿ ಭಟ್ರನ ಅಕ್ಕನಕಲೆ ಬೇಜಾರಾಪುಂಡು ಮಸ್ತ್ ಬೇಜಾರಾಪುಂಡು ಎಂಕುಲು ವರ್ಷ 2 ಸರ್ತಿ ವೃದ್ಧಾಶ್ರಮಕ್ಕೆ ಎಂಕುಲು ಪೋಪ ಏರ್ನ ಜೋಕುಲುಪ್ಪನೆ ಹಿರಿಯಾರೆ ಗೊತ್ತುಂಡೆ ಏರ್ನ ಜೋಕುಲುಪ್ಪನೆ ಬಂಡ ಬೆನ್ನಿ ಸಾಗುವಲ್ದಕ್ಕನ ತೋಟದ ಅಕ್ಕನ ಅಪ್ಪಮ್ಮೆ ಅವಲುಪ್ಪನೆ ಹತ್ತು ಏರ್ ಮಾತ ಜೋಕಲೆಗೆ ತ್ರಿಬಲ್ ಗ್ರಾಜುಯೇಟ್ ಕೊಡ್ತಾರ ಏರ್ ಮಾತ ಬೋಡ್ತನಾಥ ಕಲ್ಪದಾರ ಏರ್ ಮಾತ ಎನ್ನ ಬಾಲ ಎಡ್ಡೆ ಅವಡು ಎನ್ನ ಬಾಲ ಎಡ್ಡೆ ಉದ್ಯೋಗ ಪಡೆ ಉಡುದು ಪಂಡದು ತನ್ನ ಪಪ್ಪ ಅಮ್ಮ ಅಪ್ಪೆ 1 ತಿಂಗಳು ತುಂಬುದು ಎದೆ ಪೇರು ಕೊರ್ದು ಲಾಲನೆ ಮಲ್ತದು ಪಾಲನೆ ಮಲ್ತದು ಮುತ್ತು ಕೊರ್ದು ತುತ್ತು ಕೊರ್ದು ಪಾಲನೆ ಮಲ್ತದು ಎನ್ನ ಮಗಲು ಎಡ್ಡೆ ಅವಡು ಎನ್ನ ಮಗಲಿಗೆಡ್ಡೆ ವಿದ್ಯೆ ತಿಕ್ಕೋಡು ಎನ್ನ ಮಗಲೆಡ್ಡೆ ಉದ್ಯೋಗ ಪಡೆವಡು ಒಂದು ಪಂಡದು ಸಾಂಕುದರ ಏರು ಮಾತ ಒಂಜಿ ಮಗನ ಒಂಜಿ ಮಗೆ 2 ಮಗೆ ಬಾರಿ ಕಮ್ಮಿ ಮಾತ ವಿದ್ಯೆ ಕೊರ್ದು ಕಲ್ಪಾದು ಎನ್ನ ಜೋಕುಲು ಎಂಕ್ ಜೀವನಗ ಆಶ್ರಯ ಅವಡು ಪಂತರ ಈ ಭೂಮಿದ ಮಿತ್ತು ಋಣ ಸಂಧಾರ ಅವನ ಋಣ ಒಂಜಿ ಇತ್ತನಾಂಡ ಅಯ್ಯಪ್ಪ ಸ್ವಾಮಿಯೇ ಪನ್ಪೇರು ಏನ ಋಣ ಅಂದ್ ಪಂಡ ಅಯ್ಯಪ್ಪ ಸ್ವಾಮಿ ಪನ್ಪೇರು ನಿಕ್ ಋಣ ಸಂಧಾರ ಸಾಧ್ಯತೆ ಇದ್ದಿಂದಾಂಡ ಅವು ಅಪ್ಪೆದ್ದನ ಅಪ್ಪೆನಲ ಬೊಕ ಪುಟ್ಟುಗು ಕಾರಣ ಏನ ಅಮ್ಮೆರ್ನ ಋಣನು ಸಂಧಾರ ಸಾಧ್ಯಸಿದ್ದಿಂದ ಅಯ್ಯಪ್ಪನ ಚರಿತ್ರೆ ಅಯ್ಯಪ್ಪ ಸ್ವಾಮಿ ಪನ್ಪೇರು ಯಾನು ಪನ್ಪುನೆತ್ತ ಪೊಪ್ಪಮ್ಮನ ಋಣನು ಈ ಭೂಮಿದ ಮಿತ್ತು ತುಂಬರ ಏರೆಡ್ದಲ ಸಾಧ್ಯ ಇಜ್ಜಿ ಒಂಜಿ ಪೆದ್ದನ ಅಪ್ಪನ ಋಣನು ಈ ಭೂಮಿದ ಮಿತ್ತು ಸಂಧಾನ ಮಂತ್ರ ಇಜ್ಜಿ ಒಂಜಿ ತಂತ್ರ ಇಜ್ಜಿ ಒಂಜಿ ಮಠಾಧಿಪತಿಗೆ ಸಾಧ್ಯ ಇಜ್ಜಿ ಪೆದ್ದನ ಅಪ್ಪನ ಋಣನು ಸಂಧಾರ ಸಾಧ್ಯತೆ ಇಜ್ಜಿ ಅಂಚಿನ ಅಪ್ಪನ ಕಲಿ ಕಾಜವೇರೇ ವೃದ್ಧಾಶ್ರಮಡುಲ್ಲೇರು ಅಂಚಿನ ಪೊಪ್ಪ ವೃದ್ಧಾಶ್ರಮಡುಲ್ಲೇರು ಏರ್ನ ಇಂದುಲ್ನಕ್ಲ ಮಾತ್ರೆ ಬೇತೆ ಏರ್ನ ಪಪ್ಪ ಅಮ್ಮಲ ವೃದ್ಧಾಶ್ರಮಡಿಜ್ಜೇರು ಇಕ್ಲ ನಾಡ್ರೆ ಪೋಲಿ ಏರ್ನ ಪಪ್ಪ ಅಮ್ಮಲ ಈ ನಮ್ಮ ಸಾಧಾರಣ ತುಳುನಾಡು ವೃದ್ಧಾಶ್ರಮ ಮುಡಿಜ್ಜೇರು ಓಡೆ ಮುಟ್ಟ ಬೇಜಾರಾಪಣದ ಬಂಡ ಯಾನ ಕರ್ಣ ಸರಿ ಪೋಯಿನಪಗ ಒಂಜಿ ಅಪ್ಪ ಇಡೆ ಮುಟ್ಟ ಕಾಜಿ ದೀತೇರು ಈತ ಕಾಜಿ ದೀತೇರು ಕುಳ್ಳುದು ಪಾತೆರ್ವೇರು ಯಾನಿಕೇಂಡ ಈರ್ದಾಯ ವೃದ್ಧಾಶ್ರಮಕ್ಕೆ ಬತ್ತನೆ ಅಂದ್ಕೇಂಡ ಯಾನಿಕೇಂಡ ಇರ್ನ ಮೇಯ್ನಿಲಿಕ್ಕೆ ಬಂಗಾರ ಉಂಡತ್ತಪ್ಪ ಈರ್ದಾಯ ಬೈದನೆ ಅಂದ ಅಣ್ಣ ಇತ್ತನ ಭೂಮಿನ ಮಾತ ಎನ್ನಾರು ಪೋಪನೆಗೆ ತುಂಬಿ ಪಾಲು ಮಂತದ್ದು ಕೊರ್ತೇರು ಇಂದೆಲ್ಲ ಯಾನ ಜೀವೊಂದು ಮಿನಿ ಬತ್ತಜಿಂದ ಅಂಡ ಇಂಕ ದೂಲ ಇಜ್ಜಿ ಎನ್ನ ಜೋಕುಲ್ಲ ಇಜ್ಜಿಂದ ಪನ್ಪೇರು ಏತ್ ಗೊತ್ತುಂಡೆ ರಡ್ಡು ಜೋಕುಲ್ಲ ಅಮೇರಿಕಾಡು ಉಪ್ಪುನೆ ಅವಿನೇ ಅಯ್ಯಪ್ಪ ಸ್ವಾಮಿ ಪಂಡದ ಕೊರ್ಪುನೆ ಈ ಮಾಲೆ ಪಾಡುವನ ಸುರೂಟು ನಿನ್ನ ಅಪ್ಪಮ್ಮನಗ ಆರುಬತ್ತು ನಿನ್ನ ಅಪ್ಪಮ್ಮನ ಆಶೀರ್ವಾದ ನೀ ಗೆತನು ನಿಕ್ಕ ಅಪ್ಪಮ್ಮ ಈ ಭೂಮಿದ ಬಿತ್ತ ಮಲ್ಲ ದೇವರ ಹಿಡಿದ ಬೊಕ್ಕ ಯಾನ ದೇವರೆಂದು ಪನ್ಪುನಾರ ಐಡಿದ ಬೊಕ್ಕಾರು ಪನ್ಪೇರಿ ಈ ಭೂಮಿದ ಮಿತ್ತು ಒಂಜಿ ಗುರು ಉಂಡೇರಿ ಒಂಜಿ ಗುರು ಉಳ್ಳೇರಿ ಆ ಗುರು ಏರ ಆವಡದು ಕೇಂಡ ನಿಕ್ಕ ಜ್ಞಾನ ಕೊರ್ಪುನಂಚನ ಗುರು ಆವಡು ಎಂಚಿನಾಂದು ಪನ್ಪುನ ಗುರು ಆವಡು ಅಯ್ಯಪ್ಪನ ಮಾಲ ಎಂಚಿನಾಂದು ಪನ್ಪುನ ಗುರು ಆವಡು ಅಯ್ಯಪ್ಪಗ ದಾಯ ಈ ಕಾಂಡಲಕ್ಕದ ಚೌಲಿಡು ಬೀಪಾಂದು ಪನ್ಪುನ ಗುರು ಆವಡು ಈ ಕಾಂಡಲಕ್ಕದ ದಾಯ ಭಸ್ಮ ಪಾಡುವ ದಾಯ ಗಂಧ ಪಾಡುವ ದಾಯ ಕುಂಕುಮ ಪಾಡುವ ಅಂದು ಪನ್ಪುನಂಚನ ಗುರುನು ನಾಡಲ ವಿವೇಕಾನಂದ ರಾಮಕೃಷ್ಣರ ನಾಡ್ಲಕ್ಕ ನಾಡು ಗುರುನು ನಾಡುದು ಆ ಗುರುನ ಹಿಡ್ದು ಈ ವೃತಮಲ್ಪನಗ ಆ ಗುರು ಪಂಡದು ಕೊರಡು ಇಂದ ನಿಕ್ಕ ನಿನ್ನ ಅಪ್ಪಮ್ಮೆ ಬಾರಿ ಸುರೂತ ದೇವೇರಿ ಐಡ್ದು ಬೊಕ್ಕದ ದೇವೇರಿ ಮಾಂತಲ ಈ ಐಡ್ದು ಬೊಕ್ಕ ಏನಕೈತಡೆ ಬಲ ಏನಕೈತಡೆ ಬನ್ನಗ ನಿನ್ನ ಜೀವನದ ಅಂಶದ ಒಂಜಿ ನಿನ್ನ ದೇಹದ ಸಂಕೇತವಾಯಿನ ಒಂಜಿ ತಾರೈಗ ನಿನ್ನ ಆಧ್ಯಾತ್ಮಿಕದ ನಿನ್ನ ಧಾರ್ಮಿಕ ಚಿಂತನದ ನಿನ್ನ ಉಲಾಯ್ದ ಭಕ್ತಿದ ನೈನೈಕ ದಿಂಜಾಲ ನಿನ್ನ ಶರೀರ ಇಂಕ ಕೊರಿಯರ್ ಆಪುಜಿ ನಿನ್ನ ಶರೀರದ ಸಂಕೇತವಾಯಿ ನಂಚಿನ ಒಂಜಿ ತಾರೈಗೆ ನಿನ್ನ ಅಂತರ್ಯದ ಭಕ್ತಿಯಿಂದ ಪನ್ಪುಣ ನೈನು ದಿಂಜಾಲ
ದಿಂಜಾದಿ ಎಂಕ್ ಕೊಣತದ ಅಭಿಷೇಕ ಮಲ್ಪು ಒಂಜಿ ಗಡಿನ ನಿನ್ನ ಕುಟುಂಬದ ನಿನ್ನ ಪೊಪ್ಪಮ್ಮನ ನಿನ್ನ ಹಿರಿಯಾಕಲ ಮಲ್ತನಂಚಿನ ದಾದ ತಪ್ಪು ಪಾಪ ಇತ್ತಂಡಲ ಅಗ್ನಿಗುಂಡಗು ಪಾಡು ನಿನ್ನ ಒರಿಯನ ಪಾಪ ಅತ್ತು ನಿನ್ನ ಇಡೀ ಕುಟುಂಬದ ಪಾಪ ಅಗ್ನಿಗುಂಡಡು ಪೊತ್ತುದು ಪಾಡು ಅರ್ಧ ಗಡಿನ ಕೊಡಲ ಇಲ್ಲಡೆ ನೇನು ಕೊಡಲ ಮಾತೆಲ್ಲ ಸೇರಿದು ಪಾಯಸ ಮನ್ಪುಲೆ ಎಂಕ ಎನ್ನಾಡೆ ಕೊಣತನಂಚಿನ ಅರಿನು ಒಂಜಿ ಮುಷ್ಟಿ ಅರಿನು ಪೀಳಕೊಂಡು ಕೊನದು ಇಲ್ಲಲು ಐಕ ಪಾಡ್ದು ಪಾಯಸ ಮಲ್ಪುಲ ಪಾಯಸ ಮಲ್ತದು ಮಾತೆಲ್ಲ ಒಟ್ಟಿಗೆ ತಿಂದದು ಭಗವಂತನ ಪ್ರಸಾದ ಈ ಭೂಮಂಡಲಡು ಸತ್ಯೋಲ್ನ ಧರ್ಮೋಲ್ನ ಸಾರನಂಚಿನ ಧರ್ಮಶಾಸ್ತ್ರೆಯಾನು ಧರ್ಮೋಲ್ನ ಶಾಸ್ತ್ರೋಲ್ನ ಜಗತ್ತಿಗೆ ಪಂಡನ ದೇವರಿಯಾನು ನಿನ್ನ ಧರ್ಮೋಲ್ನ ಶಾಸ್ತ್ರೋಲ್ನ ನಿನ್ನ ಜೀವನಡು ಪತೋನು ಪಪ್ಪಮ್ಮನ ಪ್ರೀತಿಡು ತೂಲ ಅಂದು ಪಂಡದು ಕಡಪುಡ್ನಾರು ಅಯ್ಯಪ್ಪ ಸ್ವಾಮಿ ಇದು ಅಯ್ಯಪ್ಪ ಸ್ವಾಮಿನ ವ್ರತ ಅಯ್ಯಪ್ಪ ಸ್ವಾಮಿನ ಬಗೆಟ್ ಪಾತೆರ್ನ ಏಲಿರ್ಲಿ ಏಳು ಪಗೇಲು ಪಾತೆರೋಳಿ ಅಂಚಿನ ಭಗವಂತೆ 16 ವರ್ಷ ನರಮಣನ ರೂಪೋಡು ನಡತದು ಮಣಿಕಂಟೆ ಅದು ರಾಜಗ ತಿಗದು ರಾಜಶೇಖರಗ ತಿಗದು ಮಣಿಕಂಟೆ ಅದು ತಿಗದು ಪಿಲಿತ ಪೇರನು ಅಪ್ಪೆಗೋಸ್ಕರ ಪಿಲಿತ ಪೇರನು ಕೊಂಡಗ ಅಯ್ಯ ಅಪ್ಪ ಅಂದಲೆತ್ತದು ಅಯ್ಯಪ್ಪ ಅದು ಮೆರೆಯಿನಾರು ಅಯ್ಯ ಅಂದು ಪಂಡ ಒಂಜಿ ಶಾಸ್ತ್ರೋಡು ವಿಷ್ಣು ಅಂದು ಪನ್ಪುಡು ಅಪ್ಪ ಅಂದು ಪಂಡ ಶಿವೆ ಎಂದು ಪನ್ಪುಡು ಹರಿಹರ ತುಳಸಿ ಮಾಲೆ ವಿಷ್ಣು ಸಂಕೇತವಾದ ರುದ್ರಾಕ್ಷಿ ಮಾಲೆ ಶಿವ ಸಂಕೇತವಾದ ಐತ ಕೊಡಿಟುಪ್ಪನ ಪದಕ್ಕ ಮಾತ್ರ ಭಗವಂತನ ಬಂದುಲೆ ಭೂಮಂಡಲಡು ಒಂಜಿ ವೃತ ಅಂದಿತ್ತು ನಾನು ಎಗಡು ಪಲ್ಲೆಕನೆ ಅಯ್ಯಪ್ಪನ ವೃತ ಆ ಚರಿತ್ರೆ ನಡತದು ಬರುಡು ದಾಯೆಂದು ಕೇಂಡ ಒಂಜಿ ವರ್ಷ ಇನಿ ಶಬರಿಮಲೆ ಪನ್ಪುನ ಜಾಗೆ ಒಂಜಿ ವೇಳೆ ಕರ್ನಾಟಕಡು ಮಿನಿತ್ತಿಂದ ಒಂಜಿ ದಾದಾಂಡಲ ಬದಲಾವಣೆ ಆತು ಅಂದ ಅನ್ನೊಂಜಿ ಆಸೆ ನಿಖಲಂಚಲಕ್ಲ ಮಾತ ಓಡೆ ಮುಟ್ಟಗಲ ಪೋದು ರಾಜ್ಯಕ್ಕೆ ಓಡು ಮಿನೈನು ಸರಿಮನ್ ಪೆರವಾತು ಅಂದ ಆಸೆ ಆಂಡ ದಾದ ಗೊತ್ತುಂಡಿ ಇನಿ ಒಂಜಿ ಕೇರಳ ಸರ್ಕಾರ ಕೋಟಿ 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 ಸಂಪತ್ತು ನಡಪಣ ಅಂದಂದಾಂಡ ಅವು ಶಬರಿಮಲೆ ತಂಚಿನ ಪುಣ್ಯವಾಯಿನಂಚಿನ ಕ್ಷೇತ್ರದ ಸಂಪತ್ತು ಇನಿ ಮಧುರದು ಶುರುವಾಂಡ ಕೇರಳ ಮುಟ್ಟ ಅವಳು ಒಲ್ತು ಶುರುವಾಪುಡ್ಗಂಡ ಮಧೂರು ಏಟ್ಮಣ್ಣೂರು ವೈಕಂ ಕೊಡಂಗೊಳ್ಳೂರು ಗುರುವಾಯೂರು ಬೋಡ್ತನಾಥ ಕ್ಷೇತ್ರದ ಭಕ್ತಾದಿಲು ಪೋಪೇರಿ ಮಧುರದು ಶುರುವಾಂಡ ಅಡೆ ಮುಟ್ಟಲ ಕೋಟ್ಯಾನು ಕೋಟಿ ಸಂಪತ್ತು ಬರ್ಪುಂಡು ಆಂಡಲ ಅಲ್ಪೊಂಜಿ ಮೀಯರೆ ಪೋಡುನಾಡ ಪೈಸೆ ಕೊರುಡು ಅವಳೊಂಜಿ ಮೇಯ್ನೀರ್ವೈ ಪೋಡುನಾಡ ಪೈಸೆ ಕೊರುಡು ಅವಳೊಂಜಿ ಪಿದೈ ಪೋಡುನಾಡ ಪೈಸೆ ಕೊರುಡು ಎಂಕುಲು ಕೊಂಡೈನ ಅರಿ ಎಂಕುಲು ಕೊಂಡೈನ ನೆಯ್ಯಿ ಎಂಕುಲು ಕೊಂಡೈನ ಬೆಲ್ಲುನಿ ಎಂಕ್ಲಿಗರ ಮನೆ ಮಾಯಸಮಂತದ್ದು ಕೊರ್ದು ಭಕ್ತರಿಗೆ ಒವ್ವೆ ಒಂಜಿ ಸಂಪತ್ತು ಕೊರಂದನ ಒಂಜಿ ವ್ಯವಸ್ಥೆ ಇತ್ತನೆ ಅಂದನಾಡ ಬಂದುಲೆ ಬೇಜಾರಾಪುಂಡು ಒಂಜಿ 14 ಗಂಟೆ 20 ಗಂಟೆ ಕ್ಯೂ ಅಂತದು ಪೋಯಿನ ಭಕ್ತೆ ಬೊಕ್ಕದೋರ್ಸಲ ಮಾಲೆ ಪಾಡುವೆ ಅವೊಂಜಿ ಗೊತ್ತಿಪ್ಪಾಡು ರಾಮಕೃಷ್ಣಕ್ಕೆ ಮಾತೆ ಗೊತ್ತಿಪ್ಪಾಡು ಮುಲ್ಪೈತನ ಅಪ್ಪನಕ್ಲೆ ಜೋಕ್ಲೆ ಮಾತೆ ಗೊತ್ತಿಪ್ಪಾಡು ಕಟಿಲ್ದಪ್ಪ ನಡನಿಕ್ಲೆ ಪೋಯರನಾಂಡ ಕಟಿಲ್ದಪ್ಪ ನಡನಿಕ್ಲೆ ಪೋಯರನಾಂಡ ಅಸ್ರಣ್ಣರ ಆರತಿ ಮಂತೊಂದು ಇತ್ತೇರನಾಂಡ ಇಲ್ಲಡೆ ಬತ್ತಿ ಬುಕ್ಕ ಆ ತೂಯಿನ ಆರತಿ ನೆನಪು ಮಲ್ಪುಡು ನೆನಪು ಮಲ್ಪೆರಾಪು ಆಪುಂಡು ಸೋಮೇಶ್ವರಕ್ಕೆ ಪೋಂಡ ಸೋಮನಾಥೇಶ್ವರ ದೇವರನ್ನು ತೂದು ಆರತಿ ಅವನಿತ್ತಂದ ಅವರ ಇಲ್ಲಲು ಅವಳು ಭಟ್ರ ಆರತಿ ಮಂತ ನೆನಪು ಮಲ್ಪೆ ಪಂಡ ನೆನಪಿಗೆ ಬರ್ಪುಂಡು ತಿರುಪತಿಗೆ ಒಂಜಿ ವೇಳೆ ಪೋದು ದೇವರನ್ನು ಸರಿಸುವ ಆಪುಜಿತ್ತು ತಿರುಪತಿ ಒಂತ ತೂಯಿರ ಮಾತ್ರ ತಿಕ್ಕುನಿ ಆಂಡಲ ಅವರ ನೆನಪೆರಾಪುಂಡು 5 ವರ್ಷ ಪೋಯಿನ ಭಕ್ತಗಳವರ ಅಯ್ಯಪ್ಪನೇ ಅನ್ನು ತೂಪೆ ಅಂದು ಪಂಡ ಮಲೆಟ್ಟು ತೂಯಿನ ಅಯ್ಯಪ್ಪನ ತೂಪೆ ಪಂಡ ನೆನಪೆರಾಪುಜಿ ಇದು ಮಲ್ಲ ವಿಷಯ ತೂವೋಡ್ನ ಅಸೈಗೋಳಿ ಇವರುಡು ಅವರ ಅಯ್ಯಪ್ಪನ ಎಂಚೊಂಡು ತೂವೋಡ್ನ ಇಡೀ ವಿಷಯೊಪ್ಪನ ಅಲ್ಪ ಭಾರಿ ಮಲ್ಲ ವಿಷಯೊಪ್ಪನ ಅಲ್ಪ ಅಯ್ಯಪ್ಪನ ಯಾನು ಎಂಚ ತೂತೆ ಅಂದ ಪಂಡ ಒಂಜಿ ಗಳಿಗೆ ತೂವಳಿ ಭಾರಿ ಪ್ರಯತ್ನ ಮಲ್ಪೋಡು ಕಾಂಡೆ ಪುಳ್ಳೆ ಕಲಗು ಎನ್ವಂಟದ ಬೊಕ್ಕ ಮೀದುಗುಳುಂಡಾಪು ಬೇಗ ಲಕ್ಕದ 4 ಗಂಟೆಗೆ ಇತ್ತಲ್ಲ ಲಕ್ಕುವೇನು 4 ಗಂಟೆಗೆ ಲಕ್ಕದ ಒಂಜಿ ವೇಳೆ ಅಯ್ಯಪ್ಪನ ಅಷ್ಟೋತ್ತರ ಪನ್ನಗ ಒಂಜಿ ವೇಳೆ ತುಯರಾಂಡ ನಮ್ಮ ಭಾಗ್ಯ ಗೊತ್ತಾಂಡತ್ತಿ ಈ ಪ್ರಪಂಚೋಡು ಇನಿಕಲ ಒಂಜಿ ತಿರುವಾಭರಣ ಪೊರ್ತುಡು ಬರ್ಪಣಂಚನ ಪೊರ್ತುಡು ಒಂಜಿ ಗರುಡೆ ತೋಜಿನ ಅಂದಂದಾಂಡ ಅವು ಶಬರಿಮಲೆಟ್ಟು ಮೂಜಿ ನಕ್ಷತ್ರ ತೋಜಿನ ಅಂದಾಡ ಅವು ಶಬರಿಮಲೆಟ್ಟು ಇನಿ ಜ್ಯೋತಿಷ್ವ ರೂಪಡು ಭಗವಂತ ತೋಜಿನ ಅಂದಂದಾಂಡ ಅವು ಪ್ರಪಂಚದ ಭೂಮಂಡಲ ಉಪ್ಪುನಂಚಿನ ಒಂಜಿ ಅಯ್ಯಪ್ಪ ನಕ್ಷತ್ರ ಮಾತ್ರ ಅವಳು ಏರೆಗಳ ಬೊಲ್ಪು ಪೊತ್ತಾಯರ ಸಾಧ್ಯ ಇಜ್ಜಿ ಏರೆಗಡೆ ಪೋಯರ ಸಾಧ್ಯ ಇಜ್ಜಿ ಏರೆಗಳ ಮಲ್ಪರ ಸಾಧ್ಯ ಇಜ್ಜಿ ಅಂಚಿನ ಒಂಜಿ ಪುಣ್ಯವಾಯಿನಂಚಿನ ಪುಣ್ಯಕ್ಷೇತ್ರ ಅವು ಅಂಚಾದುಪ್ಪನಗ ಬಂದುಳೆ ಯಾನಂದೇನ ದಾಯ ಪನ್ಪೆ ಅಂದು ಕೇಂಡ ಒಂಜಿ ವೇಳೆ ಎಂಕಲೇನ ಟೈಮು ಎನ್ನ ಸಮಯ ಉಂಡತೆ ಅಧ್ಯಕ್ಷರೇ ಮುಗಿನತೆ ಎಂಕಲೇನ ಕೋಟೆಕ್ಕಾರ ಅಯ್ಯಪ್ಪ ಮಂದಿರದ ನಾರಾಯಣ ಅಣ್ಣೆ ಪಂಡಿತಿರಿ ಗೊತ್ತು ಸೋಡ ನಾರಾಯಣ ಅಣ್ಣೆ ಪೊಂದಿತ್ತೇನೆ ಆರು ಶಬರಿಮಲೆಗೆ ಪೋತಿಜೇರು ಆಂಡ ಆರ್ನ ಜೀವನ ಇಡೀ ಆ ಮಂದಿರದ ಸೇವೆ ಮಲ್ತದೆ ಅರೆಗೆ ಶಬರಿಮಲೆಗೆ ಪೋಯ್ ನೋಡಿದ ಹೆಚ್ಚ ಪುಣ್ಯ ಐಟಿ ತಿಕ್ಕು ನೆಟ್ಟು ವೇದಿಕೆ ಶಬರಿಮಲೆಗೆ ಪೋಯಿನಕ್ಲಿ ಏತು ಜನ ಉಳ್ಳಾರ್ದೆ ಗೊತ್ತುಜ್ಜಿ ಶಬರಿಮಲೆಗೆ ಪೋಡಂದೆ ಇಜ್ಜಿ ಓಲು ಅಯ್ಯಪ್ಪನ ಜಾಗೆ ಹಾಕೊಂಡು ಅವಳು ಅನ್ನದಾನ ಕೊರ್ಲೆ ಓಲು ಅಯ್ಯಪ್ಪನ ಜಾಗೆ ಉಂಡು ಎಡ್ಡೆ ಜಾಗೆ ಉಂಡು ಓಲು ನಿಸ್ವಾರ್ಥವಾಯಿನ ಜಾಗೆ ಉಂಡು ಓಲೊಂಜಿ ಭಜನಾ ಮಂದಿರ ಎಡ್ಡೆಡ್ಡ ಒಂದು ಪೋಪುಂಡು ಆ ಜಾಗೆಗೆ ದೇನಿಗೆ ಕೊರ್ಲೆ ಅಯ್ಯಪ್ಪನಡೆ ಪೋಯಿನ ಪುಣ್ಯ ತಿಕ್ಕೊಂಡು ಅಯ್ಯಪ್ಪನಡೆ ಪೋಯಿನ ಪುಣ್ಯ ತಿಕ್ಕೊಂಡು ನನೊಂಜಿಂಚಿನ ಅಂದು ಕೇಂಡ ಏರೆಗಾಂಡಲ ಶಬರಿಮಲೆಗೆ ಪೋಡುಂದು ಬನ್ಪನ ಆಸೆ ಮೀನಿ ಪುಟ್ಟನೆ ಅಂದಂದಾಂಡ
ಪುಟ್ಟನೆ ಅಂದನ್ನಾಂಡ ಖಂಡಿತ ಶಬರಿಮಲೆಗೆ ಪೋಡೆ ಪವಂದೆ ಕುಲ್ಲೆರ್ನೆ ಸಾಧ್ಯಜ್ಜಿ ಏರೆಗಾಂಡಲ ಮನಸ್ಸು ಎಂಕರ ಪೋಡು ಒಂದು ಆಸೆ ಪುಟ್ಟುಂಡು ಆ ವ್ಯಕ್ತಿ ಶಬರಿಮಲೆಗೆ ಪೋಡೆ ಒಂಜಿ ವೇಳೆ 48 ದಿನ ಉಂತೆರಾಪಜಿ ಗುರ್ತಿ ಭಗವಂತಗೆ ಬೋಡಾಯಿನ ಅಂತರ್ಯದ ಭಕ್ತಿ ಮಾತ್ರ ಕೇವಲ ಒಂಜಿ ವಾರ ಉಂಟು ದಾಂಡಲ್ಲ ಶಬರಿಮಲೆಗೆ ಪೋಡುಂದ ಆಸೆ ಆಪನಗಲು ಪೋಡು ಮೇಯ್ನಿಲಿಕ್ಕೆ ಕುಂಟು ಪಾಡ್ರೆ ಬಲ್ಲೆ ನಮ್ಮ ಶರೀರ ಉಪ್ಪಿನ ಪ್ರದರ್ಶನ ಗತ್ತು ನಮ್ಮ ಶರೀರ ಉಪ್ಪುನಿ ಮದಿಮಾಯಿನ ಆಡಮುಟ್ಟ ಪೊಣ್ಣು ಮಗಳೇನು ಪಪ್ಪಮ್ಮ ತೂದು ಸಂತೋಷ ಪಡೆಯುಡು ಮದಿಮಾಯಿನ ಬೊಕ್ಕ ಕೈಪತ್ತನ ಕಂಡನಿದುದು ಸಂತೋಷ ಪಡೆಯುಡು ಮದಿಮಾಯಿನ ಮುಟ್ಟ ಪೆಣ್ಣ ಪೊಣ್ಣು ಬಾಲ ಇಂಚ ಉಳ್ಳಲು ಎನ್ನು ಬಾನ ಪೊಣ್ಣು ಬಾಲ ಪೊರ್ಲು ಉಳ್ಳಲು ಎಂದು ಪಂಡದು ಪೊಪ್ಪಲ ಅಮ್ಮಲ ಸಂತೋಷ ಪಡೆಯುಡು ಪೊಣ್ಣು ಮಗಳೇನು ತೂದು ಐಡ್ದು ಬುಕ್ಕ ಕೈಪತ್ತದ ಅಗ್ನಿಶಕ್ತಿ ಅದು ದಾರಮೈತದ ಕೊರ್ನ ಕಂಡನನ ಇಲ್ಲಿ ಬೆಲಗೊಡು ಜತ್ತದ ಪೋಯಿನ ಇಲ್ಲಿ ಕೀರ್ತಿ ಬರಡು ಖಂಡನ ಇಲ್ಲ ಬೆಲಗೊಡು ಐಕೋಸ್ಕರ ಪೊಂಡು ಜೋಕ್ಲಿನ ತಯಾರು ಮಲ್ಪುಲೆ ಭಾರಿ ಬೇಜಾರಾಪುಂಡು ಎಂಕಲ್ನ ಕೇರಳಡೊಂಜಿ ವರ್ಷೋಡು ಏತ್ತು ಜನ ಓಡೆ ಪೋಪೆರಂದು ಗೊತ್ತುಜಿ ಐನ ಮಾತ ಪಂಡ್ರೆ ಅನ್ನ ಪೋಪುಜಿ ಮಸ್ತ್ ಜನ ಪಾತೆರ್ನಗುಳ್ಳೇರಿ ಅಧ್ಯಕ್ಷರು ಬಾರಿ ಪೊರ್ಲು ಪಾತೆರುನಾರು ಸಂತೋಷ್ ಅಣ್ಣೆ ಪಾತೆರುನಾರು ಬೊಕ್ಕ ಮಾಂತ ಪಾತೆರುನಾಕಲ್ ನಿಕ್ಲಿ ಪ್ರಶಾಂತ್ ಅನ್ನೆಲ್ಲ ಬಾರಿ ಪೊರ್ಲುಡೆ ಪಾತೆರುವೇರಿ ಮಾತ ಪಾತೆರುನಾಕಲ್ ಯಾನ್ ಈತೆ ಪನ್ಪುನೆ ನಡೋರ ಪನ್ಪುನೆ ಈತೆ ಈ ಪ್ರಪಂಚಡು ನನೋರೆ ಅನ್ ಪನ್ಪುನೆ ಇಂಕ ಬೇಜಾರಡಿ ಅನ್ನ ಪನಂದುಲೆ ನನೋರೆ ಅನ್ನ ಪನ್ಪುನೆ ಈತೆ ಬೋಡುತನಾತ ನಮ್ಮ ಕಲ್ಪವ ಅಪ್ಪ ಅಮ್ಮಗೆ ಉಡುಗೆ ತೊಡುಗೆ ಇಜ್ಜಿಲ್ಲಲ್ಲ ಬಂಜಿ ಬಾಯಿ ಕಟ್ಟದ ಜೋಕುಲೇನು ಕಲ್ಪವ ನಮ್ಮ ಜೋಕುಲು ನಂಕಾದು ತಿಕ್ಕೊಡು ನಮ್ಮ ಜೋಕುಲಾದ ತಿಕ್ಕೊಡು ನೆಕ್ಕೋಸ್ಕರ ಭಜನಾ ಮಂದಿರ ದೇವಸ್ಥಾನಡು ಸಂಸ್ಕಾರ ಕೊರ್ಪನ ಕೆಲಸ ಮಲ್ಪುಲೆ ಆಯ್ತ ಒಟ್ಟಿಗೆ ಜೋಕುಲು ಏರಂಡ ಸಾಲೆಗೆ ಪೋಪನ ಜೋಕುಲು ಇತ್ತಂಡ ಅಯ್ಯಪ್ಪನ ವೃತ್ತ ಪನ್ಲೇಕನೆ 4 ಗಂಟೆಗೆ ಲಕ್ಕೊಡೆ ಎಂಕುಲು ನಿಖಲ್ನ ಜೋಕುಲು ಏರಾಂಡಲ ಎಡ್ಡೆ ಕಾಲೇಜ್ ಕಲ್ಪಿರ್ನ ಸಾಲೆ ಕಲ್ಪಿರ್ನ ಅಂಡ ಜೋಕುಲೇನು 5 ಗಂಟೆಗೆ ಕಾಂಡ ಲಕ್ಕಾಲಿ 5 ಗಂಟೆಗೆ ಲಕ್ಕ ಅದು ಜೋಕ್ಲೆ ಎಜುಕೇಶನ್ ಕೊರ್ಲೆ ಇಂದು ಈ ವೃತ್ತ ಪನ್ಪುನವಿ ಎಂಕ್ಲನ್ನ ಪನ್ಪುನವಿ ಈ ಜ್ಞಾನಿ ಆವಡ ಈ ಭ್ರೈಮಿ ಮೂರ್ತಗು ಕಾಂಡೆ ಲಕ್ಕಲ ಜ್ಞಾನಿ ಆಲ ನಿಕ್ಕ ಜ್ಞಾನ ವೃದ್ಧಿ ಆಪುಂಡು ಗಂಗೆ ಲೆಕ್ಕ ಜ್ಞಾನ ಬರ್ಪುಂಡು ಪಾತೆರ್ನಗ ನಿರರ್ಗಲವಾದ ಭಾಷಣ ಬರ್ಪುಂಡು ಅಂಚಾದು ಇನಿ ಶಿವಕೃಪನ ನನೋರಿಯ ಬತ್ತದು ರಾಮಕೃಷ್ಣನ್ನ ಅಸೈಗೋರಿಡು ಭಾಷಣ ಮಲ್ಪುನತ್ತು ಅಸೈಗೋರಿಡು 10 ಜೋಕುಲು ತಯಾರಾವಡು ಧಾರ್ಮಿಕ ಭಾಷಣ ಮಲ್ಪುನಾಕಲು ಏತು ಜೋಕುಲು 10 ವರ್ಷದೊಳಗೆ 10 ಜೋಕುಲು ಪೊಣ್ಣು ಜೋಕುಲು ತಯಾರಾವಡು ಧಾರ್ಮಿಕ ಉಪನ್ಯಾಸ ಮಲ್ಪರೆ ಐನು ತಯಾರು ಮಲ್ಪುಲೆ ಧಾರ್ಮಿಕ ಉಪನ್ಯಾಸ ಮಲ್ಪರೆ ಪೊಣ್ಣು ಜೋಕುಲು ಆನ ಜೋಕುಲು ಅಸೈಗೋಳಿ ಮಂದಿರೋಡು ಜವನಿರ ನಿರ್ಮಾಣ ಆವಡು ಧಾರ್ಮಿಕ ಭಾಷಣ ಮನ್ಪುನಾಕಲು ಅಯ್ಯಪ್ಪನ ವಿಷಯ ವರ್ಷ ಪನ್ಪುನಾಕಲು ಅಸೈಗೋಳಿ ಮಂದಿರೋಡ ನಿರ್ಮಾಣ ಆವಡು ನಾನು ಅಯ್ಯಪ್ಪನ ಪ್ರಾರ್ಥನೆ ಮಲ್ತೋನಿ ನಾಚಿಕೆದ ವಿಷಯತ್ತೆ ಒಂಜಿ ಕೃತಯುಗೋಡು ಯಾಗ ಜ್ಞಾನ ಇತ್ತಿನ ಅಂಡ ದ್ವಾಪರಾಯುಗ ಬಣ್ಣ ಯಾಗ ಯಜ್ಞಾದಿಲು ಬತ್ತಂಡು ತ್ರೇತಾಯುಗ ಬಣ್ಣಗ ಯಾಗ ಯಜ್ಞಾದಿ ಬತ್ತಂಡು ದ್ವಾಪರಾಯುಗ ಬಣ್ಣಗ ಪೂಜೆ ಪುರಸ್ಕಾರ ಬತ್ತಂಡು ಕಲಿಯುಗೊಟ್ಟು ಒಂಜಿ ಸಾದಿಯಿಂದ ಬಂಡ ಭಜನೆ ಬುಡ್ನ ಬೊಕ ದಾದೆಟ್ಲ ಭಗವಂತನ ಅನುಗ್ರಹ ಮಲ್ಪರ ಆಪುಜಿ ತೂಲೆ ಭಜನೆ ಪನ್ನಗ ಅನ್ನ 5 ನಿಮಿಷ 1 ನಿಮಿಷ ಮುಗಿಪುವೆ ಭಜನೆ ಪನ್ನಗ ಎಂಚಾವುಡನ್ನು ಕೇಂಡ ನಿಖಿಲ್ಲಕ ನಲಿಪೋಡು ಜನಕುಲು ಬೊಟ್ಟೋಡು ಭಜನೆ ಬನ್ನಗ ಎಂಚಾವುಡನ್ನು ಕೇಂಡ ಭಜನದ ಉಲೈ ನಮ್ಮ ಪೊಗ್ಗೋಡು ಭಜನದ ಉಲೈ ನಮ್ಮ ಪ್ರವೇಶ ಆವೋಡು ನನಂಜಿ ಗೊತ್ತು ಪಡಿ ಅಸೈಗೋಳಿದ ಭಜನಾ ಮಂದಿರೋಡು ರಾಮಕೃಷ್ಣನ್ನ ಬಕ ನಿಖಿಲ ಮಾತ ಬನ್ಪುನಿ ಅಸೈಗೋಳಿ ಭಜನಾ ಮಂದಿರೋಡು ಭಾರತ ಮಾತನ ಪ್ರತಿಬಿಂಬ ದೀದು ಭಜನೆ ಮಲ್ಪುವರು ಯಾನ ನಿಖಿಲೇನ ಅನಂತ ಕೋಟಿ ನಮಸ್ಕಾರ ನಿಖಿಲ ಯಾನ ಮಲ್ಪುವೆ ದಾಯ ಗೊತ್ತುಂಡೆ ವಾ ಭಜನಾ ಮಂದಿರ ಒರಿಯೋಡುನಾಂಡಲ ವಾ ದೇವಸ್ಥಾನ ಒರಿಯೋಡುನಾಂಡಲ ವಾ ಕಂಬುಲ ವಾ ಸಂಸ್ಕೃತಿ ವಾ ನೇಮ ಒರಿಯೋಡುನಾಂಡಲ ಈ ಪುಣ್ಯಭೂಮಿ ದೇವಭೂಮಿ ತಪೋಭೂಮಿ ತ್ಯಾಗಭೂಮಿ ಧರ್ಮಭೂಮಿ ಭಾರತ ಒರಿಯೋಡು ಭಜನೆ ಪನ್ಪರ್ನಾಂಡ ಒಂಜಿ ವಾರಡು ಒಂಜಾಡಲ ಭಾರತಾಂಬೆನ ಭಜನೆ ಪನ್ಲೆ ಬೋರ್ಡ ನಿಕ್ಲೆ ಬರೆದು ಕಡ ಬಿಡುವೆ ಯಾನು ಒಂಜಾಡಲ ಭಾರತಾಂಬೆನ ಭಜನೆ ಪನ್ಲೆ ಜೋಕಲಿಗೆ ದೇಶ ಪ್ರೇಮನ ದಿಂಜಾಲೆ ವಾ ಪಕ್ಷ ವಾ ಧರ್ಮ ವೈಟೆ ನಮ್ಮ ಉಪ್ಪಡು ಪಕ್ಷ ನಂಗೆ ಒವ್ವೆ ಉಪ್ಪಡು ನಂಗೆ ಒಮ್ಮಲ್ಲತ್ತು ನಮಕ್ ಭಾರತ ದೇಶ ಬೋಡು ಐಕೋಸ್ಕರ ನಿಖಿಲ್ ಭಜನೆ ಪನ್ನಗ ಅಕ್ಕನಕ್ಲೆ ವಾರಡು ಒಂಜಾಡಲ ಭಾರತಾಂಬೆನ ಭಜನೆನು ಪನ್ಲೆ ಧರ್ಮಕ್ಷೇತ್ರ ಇಂದು ಒಂಜಿ ಅಯ್ಯಪ್ಪನ ಅನ್ನದಾನ ಪ್ರಭು ಅನಾಥ ರಕ್ಷಕೆ ಆಪಾದ್ ಬಾಂಧವೇ ದೀನದಯಾಪರೆ ವೇದಾಂತ ವೈದ್ಯೆ 6 ಕೊರ್ಪುನಂಚಿನ ಭಸ್ಮ ಈ ಪ್ರಪಂಚೋಡು ಕ್ಯಾನ್ಸರ್ ಗುಣಮಲ್ಪರೆ ಆಪುಡು 6 ಕೊರ್ಪುನಂಚಿನ ಭಸ್ಮ ಒವ್ವೆ ಡಾಕ್ಟರ್ ಗುಣಮಲ್ಪರೆ ಆವಂದು ನಂಚಿನ ಸೀಕನ 6ನ ಭಸ್ಮ ಗುಣಮಲ್ಪುಡು 6ನ ಅಭಿಷೇಕದ ತುಪ್ಪ ವಾ ಡಾಕ್ಟರ್ ರಿಜೆಕ್ಟ್ ಮಂತನ ಸೀಕನು ಅವು ಗುಣಮಲ್ಪುಡು ಮಾತ್ರ ಆಗಿ ಆತೆ ಭಕ್ತಿ ಬೋಡು ಒಂದು ಪನೊಂದು ಎನ್ನ ನಿರಕರಟಂಜಿ ಬಾಲದ ಬ್ಲಡ್ ಕ್ಯಾನ್ಸರ್ ಎನ್ನ ಇಲ್ಲದ ಅಯ್ಯಪ್ಪದ ಭಸ್ಮ ಗುಣಮಲ್ತದು ಬತ್ತನ ನಿಗಳಿಗೆ ಜನ ತೋಜ ಅವಳು ಏರಿ ಬಂಡದು ಒಂಜಿ ಹುಡುಗೆ ಆಯನ ಆಸ್ಪತ್ರೆಗೆ ಮನದನಿ ಕೊಂಡಾರ ಬ್ಲಡ್ ಕ್ಯಾನ್ಸರ್ ಏನೊಟ್ಟಿಗೆ ಮಾಲೆ ಪಾಡೊಂದಿತ್ತೆ ಆ ಹುಡುಗ ಬ್ಲಡ್ ಕ್ಯಾನ್ಸರ್ ಆಂಡು ಎನ್ನ ಬೊಡದಿ ಬತ್ತಲೆಕನೆ ಪಂಡಲು ನಿತಿನ್ನೆಲ್ಲ
ಕೇರಳ ಕೊನ ಪೆರಿಗೆ ಪಂಡದು ಮನದನಿ ಅವಳು ಡಾಕ್ಟರ್ ಇದ್ದಿಂದ ಒರಿನಾಗ ಮನದನಿ ಕಾಂಡೆ ಕರಡಿಗೆ ಹಿಡಿದು ಅಯ್ಯಪ್ಪ ಸ್ವಾಮಿನ ಭಸ್ಮನ ಕೊಂಡದು ಪೋಯೆ ಮುಂಡಗು ಪಾಡಿಯವಂತೆ ಪೈಸೆ ಎಲ್ಲ ಕೊರಿಯೆ ಐದು ಬೊಕ್ಕ ಹತ್ತಾವರದ KMC ಕೇವಲ ಒಂಜಿ ತಿಂಗಳು ಇನಿ ಕ್ಯಾನ್ಸರ್ ಇದ್ದಂದೆ ಪಿಟ್ಟರ್ದ ಬೇಲೆ ಒಂದೊಂದುಳ್ಳಿ ಬಂದುಲೆ ದಾಯಿ ಗೊತ್ತುಂಡೆ ಅಯ್ಯಪ್ಪ ಏನು ಪನಪನ ಈ ಸ್ವಾಮಿನ ಬಂಜಿ ವೃತ್ತ ಅಯ್ಯಪ್ಪನ ಚರಿತ್ರೆ ಈ ಭೂಮಿದ ಮಿತ್ತು ಏಳಿರ್ಲಿ ಏರ್ಪಗಿಲ ಪಂಡಲ ಮುಗಿಯಂದು ಪನೊಂದು ನಿಖಿಲಿಗೆ ಮಾತರೆಗಳ ಎಡ್ಡೆ ಮಲ್ಪಡಿ ಅಯ್ಯಪ್ಪ ಸ್ವಾಮಿ ಸದಾಕಾಲ ನಮ್ಮ ಕುಟುಂಬದ ರಕ್ಷಣೆ ಆವಡಿ ಏರು ಮಾತ ಈ ಅಸೈಗೋಳಿದ ಮಂದಿರೋಡು ಬತ್ತದ ಸೇವವನ್ನು ಪೂರ ನಿಖಿಲೆಗೆ ಭಗವಂತೆ ಅಯ್ಯಪ್ಪೆ ನಿಖಿಲ ಇಡೀ ಕುಟುಂಬಕ್ಕೆ ನಿಖಿಲ ಜೋಕುಲೆಗೆ ನಿಖಿಲೆಗೆ ಮಾತರೆಗಳ ಕೊಡುಗೆ ಇದ್ದಾನೆ ನಕಲೆ ಮುಳು ಏರು ಮಾತ ಸೇವೆ ಮಲ್ಪೋರ ಏರು ಮಾತ ಪೂಜೆ ಮಲ್ಪೋರ ಏರು ಗುರುಸ್ವಾಮಿಲ ಏರು ಮಾಲೆ ಪಾಡುವರ ನಿಖಿಲೆಗೆ ಮಾತ ಶಬರಿಮಲತ ಅಯ್ಯಪ್ಪ ಸ್ವಾಮಿ ನಿರಂತರವಾದ ನಿರರ್ಗಲವಾದ ಆರ್ನ ಪುಣ್ಯನು ಅನುಗ್ರಹ ಮಲ್ಪಡ ಪಣಂದೆನ್ನ ಪಾತ್ರ ವಿರಾಮ ಕೊರ್ಪೆ ಸರ್ವೇ ಜನ ಸುಖಿನೋ ಭವಂತು ಸ್ವಾಮಿಯೇ. ಶ್ರೀ ಕೃಷ್ಣ ಶಿವಕೃಪಾ ಕುಂಜತ್ತೂರಿ ಇವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾದಂಥ ಶ್ರೀ ಶಿವಪ್ರಸಾದ್ ಕೊಣಾಜಿಯವರು ನಮ್ಮ ವೇದಿಕೆಗೆ ಆಗಮಿಸ್ತಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ, ದಯವಿಟ್ಟು ವೇದಿಕೆಯಲ್ಲಿ ಸ್ಟೇಜ್ ರಾಜ್ಯ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಸೇವೆಯನ್ನು ಮಾಡಿ ಇತ್ತೀಚೆಗೆ ನಿವೃತ್ತರಾದಂತಹ ಶ್ರೀ ಬಾಬು ಎಂ ಇವರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರ ಅಭಿನಂದನಾ ಮಾತುಗಳನ್ನು ನಮ್ಮ ಟ್ರಸ್ಟಿಗಳಾದಂಥ ತ್ಯಾಗಂ ಹರೇಕಳಿವರು ನಿರ್ವಹಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಸ್ವಾಮಿ ಸಭೆಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿವರಿಯರೇ, ಬಹಳ ಒಂದು ಕಡೆ ಖುಷಿ ಆಗ್ತದೆ, ಒಂದು ಕಡೆ ಬೇಸರವೂ ಹೌದು. ಇವತ್ತು 30 ದಿನಗಳ ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮ, ಮಂಗಳೋತ್ಸವ. ಪ್ರತಿದಿನ ಇಲ್ಲಿ ಒಂದು ದಟ್ಟಣೆಯ ಜನ ಸೇರ್ತಾ ಇದ್ರು. ಆದರೆ ಇವತ್ತು ಮಂಗಳೋತ್ಸವದಲ್ಲಿ ಇದ್ರೆ ಏನೇ ಆದರೂ ಪರವಾಗಿಲ್ಲ, ಪ್ರತಿದಿನ ಮಂದಿರಕ್ಕೆ ಬನ್ನಿ. ಶನಿವಾರ ಭಜನೆ ನಡೀತಾ ಇದೆ, ಅದಕ್ಕೂ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ವಿಶೇಷವಾಗಿ ಬಾಬಣ್ಣ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೊಣಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಲ್ಲಿ ಸುಮಾರು 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ವಿಶೇಷವಾಗಿ ಇವತ್ತು ಅಭಿನಂದಿಸಲಿಕ್ಕೆ ತುಂಬ ಮಂದಿ ಇದ್ದಾರೆ ಈ ವಲಯದಲ್ಲಿ. ಯಾಕೆ ಬಾಬಣ್ಣನನ್ನು ಇಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮಂದಿರಕ್ಕೂ ಅವರಿಗೂ ಬಹಳ ನಿಕಟಪೂರ್ವ ಸಂಬಂಧ ಇದೆ. ಮೊದಲು ಜೀರ್ಣೋದ್ಧಾರದಿಂದ ಹಿಡಿದು ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಪ್ರತಿ ಬಾರಿ ನಡೆಯತಕ್ಕಂಥ ಎಲ್ಲ ಉತ್ಸವಗಳಲ್ಲಿ ಕೂಡ ಬಾಬಣ್ಣ ಒಂದಲ್ಲ ಒಂದು ಸಹಕಾರವನ್ನು ಮಾಡ್ತಾ ಬಂದವರು. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಅನ್ನದಾತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಕೊಣಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಪಡಿತರ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಕೂಡ ಅವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ತುಂಬ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಬಂದರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಬಂದರು, ಅದು ವಿಶೇಷತೆ. ಎಲ್ಲಿ ಕೂಡ ಬಾಬಣ್ಣ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರೆ ಯಾರಿಗೂ ಬಾಬಣ್ಣ ನಾನು ಕೊಟ್ಟಿದ್ದೇನೆ, ಇಷ್ಟು ಕೊಟ್ಟಿದ್ದೇನೆ, ಅಷ್ಟು ಕೊಟ್ಟಿದ್ದೇನೆ ಅಂತ ಎಲ್ಲಿ ಹೇಳಿಕೊಂಡು ಬಂದವರಲ್ಲ. ಹಾಗಾಗಿ ಇವತ್ತು ಅಂಥ ಒಬ್ಬ ವ್ಯಕ್ತಿತ್ವವನ್ನು ಇಲ್ಲಿ ನಾವು ಗುರುತಿಸಿ ಗೌರವಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಉತ್ತಮ ಸಮಾಜ ಸೇವಕರು, ಎಲ್ಲ ವರ್ಗದ ಜನರು ಅವರನ್ನು ಪ್ರೀತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾರ್ಡ್ ತಗೊಂಡು ಹೋದ್ರು ಕೂಡ ಫೋನ್ ಮುಖಾಂತರ ನಾವು ಹೇಳಿಬಿಡ್ತೇವೆ, ಬಾಬಣ್ಣ ಎಂಕ್ಲೆ 10 kg ಅರಿನಿ ಬೇಗ ರೆಡಿ ಮಾಡಿದಿಲೆ, ಎಂಕಿಂಚ ಪೋಯರ ಉಂಡು ಬರೀರ ಉಂಡು ಆಯ್ನದು ಬೇಗ ಅವಳು ಬಲೆ ಬಲೆ ನಿಕ್ಲೆ ರೆಡಿ ಉಂಟು ಬಂದದ್ದು ಒಂಜಿ ಜೋಕ್ಸ್. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ರೀತಿಯ ಸಂಬಂಧವನ್ನು ಕೂಡ ಬಾಬಣ್ಣ ಇಟ್ಟುಕೊಂಡು ಬಂದಂಥ ಒಬ್ರು ಅಂತ ಹೇಳಿದ್ರೆ ಅವರು ಬಾಬಣ್ಣ. ಇಡೀ ಬಾಬಣ್ಣ ಅಂತ ಹೇಳಿದ್ರೆ ಮಾತ್ರ ಬಾಬು ಎಂ ಮೊಂಟೆ ಪದವು ಅಂತ ಹೇಳಿದ್ರೆ ಗೊತ್ತಿಲ್ಲ, ಬಾಬಣ್ಣ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತುಂಟು, ಆ ಬಾಬಣ್ಣ ಇವರೇ ಅಂತೇಳಿ. ಆ ಶೈಕ್ಷಣಿಕವಾಗಿ ಕೂಡ ಅದೆಷ್ಟು ಮಕ್ಕಳಿಗೆ ಪುಸ್ತಕ ಈ ರೀತಿಯ ವಿತರಣೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಹಾಗೆ ಧಾರ್ಮಿಕವಾಗಿ ಹಲವಾರು ದೇವಸ್ಥಾನಕ್ಕೆ ಕೊಡುಗೆ ದಾನಿಗಳಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಟೀಲದು ಆಟ ಆಗ್ತದೆ ಅಯ್ಯಪ್ಪ ನಮ್ಮ ಮಂದಿರದಲ್ಲಿ, ಇಲ್ಲಿ ಅಸೆಗೋಳಿ ಗ್ರೌಂಡಲ್ಲಿ ಮೈದಾನದಲ್ಲಿ. ಅದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ನಾ ಗೊತ್ತುಂಟು ತಮಗೆಲ್ಲರಿಗೂ, ಯಾರೆಲ್ಲ 10 ಸಂವತ್ಸರ ಮುಂದಾಳತ್ವದಲ್ಲಿ ನಡೆಯುವಂಥ ಆಟ ಆದರೂ ಕೂಡ ಅದರ ಸಂಪೂರ್ಣ ನಿರ್ವಹಣೆಯನ್ನು ಬಾಬಣ್ಣ ಮಾಡ್ತಾ ಇದ್ರು. ಹಾಗಾಗಿ ಬಹಳ ಸಂಸ್ಕಾರಬದ್ಧವಾಗಿ ಇಷ್ಟು ವರ್ಷಗಳು ಕೂಡ ನಡೀತಾ ಬಂದಿದೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಅದು ಬಾಬಣ್ಣ. ವಿಶೇಷವಾಗಿ ಮೊದಲು ತಾಲೀಮು ಅಂತೇಳಿ ಆಗ್ತಾ ಇತ್ತು, ಅದರ ಲೀಡರ್ ಯಾರು ಅಂತ ಹೇಳಿದ್ರೆ ಅದು ಬಾಬಣ್ಣ. ಒಳ್ಳೆಯ ವಾಲಿಬಾಲ್ ಕೂಡ ಆಡ್ತಾ ಇದ್ರು. ಅಂತಹ ಬಾಬಣ್ಣ ಇವತ್ತು ಸುಮಾರು 29 ವರ್ಷಗಳ ಕಾಲ ಸೇವೆ ಸಲ್ಲಿಸುವುದು ಮಾತ್ರ ಅಲ್ಲದೆ ಮೊದಲ ಕೊಣಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪ್ರಾರಂಭಿಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಅಂತಹ ಬಾಬಣ್ಣನಿಗೆ ಇವತ್ತು ಕ್ಷೇತ್ರದ ವತಿಯಿಂದ ಭಕ್ತಿಯ ಸನ್ಮಾನವನ್ನು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಬಾಬಣ್ಣನಿಗೆ ಗೌರವವನ್ನು ಸಲ್ಲಿಸುವ ಎಲ್ಲ ಅತಿಥಿವರಿಯರು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ
ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಭಜನಾ ಸಂಕೀರ್ತನ ಕಾರ್ಯಕ್ರಮ ಈ ಅಭಿನಂದನೆಗೆ ಬಹಳ ವಿಶೇಷ ಮಹತ್ವ ಇದೆ. ನಾವೆಲ್ಲ ಸಿಂಪಲಾಗಿ ಯಾವಾಗಲೂ ತಿಳಿದುಕೊಳ್ಳಬಾರದು. ನಾವು ಯಾವಾಗಲೂ ಏನಾದರೂ ಒಂದು ಸಹಾಯ ಮಾಡಿದವರು ಅವರನ್ನು ನಾವು ಗುರುತಿಸಿ ಗೌರವಿಸುವಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ. ಅವನು ಬರೆಯಬಾರ್ದು, ಇವತ್ತಿಗೆ ಮರೆತು ಬಿಡಬಾರ್ದು. ಯಾವಾಗಲೂ ಇವರು ನಮ್ಮ ಶಿವನಾಥ ಶೆಟ್ಟಿ ಪುಳ್ಳ ಅವರು ಆಗಾಗ ಹೇಳ್ತಾ ಇರ್ತಾರೆ, ಇವರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅಂತೇಳಿ. ಯಾಕೆ ಅಂತಂದರೆ ಅವತ್ತು ನಮ್ಮ ಜೀರ್ಣೋದ್ಧಾರ ಆಗುವಾಗ ಏನು ಸಹಕಾರ ಮಾಡಿದಾರೋ ಅದು ಕೂಡ ಬಹಳ ಪ್ರಾಮುಖ್ಯತೆ. ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ನಿಲ್ಲಬೇಕು ಅಂತಂದರೆ ಆ ಕಾಲದಲ್ಲಿ ಮಾಡಿದವ್ರನ್ನ ಕೂಡ ನಾವು ಮರೆಯಲಿಕ್ಕಿಲ್ಲ. ಹಾಗಾಗಿ ಇಂದು 30 ದಿನಗಳ ಕಾಲ ನಡೆದಂಥ ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರು ಯಾರಾಗ್ಬೋದು, ಈ ಭಜನೆ ಸಮಿತಿಗೆ ಒಂದು ಅಧ್ಯಕ್ಷರಾಗಬೇಕು ಅಂತೇಳಿ ನೋಡಿದಾಗ ಅದಕ್ಕೆ ರವಿ ರೈ ಪಜೀರ್ ಅವರು ಅದಕ್ಕೆ ಸರಿಯಾಗಿ ಅರ್ಥಪೂರ್ಣವಾಗಿ ಒಂದು ಸಂಸ್ಕಾರಬದ್ಧವಾಗಿ ಒಂದು ಒಳ್ಳೆಯ ನಾಯಕರು ಸಿಕ್ಕಿದ್ರು. ಅವರನ್ನು ಬಹಳ ಮನಪೂರ್ವಕವಾಗಿ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿ ಆ 30 ದಿನಗಳು ನಡೆದಂಥ ಈ ಕಾರ್ಯ ಚಟುವಟಿಕೆ ಇದು ನಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಧಾರ್ಮಿಕ ಪ್ರಜ್ಞೆ ಬರಲಿ ಎನ್ನುವ ಹಿತದೃಷ್ಟಿಯಿಂದ ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥ ಅಂತೇಳಿ ಮಾಡಿದ್ದೇವೆ. ಅದರ ಅಧ್ಯಕ್ಷರು ರವಿ ರೈಗಳು. ಪಿಲಿಕಲ ಗುತ್ತು ರವಿ ರೈ ಫಜೀರು ಅಂತ ಅವರ ಸಂಪೂರ್ಣವಾದ ಹೆಸರು. ಅವರ ಹೆಸರಿಗೆ ತಕ್ಕ ಹಾಗೆ ರವಿ ಅಂದರೆ ಗೊತ್ತಿದೆ. ಇವತ್ತು ಸೂರ್ಯನ ಕೆಲಸ ಅಂದರೆ ಎಲ್ಲರಿಗೂ ಬೆಳಕನ್ನು ಕೊಡುವಂಥದ್ದು. ಅವನಾಗೆ ಯಾರಿಗೂ ಸಾಧ್ಯ ಇಲ್ಲ. ಈ ರೀತಿ ಇಡೀ ಊರಿಗೆ ಬೆಳಕನ್ನು ಕೊಡ್ಲಿಕ್ಕೆ ಆಗದಿದ್ರು ಕೂಡ ಒಂದು ಮನೆಯನ್ನು ಬೆಳಗಿಸುವಂಥ ಕೆಲಸ ಆ ದೀಪ ಮಾಡ್ತದೆ ಅಂತೇಳಿ. ಅಂತಹ ಒಂದು ದೀಪದ ಹೆಸರನ್ನು ರವಿಯವರು ಇಟ್ಟುಕೊಂಡದ್ದು ಬಹಳ ಅರ್ಥಪೂರ್ಣ ಆಗಿದೆ ಅಂತೇಳಿ. ಹಾಗಾಗಿ ಇವತ್ತು ರವಿ ರೈ ಪಜೀರ್ ಅವರು ಸನ್ಮಾನ ಪೀಠವನ್ನು ಅಲಂಕಾರ ಮಾಡಬೇಕು. ರವಿ ರೈ ಪಜೀರ್ ಅವರು ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅಣ್ಣ ಒಂದು ನಿಮಿಷ ಆರ್ನ ಬಗ್ಗೆ ಒಂದು 2 ಪನ್ನಡೋತ್ತ ಈತೆ ಒಂದು ಸನ್ಮಾನ ಪೀಠ ಕುಲ್ಲದಾಂಡ್ ಈತೆ ಆರ್ನ ಬಗ್ಗೆ ಒಂದು 2 ಪಂಡಿತನೇ ತಪ್ಪಾಕೊಂಡು KSRP ಅವರು ಕೂಡ ತುಂಬ ಮಂದಿ ಇದ್ದಾರೆ. ಎಲ್ಲರಿಗೂ ಕನ್ನಡದಲ್ಲಿ ಮಾತಾಡಿ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಒಂದು 2 ವಿಚಾರಗಳು. ನಮಗೆಲ್ಲರಿಗೂ ರವಿಯನ್ನ ತುಂಬ ಮಂದಿಗೆ ಗೊತ್ತಿದೆ. ಯಾಕೆಂದರೆ ನಮ್ಮ ಗುಳಿಗೆ ಕೊರಗಜ್ಜ ಸೇವಾ ಸಮಿತಿ ಅದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸದಿಂದಾಗಿ ಈ ಹಸೆಗೋಳಿ ಪಟ್ಟೋರಿ ಆಗಿರ್ಬೋದು, ಕಕ್ಕೆ ಮಂಜಿಲಾಗಿರ್ಬೋದು ಎಲ್ಲರಿಗೂ ಚಿರಪರಿಚಿತರು ಶ್ರೀಯುತ ರವಿ ರೈ ಫಜೀರ್ ಅವರು. ಅವರ ಧಾರ್ಮಿಕ ಚಟುವಟಿಕೆ ಬಗ್ಗೆ ಒಂದಿಷ್ಟು ನಾವು ಮೆಲುಕಾಕುವ. ಈ ಸಾಮಾಜಿಕವಾಗಿ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾಗಿ, ಬಂಟ್ರ ಸಂಘ ಮುಡಿಪು ವಲಯ ಪ್ರಧಾನ ಕಾರ್ಯದರ್ಶಿಯಾಗಿ, ಬಂಟ್ವಾಳ ತಾಲೂಕು ಸಂಘ ಅದರ ಜೊತೆ ಕಾರ್ಯದರ್ಶಿಯಾಗಿ, ಅಭಯಾಶ್ರಯ ಹಸೆಗುಳಿಯ ಜೊತೆ ಕಾರ್ಯದರ್ಶಿಯಾಗಿ, ಗೋವಣಿತ ಟ್ರಸ್ಟ್ ಫಜೀರು ಇದರ ಟ್ರಸ್ಟಿಗಳಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪುಕಲ್ಲು ಪಾಯ ಲಾರಿ ಮಾಲೀಕರ ಸಂಘ ಇದರ ಜಿಲ್ಲಾ ಕಾರ್ಯದರ್ಶಿಯಾಗಿ, ಹೀಗೆ ಅದು ಪಟ್ಟಿ ಮಾಡಲಿಕ್ಕೆ ಹೋದರೆ ತುಂಬ ಇದೆ. ಇಷ್ಟು ಸಮಾಜಮುಖಿ ಚಿಂತಕರಾಗಿ ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೊಡುಗೆ ದಾನಿಗಳಾಗಿ ಹಲವಾರು ಕೆಲಸಗಳನ್ನು ಕಾಯ ವಾಚ ಮನಸ್ಸ ಮಾಡಿಕೊಂಡು ಬಂದವರು ಶ್ರೀಯುತ ರವಿ ರೈ ಪಜೀರ್ ಅವರು. ಧಾರ್ಮಿಕವಾಗಿ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಸ್ವಲ್ಪ ಮೆಲುಕು ಹಾಕಿದರೆ, ಹಲವಾರು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಆಗಬೇಕು, ಬ್ರಹ್ಮಕಲಶೋತ್ಸವ ಆಗಬೇಕು, ಉತ್ಸವ ಆಗಬೇಕು ಅಂತ ಹೇಳಿದ್ರೆ ಮೊದಲು ಪಜೀರ್ ಕಡೆ ಹೋಗುವಾಗ ಮೊದಲು ಕಾರಣ ಬಿಡುವುದು ಯಾರ ಮನೆಗೆ ಅಂತ ಹೇಳಿದ್ರೆ ಅದು ರವಿ ರೈ ಪಜೀರ್ ಅವರ ಮನೆಗೆ. ಯಾಕೆ ಅಂತ ಹೇಳಿದ್ರೆ ಅವರು ಬಂದವರಿಗೆ ಕೊಡದೆ ಕಳಿಸಿದಂಥ ಇತಿಹಾಸವೇ ಇಲ್ಲ. ಅವರಿಗೆ ದೇಣಿಗೆಯನ್ನು ಕೊಡುವ ಮುಖೇನ ಅದು ಮಾತ್ರ ಅಲ್ಲ, ಅಲ್ಲಿಗೆ ನಿಲ್ಲಿಸುವುದಿಲ್ಲ. ಅವರು ಇನ್ನಷ್ಟು ಒಂದು 10 ಮಂದಿ ಹೆಸರನ್ನ ಕೊಡ್ತಾರೆ. ಇವರ ಬಳಿಗೆ ಹೋಗಿ ಅವರು ಒಂದಿಷ್ಟು ನಿಮಗೆ ದೇಣಿಗೆಯನ್ನು ಕೊಡುವ ಮುಖೇನ ನಿಮಗೆ ಸಹಕಾರವನ್ನು ಮಾಡ್ತಾರೆ. ಅಂತಹ ಒಂದು ಮನಸ್ಸುಳ್ಳಂಥ ವ್ಯಕ್ತಿ ಶ್ರೀಯುತ ರವಿ ರೈ ಅವರು. ಇನೋಲಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಅರಸು ಮುಡಿತಾಯ ದೇವಸ್ಥಾನ ಪಜೀರು ಇದರ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಶ್ರೀ ಗಣೇಶೋತ್ಸವ ಸಮಿತಿ ಇನ್ನೋಳಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ, ಕಟೀಲು ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಬಯಲಾಟ ಸಮಿತಿಯ ಪಾವೂರು ಇದರ ಕೋಶಾಧಿಕಾರಿಯಾಗಿ, ಈಗಾಗಲೇ ಶ್ರೀ ಗುಳಿಗೆ ಕೊರಗಜ್ಜ ಸೇವಾ ಸಮಿತಿ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಈ ರೀತಿಯಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲ ರೀತಿಯಲ್ಲಿಯೂ ಸಹಕಾರ ಮಾಡ್ತಾ ಬಂದವರು ಶ್ರೀಯುತ ರವಿಯನ್ನ. ಕೃಷಿಕನಾಗಿ ಕೂಡ ಕಡಿಮೆ ಇಲ್ಲ, ಉತ್ತಮ ಕೃಷಿ ಭೂಮಿಯನ್ನು ಕೂಡ ಇಟ್ಟುಕೊಂಡು ಪ್ರಗತಿಪರ ಕೃಷಿಕರಾಗಿ, ಪ್ರಗತಿಪರ ತೋಟಗಾರಿಕೆ ಬೆಲೆ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಭಾರತೀಯ ರೈತ ಉತ್ಪಾದನಾ ಸಂಘ ರಿಜಿಸ್ಟರ್ಡ್ ಉಳ್ಳಾಲ ತಾಲೂಕು ಇದರ ಉಪಾಧ್ಯಕ್ಷರಾಗಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಕೃಷಿ ವಲಯದಲ್ಲಿ ಕೂಡ ನಾನೇನು ಕಡಿಮೆ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವರು ಶ್ರೀಯುತ ರವಿ ರೈ ಅವರು. ಶೈಕ್ಷಣಿಕ ಕ್ಷೇತ್ರವಾಗಿ, ಯಾಕೆಂದರೆ ನಾನು ಕೂಡ ಒಬ್ಬ ಅಧ್ಯಾಪಕನಾಗಿ ಹಲವಾರು ಕಾರ್ಯಚಟುವಟಿಕೆಗಳನ್ನ ಅವರನ್ನು ನೋಡಿಕೊಂಡೆ.
ಹಲವಾರು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ರವಿಯನ್ನ ಒಂಜಿ ರೆಡ್ ರೋಡ್ ಕಲ್ಲು ಕಡಪುಳ್ಳೆ ಅಂತೇಳಿ ಫಸ್ಟ್ ಹೇಳುವಂಥದ್ದು ಅದನ್ನು ಹೇಳುವುದು. ಯಾಕೆಂದರೆ ಅದರ ಮಾಲಕರಾಗಿ ಉದ್ಯಮಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ರವಿಯನ್ನ ಎಂಕ್ಲೊಂಜಿ ಟಾಯ್ಲೆಟ್ ಕಟ್ಟೊಂದಿಲ್ಲ ಐಕೊಂಜಿ 4 ಲೋಡ್ ಕಲ್ಲು ಕಡಪುಳ್ಳೆ ಅಂತ ಹೇಳಿದರೆ ಅದು ಪಾಪ ಅವರು ಎಲ್ಲಿಯೂ ಕಲ್ಲಿಗೆ ಎಷ್ಟು ರೇಟ್ ಅಂತ ನಿಮಗೆ ಗೊತ್ತಿದೆ, ಎಲ್ಲಿಯೂ ಅದರ ಬಗ್ಗೆ ಹೇಳಿದವರಿಲ್ಲ. ಒಂದು ಹೇಳ್ತಾರೆ, ಈ ಓಳಲ್ಲ ಪನ್ನೋಡ್ಚಿ ಮಾರಿ ನನ್ನ ಮೈಕ್ ಇಡ್ತದ್ದು ಎನ್ನ ಪುದಾರು ಪಂಡ ನಾನು ಒಂಜಿ 10 ಜನ ಬರಬೇಕು ಓಲ್ಲ ಪಂಡ್ರ ಬೋಡ್ಚಿ ಕೊರ್ಪಣೆ ನೀರಿಗೆಲ್ಲ ಪಂಡ್ರ ಬೋಡ್ಚಿ ಇತ್ತೆಲ್ಲ ಇಲ್ಲಿ ಒಂದು 50,000 ರೂಪಾಯಿಂದ ಬರ್ದೆವು. ನಾವು ಅವ್ರ ಹತ್ರ ಹೇಳುವಾಗ ಪುದಾರು ಬಾರಿ ಹೊಡ್ಚಿ ಐನು ಫಸ್ಟ್ ಪುದಾರು ಒಂಜಿ ದೆಪ್ಪಲೆ ಮುಖ ಪಣ್ಪುನೆಲ್ಲ ಬೋಡ್ಚಿ 50,000 ಕೊರತೆ ಅಂತೇಳಿ. ಹಾಗೆ ಯಾಕೆಂದ್ರೆ ಈ ಕೊಡುದುಂಟಲ್ಲ, ಕೊಡಲಿಕ್ಕೂ ಮನಸ್ಸು ಬೇಕು ಅಂತ. ಯಾರಲ್ಲಿ ಹಣ ಇಲ್ಲ ಈಗ ಈ ಹಸೆಗೋಳಿ ಪರಿಸರದಲ್ಲಿ ಎಷ್ಟು ಮಂದಿಲಿ ಹಣ ಇಲ್ಲ. ಹಣ ಇದ್ದವ್ರು ಕೊಡ್ತಾರೋ ಯಾವುದೇ ಕೊಡ್ತಾರೆ ಗೊತ್ತಿಲ್ಲ ನಮಗೆ. ಕೊಡ್ಲಿಕ್ಕೂ ಆ ದೇವರು ಮನಸ್ಸು ಮಾಡಬೇಕು ಅಂತ ಒಂದು ಮನಸ್ಸನ್ನ ಕೊಟ್ಟಿದ್ದಾರೆ ಶ್ರೀಯುತ ರವಿರೈ ಅವರಿಗೆ. ಹಾಗಾಗಿ ಕೊಟ್ಟಷ್ಟೇ ಅವರಿಗೆ ದೇವರು ಕೊಡ್ತಾ ಇದ್ದಾನೆ ಅಂತ ಅದು ಕೂಡ ಇಂಪಾರ್ಟೆಂಟ್. ಕೊಡ್ಲಿಕ್ಕೆ ಯಾರಿಗೆ ಮನಸ್ಸಿದೆಯೋ ಉಳ್ಳವರಿಗೆ ಎಲ್ಲರಿಗೂ ಕೊಡ್ಲಿಕ್ಕೆ ಬರಲ್ಲ. ಯಾರಿಗೆ ಕೊಡ್ತಾರೆ, ಇವತ್ತು ಪ್ರಶಾಂತ್ ಕಾಜರು ಬರುವಾಗಲೇ ಒಂದು 10,000 ರೂಪಾಯಿನ ತಂದು ಕೊಟ್ಟರು ಫಸ್ಟಿಗೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ರೀತಿ ಎಲ್ಲರಿಗೂ ಮನಸ್ಸು ಬರಲ್ಲ. ಅಂತ ಒಂದು ಮನಸ್ಸುಳ್ಳವರು ಶ್ರೀಯುತ ರವಿರೈ ಅವರು ಈ ರೀತಿಯಾಗಿ ಕೃಷಿಕನಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಂಡಿದ್ದಾರೆ, ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದ್ದೇನೆ. ಅದು ಮಾತ್ರ ಅಲ್ಲದೆ ರಾಜಕೀಯವಾಗಿ ಕೂಡ ಒಂದು ಭಾಜಪದಲ್ಲಿ ಮಂಡಳದ ಕಾರ್ಯದರ್ಶಿಯಾಗಿ, ಭಾಜಪ ಪಜೂರು ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ, ಮಂಗಳೂರು ಮಂಡಳದ ಉಪಾಧ್ಯಕ್ಷರಾಗಿ, ಪ್ರಸ್ತುತ ಮಂಗಳೂರು ಮಂಡಳದ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ರೈಗಳು ವಿಶೇಷವಾಗಿ ಒಂದು ಧರ್ಮಪತ್ನಿ ಸುಧಾ ರೈಯನ್ನ ಮಾಂಗಲ್ಯ ತಂತಾಣಿನಿ ಅಂತೇಳಿ ಮದುವೆಯಾಗಿ 2 ಪುತ್ರರನ್ನು, ಒಬ್ಬರು ಕಿಶನ್ ರೈ ಮತ್ತೊಬ್ಬರು ಕೀರ್ತನ್ ರೈ, ಅವರಿಬ್ಬರಿಗೂ ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ನೀಡುವ ಮುಖೇನ ಒಂದು ಒಳ್ಳೆಯ ಸಂಸಾರಿಕ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಎಲ್ಲ ದೇವರುಗಳ ಆಶೀರ್ವಾದ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಅವರು 30 ದಿನಗಳ ಈ ಸಂಧ್ಯಾ ಭಜನ ಸಂಕೀರ್ತನೆಯ ಅಧ್ಯಕ್ಷರಾಗಿ ಮನಪೂರ್ವಕವಾಗಿ ಎಲ್ಲರನ್ನು ಒಂದೇ ರೀತಿ ನಾಯಕತ್ವದ ಮೊದಲ ಗುಣ ಏನಪ್ಪ ಅಂತಂದ್ರೆ ಇನ್ನೊಂದು ನಾಯಕರನ್ನು ಸೃಷ್ಟಿ ಮಾಡೋದು, ಎಲ್ಲರನ್ನ ಹತೋಟಿ, ಎಲ್ಲರನ್ನ ಅವರ ಮಾತುಗಳನ್ನ ಕೇಳುವಂಥದ್ದು. ತಾಳ್ಮೆನೇ ಇರಲ್ಲ. ಬಟ್ ನಾನು ನೋಡಿದ ಮಟ್ಟಿಗೆ ಇಷ್ಟು ಸಭೆ ಮಾಡಿದ್ದೇವೆ, ಪ್ರಶಾಂತ್ ಕಾಜಿಯವರ ನೇತೃತ್ವದಲ್ಲಿ ಮೊದಲ ಸಭೆ ಆಯಿತು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಡೆದ ಸಭೆಯಲ್ಲಿ ಒಂದಿಷ್ಟು ಸ್ವಲ್ಪ ಅದು ಕೂಡ ಮುಖವನ್ನು ಕಪ್ಪು ಮಾಡದೆ, ಕೋಪಿಸಿಕೊಳ್ಳದೆ, ನೆಗಡ್ತಾ ಕಾರ್ಯಕ್ರಮವನ್ನು ಸಭೆಯನ್ನ ಅತ್ಯುತ್ತಮವಾಗಿ ಮಾಡಿ ಇವತ್ತು ಸಂಧ್ಯಾ ಭಜನೆಯಲ್ಲಿ ಅಟ್ಲೀಸ್ಟ್ ಒಂದು ನನ್ನ ಪ್ರಕಾರ ಒಂದು 10 ಲಕ್ಷದಷ್ಟು ಹಣವನ್ನ ಅಲ್ಲನ ಗಣೇಶನ್ನ ಆತಿಪುವ ಅಷ್ಟು ಕೋಶಾಧಿಕಾರಿಗಳಿಗೆ ಕೇಳಿದ್ರೆ ಗೊತ್ತಾಗ್ತದೆ. ಇಷ್ಟೊಂದು ದೇಣಿಗೆ ಹರಿದು ಬರಬೇಕು ಅಂತ ಹೇಳಿದ್ರೆ ಅದರ ಪ್ರಮುಖ ನೇತಾರರು ಶ್ರೀಯುತ ರವಿರೈ ಪಜೀರು ಅಂತ ಹೇಳ್ಕೊಳ್ತಾ ಅವರನ್ನು ಅಭಿಮಾನ ಪೂರ್ವಕವಾಗಿ ನಮ್ಮ ಕ್ಷೇತ್ರದ ವತಿಯಿಂದ ಎಲ್ಲರ ಜೋರದ ಚಪ್ಪಾಳೆ ತಟ್ಟುವ ಮುಖೇನ ಅವರನ್ನು ಅಭಿನಂದಿಸಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಶ್ರೀಯುತ ರಾಮಕೃಷ್ಣ ಪಟ್ಟರಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರತಾಪ್ ಅವರು ಬನ್ನಿ, ಕೋಶಾಧಿಕಾರಿ. ಹಾಗೆ ನಮ್ಮ ಚೇತನ್ ಅಸೈಗೋಳಿ ಸೈಟ್, ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಎಲ್ಲಿದ್ರೂ ವೇದಿಕೆಗೆ ಬರಬೇಕು. ಬರುವುದಿಲ್ಲ, ಕರೆದ್ರೆ ಬರುವುದಿಲ್ಲ, ಬರಬೇಕು ದಯವಿಟ್ಟು. ಹಾಗೆ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ನಾಯಕ್ ಅವರು, ರಮೇಶ್ ರೈ ನಮ್ಮ ಮಂದಿರದ ವತಿಯಿಂದ ಜೆರ್ಸಿಯನ್ನು ವಿತರಿಸಲಾಗುವುದು. ಈ ಜೆರ್ಸಿಯ ಪ್ರಾಯೋಜಕತ್ವವನ್ನು ಕೊಟ್ಟವರು ವೀರಕೇಸರಿ ಸೇವಾ ಬ್ರಿಗೇಡ್. ಸಾಲಾಗಿ ವೇದಿಕೆ ಹೋಗಬೇಕು.
ಮಕ್ಕಳಿಗೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದಿಂದ ಹಿಡಿದು ಭಜನಾ ಕಾರ್ಯಕ್ರಮ ಎಲ್ಲದೂ ಕೂಡ ನಮ್ಮೊಂದಿಗೆ ಸಹಕಾರ ಮಾಡ್ತಾ ಇದ್ದವರು. ಇಲ್ಲಿಯ ಮಕ್ಕಳ ತಾಯಂದಿರು ಇರ್ಬೋದು, ದಯವಿಟ್ಟು ಶನಿವಾರ ಎಲ್ಲ ಮಕ್ಕಳು ಭಜನೆಗೆ ಬರುವ ಹಾಗೆ ನೀವು ಪ್ರೋತ್ಸಾಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಪ್ರತಿ ಶನಿವಾರ ಈ ಮಕ್ಕಳು ಬರುವ ಹಾಗೆ. ಧನ್ಯವಾದ. ಶನಿವಾರ ಬಂದು ಭಜನೆಯಲ್ಲಿ ಭಾಗವಹಿಸಬೇಕು. ಇಲ್ಲಿ ಬಂದು ದಯವಿಟ್ಟು ಯಾರು ಕೂಡ ಆಟ ಆಡಲಿಕ್ಕಿಲ್ಲ. ಮುಂದಿನ ಶನಿವಾರದಿಂದ ಪ್ರತಿಯೊಬ್ಬರು ಕೂಡ ಕ್ಷೇತ್ರದ ಒಳಗೆ ಕೂತ್ಕೊಂಡು ಭಜನೆಯಲ್ಲಿ ಪಾಲ್ಗೊಳ್ಬೇಕು. ಗಣ್ಯ ಅತಿಥಿಗಳಲ್ಲಿ ಬರುವಂಥ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಅಧ್ಯಕ್ಷರು, ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಿಂದ ಸಂದೇಶ. ಅಯ್ಯಪ್ಪ ಸ್ವಾಮಿ ಮಂದಿರ ಅಸೇಗೋಳಿ ನೇತ ಸಂಧ್ಯಾ ಭಜನಾ ಸಂಕೀರ್ತನದ ಈ ಒಂಜಿ ಸಭಾಕ್ರಮದ ಅಧ್ಯಕ್ಷರಾಯಿನ ರವೀಂದ್ರ ರೈಕುಳೆ ಅಂಚೆನೆ ಈ ಒಂಜಿ ಕಾರ್ಯಕ್ರಮನ ಉದ್ಘಾಟನೆ ಮತ್ತು ನಿರ್ಗಮಿಸಿನ ಮೂಡದ ಅಧ್ಯಕ್ಷರಾಯಿನ ಸದಾಶಿವ ಉಲ್ಲಾಲ್ ಅಂಚೆನೆ ಈ ಒಂಜಿ ಕಾರ್ಯಕ್ರಮಡು ಭಾಗವಹಿಸಿನ ಕಿಸ್ನನ್ನೇ ಧಾರ್ಮಿಕ ಮುಖಂಡೆ ಅಂಚೆನೆ ಈ ಪರಂಜ್ಯೋತಿ ಮಾತೃಮಂಡಳಿದ ಅಧ್ಯಕ್ಷರಾಯಿನ ನಾಗವೇಣ್ ಶೆಟ್ರೆ ಅಂಚೆನೆ ಶ್ರೀನಿವಾಸ್ ಶೆಟ್ರೆ ಅಂಚೆನೆ ಈ ಒಂಜಿ ಸಂಧ್ಯಾ ಭಜನದ ಸಂಕೀರ್ತನದ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿನ ಅಂಚಿನ ನಮ್ಮ ರವಿ ರೈಕ್ಲೆ ಅಂಚೆನೆ ಪ್ರಶಾಂತ್ ಕಾಜೇವರೆ ಅಂಚೆನೆ ಉಲ್ಲಾಲ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾಯಿನ ಶಿವಪ್ರಸಾದ್ ಕೊನಾಜೆ ಅಂಚೆನೆ ನಮ್ಮ ಈ ಒಂಜಿ ಕಾರ್ಯಕ್ರಮ ಬಾಬಣ್ಣ ನಮ್ಮ ಮೂಲ ಒಂದು ಮಂತಂದ ಆರ್ಲ ಉಳ್ಳೇರು ಈ ವೇದಿಕೆ ಅಂಚೆ ಭರತ್ ಅಂಚ ಮೂಲು ಸೇರ್ನ ಅಂಚಿನ ಮಾತ ಬಂದುಲೆ ನಮ್ಮ ಒವ್ಲ ಒಂಜಿ ಕೆಲಸ ಮನ್ಪುನಾಗ ಸಾಮೂಹಿಕವಾದ ಪ್ರಾರ್ಥನೆ ಮನ್ಪುವ ಅಂಚ ಮಂತನಾಗ ನಂಗೆ ಆ ದೇವೇರ್ನ ನಮ್ಗೆ ಒಂಜಿ ಒಂದು ನಮ್ಮ ಇಂಚಿನ ನೆನೆತಿನ ಆಪುಳು ಅನ್ಬಿಡ ನಮ್ಮ ಒಂಜಿ ನಿಷ್ಠ ನಮ್ಮ ಹಿರಿಯಾಕ್ಲಿದ್ದು ಮಂತನ ಅವು ಒಂಜಿ ಕಾರ್ಯಕ್ರಮ ಅಂಚೆನೆ ಈ ಒಂಜಿ ಭಜನಾ ಮಂಡಳಿ ಸಾಮೂಹಿಕವಾದ ಒಂಜಿ 15 ತಾರೀಕು ಹಿಡಿದು 14 ತಾರೀಕು ಮುಟ್ಟು ಅಂಚೆ ಒಟ್ಟು 30 ದಿನದ ಸಾಮೂಹಿಕವಾದ ಭಜನೆ ಮಂತನ ಒಂಜಿ ಅಯ್ಯಪ್ಪ ಮಂದಿರ ಮಂತನು ಒಂದು ನಿಜವಾದ ಈ ಒಂಜಿ ಮಂದಿರಾಗ ಒಂಜಿ ಕಳೆ ಬರ್ತನೆ. ಈ ಒಂಜಿ ಮಂದಿರಾಗ ನಮ್ಮ ಈ ಮಂದಿರಾಗ ಬರ್ತದು ಈ ಇಂಚಿನ ಕಾರ್ಯಕ್ರಮ ಮಂತ್ ಹಿಡ್ದಾದ ಈ ಕಾರ್ಯಕ್ರಮ ಬತ್ತ ನಮ್ಮ ನೆನತೊಂದು ಕಾರ್ಯಕ್ರಮ ನೆನತೊಂದು ಬತ್ತಂಡ ಅವು ಖಂಡಿತವಾದಲ್ಲ ಅವು ನಂಗೆ ನೆರವೇರಿಸಿದ ಅನ್ಪುಣ ಒಂಜಿ ನಂಬಿಕೆ ನಂಗೆ ಅಂಚೆನೆ ನಮ್ಮ ಈ ಒಂಜಿ ಹಿಂದೂ ಸಂಸ್ಕೃತಿನ ಧಾರ್ಮಿಕ ಈ ಒಂದು ಇಂಚಿನ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ನಮ್ಮ ಹಿಂದೂ ಸಂಸ್ಕೃತಿನ ಒರಿಪುಣ ಕೆಲಸ ಮನ್ಪೋಡಾಪುಂಡು ದಾದ ಪಂಡ ಇತ್ತದ ನಮ್ಮ ಅಪ್ಪೆ ಮೇಲೂ ಈ ಎಲ್ಲೇ ಪ್ರಾಯದ ಜೋಕುಲೆಗೆ ನಮ್ಮ ಈ ಒಂಜಿ ಸಂಸ್ಕೃತಿ ಬೊಕ್ಕ ಸಂಸ್ಕಾರ ಐನ್ ಕಲ್ಪನಾ ಕೆಲಸ ಖಂಡಿತವಾದ ಮಂತಂಡ ಒಂಜಿ ಉತ್ತಮವಾದ ಒಂಜಿ ಸಮಾಜ ನಿರ್ಮಾಣ ಸಾಧ್ಯ ಉಂಟು ಅಂತ ಈ ಸಂದರ್ಭ ನಾನು ಪಣಿಯರ ತಯಾರುಳ್ಳೆ ಬೊಕ್ಕ ಒಂಜಿ ನಮ್ಮ ಈ ಮನುಷ್ಯನ ಒಂಜಿ ಈ ಭೂಮಿ ಏರಿಯಾಗಿಲ್ಲ ಶಾಶ್ವತ ಇಜ್ಜಿ ಭೂಮಿ ಬರ್ತನೆ ನಮ್ಮ ದೇವೇರು ನಮ್ಮ ಈ ಭೂಮಿ ನಮ್ಮನ್ನು ಸೃಷ್ಟಿ ಮಾಡ್ಬೇಕು ಭೂಮಿದ ಮಿತ್ತು ಅಂತ್ಯದ ಕಾಲಡು ನಮ್ಮ ಮಾತ ಭೂಮಿದ ಅಡಿಕೆ ಪೋಡಾಪುಡು ಪೋಪ ಸಹಜ ಪ್ರತಿ ಒಂಜಿ ಜೀವಿಲ ಬದುಕಿನ ಜೀವಿಲ ಅವು ಆ ಒಂಜಿ ಒಂದು ಅಂಚೆ ನಿರಂತರ ಆ ಒಂದು ಪೋಪಣ ಐತ ನಡುಟು ನಮ್ಮ ಈ ದೇವರಿಗೆ ಮೆಚ್ಚುವಂಚಿನ ಕೆಲಸ ನಾವು ಮನ್ಪೋಡಾಪಡು ಒಂದು ಸಮಾಜ ಅವು ಒರಿಪುಣು ಇದು ಸಮಾಜ ನಮ್ಮತ್ತೆ ನಂಗೆ ಕೆಲವರು ಈ ಸಮಾಜ ಭಾರಿ ಕಷ್ಟಡಿತ ಜನಕಲು ಉಳ್ಳೇರು ಅಕ್ಲೇನು ಈ ಧಾರ್ಮಿಕ ಸಂಸ್ಥೆ ಅವರು ಈ ಸಾಮಾಜಿಕ ಒಂಜಿ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಇನ್ನು ಪೂರಕವಾದ ಕೆಲಸ ಮಂತ್ರಿಂದ ಒಂಜಿ ಎಡ್ಡೆ ಬಲಿಷ್ಠವಾಯಿನ ಒಂಜಿ ಸದೃಢವಾಯಿನ ಸಮಾಜ ನಿರ್ಮಾಣ ಸಾಧ್ಯ ಉಂಡು ಅಂಚೆನೆ ನಾನು ಜಾಸ್ತಿ ಪಾತ್ರ ಪೋಪುಜಿ ಈ ಒಂಜಿ ನಮ್ಮ ಅಯ್ಯಪ್ಪ ಮಂದಿರದ ಈ ಒಂಜಿ ನೆಟ್ಟು ಮಂದಿರ ಮಾತ ಮೆಕ್ಲೆಗಿಲ್ಲ ಎನ್ನ ಬಾರಿ ಮಲ್ಲ ಒಂಜಿ ಸಲುಮೇಲೆ ಸಂದ ಒಂದುಳೆ ದಾಯ ಪಂಡ ಈ ಒಂಜಿ ಕ್ಷೇತ್ರ ಬಾರಿ ನೆಟ್ಟು ಈ ಒಂಜಿ ಪರಿಸರ ಒಂದು ಬಾರಿ ಜನನಿಬಿಡ ಪ್ರದೇಶ ಮೂಲ ಬಾರಿ ಒಂಜಿ ಬಯ್ಯನ ಪೊರ್ತುಗು ಒಂಜಿ ನಮ್ಗೆ ಮನಸ್ಸಿಗೆ ಒಂದಲ್ಲ ಬೇಜಾರ ನನಗೆ ಒಂಜಿ ಕೈ ಮುಗಿಯಾರೆ ಒಂಜಿ ಕ್ಷೇತ್ರ ಒಂಜಿ ಅಯ್ಯಪ್ಪ ಮಂದಿರ ಮಿತ್ತ ಕ್ಷೇತ್ರ ಅಂಚೆನೆ ಗುಳಿಗಜ್ಜ ಕೊರಗಜ್ಜನ ಒಂಜಿ ಅಲ್ಪ ಗುಳಿಗ ಕೊರಗಜ್ಜನ ಉಂಟು ಅಂಚೆನೆ ನಮ್ಮ ಈ ಆಸುಪಾಸರು ಪಟ್ಟೋರು ದೈವಲು ಅಂಚೆನೆ ಬೆಲ್ಮ ಬರಿಕೆದ ದೈವಲು ಮಾತ ನಂಗೆ ಈ ನಮ್ಮ ಜನಕಲೆಗೆ ಮಾತೇಗಿಲ್ಲ ಕೈಕಾಲು ಸುಖ ಕೊರ್ದು ಆರೋಗ್ಯವಾಗಿ ನೆಮ್ಮದಿ ಮನಶಾಂತಿ ಕೊರ್ದು ಅಕ್ಲೆಗೆ ನೆನಪಿನ ಕೆಲಸ ಅನುಗ್ರಹ ಕೊರ್ದು ಅಕ್ಲೆಗೆ ನೆನಪಿನ ಕೆಲಸ ಆವರದು ಪಣದು ಮಾತೇ ಈ ಒಂಜಿ ಕಾರ್ಯಕ್ರಮ ಈ ಒಂಜಿನ ಈ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸ ಅವಕಾಶ ಮಾಡಿಕೊರು ನಂಚಿನ ಮಾತೃ ಮಂಡಳಿದ ಮಾತ ಪದಾಧಿಕಾರಿ ಅಂಚೆನೆ ಅಯ್ಯಪ್ಪ ಮಂಡಳಿದ ಒಂಜಿ ಆಡಳಿತ ಕಮಿಟಿಗೆ ಅಂಚೆನೆ ಸಂಧ್ಯಾ ಭಜನದ ಸಂಕೀರ್ಣದ ಕಮಿಟಿಗೆ ಮಾತೇಳಿನ ಆತ್ಮೀಯವಾದ ಒಂಜಿ ಕೃತಜ್ಞತೆ ಸಲ್ಲಿಸೋದನ್ನ ರಡ್ಡು ಪಾತ್ರ ಉಂಟವೆ. ಮುಂದಕ್ಕೆ ಅಧ್ಯಕ್ಷರ ಭಾಷಣಕ್ಕಿಂತ ಮುಂಚೆ
ಈ ಕಳೆದ 1 ತಿಂಗಳಿನಿಂದ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದಂತಹ ಕೆಲವರನ್ನು ಸ್ಮರಣಿಕೆ ನೀಡುವುದರ ಮೂಲಕ ಅವರನ್ನು ಗುರುತಿಸಿಕೊಳ್ಳುವಂಥ ಕಾರ್ಯಕ್ರಮ. ಇದನ್ನು ಪ್ರತಾಪ್ ಭಜನಾ ಸಮಿತಿಯ ಕೋಶಾಧಿಕಾರಿಯಾದಂಥ ಪ್ರತಾಪ್ ರವರು ಹೆಸರನ್ನು ಕರೀತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸ್ಸೇಗೊಳಿ ಇದರ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರುವಂಥ ಸಂಧ್ಯಾ ಭಜನೋತ್ಸವ ಸಂಕೀರ್ತನೆಯ ಮಂಗಳೋತ್ಸವದ ದಿನದಂದು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳು ಹಲವಾರು ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಕೇವಲ ಒಂದು ಟ್ರಸ್ಟ್ ಆಗಿರ್ಬೋದು ಅಥವಾ ಭಜನೋತ್ಸವ ಸಮಿತಿಯ ಪದಾಧಿಕಾರಿಗಳು ಇದಕ್ಕೆ ಕಾರಣ ಅಲ್ಲ. ನಮ್ಮೆಲ್ಲ ಭಕ್ತಾದಿಗಳಾಗಿರ್ಬೋದು ಅಥವಾ ಕೆಲವೊಂದು ಮಕ್ಕಳು ಅಥವಾ ಹಿರಿಯರೆಲ್ಲರೂ ನಮಗೆಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. 30 ದಿವಸಗಳ ಕಾಲ ನಡೆದು ಹೋದದ್ದೇ ಗೊತ್ತಾಗಲಿಲ್ಲ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಆತ್ಮೀಯವಾಗಿ ನಾನು ವಂದಿಸುತ್ತಾ ವೇದಿಕೆ ಮುಂಭಾಗಲಿರುವಂಥ ಎಲ್ಲರೂ ಸಂಯಮತೆಯಿಂದ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಕೂತ್ಕೊಂಡು ವಾಚಿಸುತ್ತಿರುವಂಥ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮಗೆ ಸೇವೆಯನ್ನು ಕೊಟ್ಟಂಥ ಕೆಲವೊಂದು ಸಂಘ ಸಂಸ್ಥೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟಿರುವಂಥ ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪಟ್ಟೋರಿ ಇವರ ಸದಸ್ಯರು ಬಂದು ಶಾಲು ಮತ್ತು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಸರ್ ಅವರು ಇವರನ್ನ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ನಿತ್ಯದ ಮಾಡ್ತೇವೆ. ಒಂದು ಅನ್ನ ಸಂತರ್ಪಣೆಗೆ ಕಾರ್ಯಕ್ರಮಕ್ಕೆ ಪಾತ್ರೆಗಳನ್ನು ಕ್ಷೇತ್ರದ ವತಿಯಿಂದ ನಮಗೆ ಪ್ರತಿನಿತ್ಯದ ಇದಕ್ಕೆ ಕೊಟ್ಟಿರ್ತಾರೆ. ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಮುಂದಕ್ಕೆ ಆದಿಶಕ್ತಿ ದೇವಸ್ಥಾನ ದಡಸ್ ಇದರ ಪದಾಧಿಕಾರಿಗಳು ವೇದಿಕೆಗೆ ಬಂದು ಗೌರವಾರ್ಪಣೆ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾರೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘ ಅಸ್ಸೇಗೊಳಿ ಒಕ್ಕೂಟ ಇದರ ಸದಸ್ಯರು ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಅಧ್ಯಕ್ಷರು ಕೊನಾಜೆ ವಿವಿಧೋದ್ದೇಶ ಸಹಕಾರಿ ಸಂಘ ಇವರು ಮುಂದಿನವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ್ವಸಹಾಯ ಸಂಘ ಒಕ್ಕೂಟದವರು ಯಾರಾದರೂ ಒಬ್ಬರು ಇದ್ದರೆ ಬಂದು ಅಸ್ಸೇಗೊಳಿ ಫ್ರೆಂಡ್ ಸರ್ಕಲ್ ಅಸ್ಸೇಗೊಳಿ ಇದರ ಸದಸ್ಯರಿದ್ದರೆ ಗೌರವಾರ್ಪಣೆ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಫ್ರೆಂಡ್ಸ್ ಅಸ್ಸೇಗೊಳಿ ಇದರ ಸದಸ್ಯರಿದ್ದರೆ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುಗ ಫ್ರೆಂಡ್ಸ್ ಅಸ್ಸೇಗೊಳಿ, ಶ್ರೀ ಶಕ್ತಿ ತಂಡ ಅಸ್ಸೇಗೊಳಿ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಯ್ಯಪ್ಪ ಮಂದಿರ ಅಸ್ಸೇಗೊಳಿಯ ಸದಸ್ಯರು ಬಂದು ಚಪ್ಪಾಳೆಯೊಂದಿಗೆ ಎಲ್ಲರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಯುತ ಶಿವಪ್ರಸಾದ್ ಕೊನಾಜೆ ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡ ಇವರು ಸಾಯಿ ಫ್ರೆಂಡ್ಸ್ ಅಸ್ಸೇಗೊಳಿ ಇವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರತಿನಿತ್ಯದ ಭಜನೋತ್ಸವ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಾಗಿ ನಮಗೆ ಪ್ರತಿನಿತ್ಯ ಸಹಕಾರ ಕೊಟ್ಟಿರುವಂಥ ಗಂಗಾಧರ್ ಪೋಸಕರುಲ್ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಿನನಿತ್ಯದ ಭಜನಾ ಸಂಕೀರ್ತನೆಯಲ್ಲಿ ಧ್ವನಿವರ್ಧಕದ ಒಂದು ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ಶ್ರೀಯುತ ನಾಗೇಶ್ ಮಂಗಳನಗರ ಹಾಗೂ ಪ್ರವೀಣ್ ಪಟ್ಟೋರಿ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರವಿರೈ ಫಜೀರ್ ಅವರು ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಿತ್ಯದ ಪ್ರಸಾದ ಬಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚಿನ ಪ್ರತಿನಿತ್ಯದ ಒಂದು ವ್ಯವಸ್ಥೆಯನ್ನು ನಮಗೆ ಜೋಡಿಸಿಕೊಟ್ಟಂಥ ಸತೀಶ್ ಪಟ್ಟೋರಿ ಹಾಗೂ ಕೃಷ್ಣ ಅಸ್ಸೇಗೊಳಿ ಇವರು ವೇದಿಕೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತೀಶರು ಎಲ್ಲಿಯಾದರೂ
ಸತೀಶಣ್ಣ ಒಳ್ಳೆಯದು. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಎಲ್ಲ ಸೇವೆಯನ್ನು ಬಹಳ ಪ್ರತಿಫಲಾಪೇಕ್ಷಿಲ್ಲದೆ ಪ್ರತಿನಿತ್ಯ ಮಾಡಿದಂತಹ ದಿನನಿತ್ಯ ನಡೆಯುವಂಥ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಬಂದಂತಹ ತಂಡಗಳಿಗೆ ಅತ್ಯುತ್ತಮವಾಗಿ ಒಂದು ವರ್ಣರಂಜಿತವಾಗಿ ವಂದನಾರ್ಪಣೆಯನ್ನು ಪ್ರತಿನಿತ್ಯ ಒಂದು ಆಲಿಸುವಂಥ ನಮಗೊಂದು ಚಿಂತನೆಯನ್ನು ಕೊಟ್ಟಂಥ ಸುಮನ ಗಿರೀಶ್ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾತೃಮಂಡಳಿಯ ಅಧ್ಯಕ್ಷರು ನಾಗವೇಣಿ ಶೆಟ್ಟಿ ಅವರು ಅಭಿನಂದಿಸ್ತಾ ಇದ್ದಾರೆ. ಹಾಗೆಯೇ ದೀಪದ ಅಲಂಕಾರವನ್ನು ಪ್ರತಿನಿತ್ಯ ಮಾಡಿಕೊಂಡು ದೀಪ ಪ್ರಜ್ವಲನೆಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಶ್ರೀಯುತ ಕೋದಂಡ ರಾಮರವರು ವೇದಿಕೆಗೆ ಬಂದು ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು. ಅದರೊಟ್ಟಿಗೆ ಟ್ರಸ್ಟ್ನ ಸದಸ್ಯರಾಗಿದ್ದ ಕೃಷ್ಣಪ್ಪರವರು ಪ್ರತಿನಿತ್ಯ ಕೂಡ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೋದಂಡ ರಾಮರವರು. ನಿತ್ಯದ ಅಡುಗೆಯಲ್ಲಿ ತರಕಾರಿಯನ್ನು ಹೆಚ್ಚುವಲ್ಲಿ ಹಾಗೂ ಎಲ್ಲ ರೀತಿಯಂಥ ಸಹಕಾರ ಕೊಟ್ಟಿರುವಂಥ ವಿಜಯ ಗಣೇಶ್, ಜಲಜಾಕ್ಷಿ ಗಂಗಾಧರ್, ಗಾಯತ್ರಿ ವಸಂತರವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅಕ್ಕಂದಿರು ಕೂಡ ಪ್ರತಿನಿತ್ಯ ಒಂದು ತರಕಾರಿ ಕಟ್ಟಿಂಗ್ ಮಾಡೋದು ಸೇರಿಕೊಂಡಿದ್ದೇವೆ. ಅಂದರೆ ನಿತ್ಯದಲ್ಲಿ ಪ್ರತಿನಿತ್ಯ ಒಂದು ಮುತುವರ್ಜಿಯನ್ನು ವಹಿಸ್ಕೊಂಡವರನ್ನು ಗುರುತಿಸ್ಕೊಂಡು ಕೊಟ್ಟಿದ್ದೆ. ದಯವಿಟ್ಟು ಯಾರು ಅನ್ಯತೆ ಭಾವಿಸಬಾರ್ದು. ಯಾಕಂತೇಳಿದರೆ ಪ್ರತಿಯೊಬ್ಬರಿಗೂ ಶಾಲೆ ಓದಿಸಿ ಗೌರವಿಸಬೇಕು ಅಂತೇಳಿ ಚಿಂತನೆ ಇದೆ. ಆದರೆ ಸಮಯದ ಅಭಾವ ಇದೆ. ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಆ ವ್ಯವಸ್ಥೆಯನ್ನು ದೇವಸ್ಥಾನದಿಂದ ಮಾಡುವಂಥ ಪ್ರಯತ್ನ ಪಡ್ತೇವೆ. ಎಲ್ಲ ಕಾರ್ಯಕ್ರಮ ಆದ ನಂತರ ಕಾರ್ಯಕ್ರಮದ ಪ್ರತಿಯೊಂದು ಸ್ವಚ್ಛತೆ ವಿಭಾಗವನ್ನು ನೋಡಿಕೊಂಡಂಥ ವಿಜಯ ಸ್ವಾಮಿ ಹಾಗೂ ಲೀಲಾವತಿ ಅಸೇಗೊಳಿ ಸೈಟ್ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರವಿಯನ್ನ ಕೊರ್ಲಿ. ನಮಗೆ ಲೈಟಿಂಗ್ನ ವ್ಯವಸ್ಥೆಯನ್ನು ನೀಡಿದಂಥ ದಾಮೋದರ್ ಕೊಣಾಜೆ ಇವರು ಇದ್ದರೆ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶಾಮಿಯಾನ ವಿಭಾಗದಲ್ಲಿ ಭಗವತಿ ಶಾಮಿಯಾನ ಇವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಇದ್ದರೂ ಕೂಡ ವೇದಿಕೆ ಬಂದು ಗೌರವವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಪ್ರತಿನಿತ್ಯದ ಒಂದು ಚಿತ್ರೀಕರಣ, ಈಗ ಅತಿ ಮುಖ್ಯವಾಗಿರುವಂಥದ್ದು ಫೋಟೋಗ್ರಫಿ ಅಂತ ಹೇಳ್ತಾರೆ. ನೀವು ದೀಪ ಪ್ರಜ್ವಲನೆ ಮಾಡಿದ್ದು ಕೂಡ ದೀಪ ಪ್ರಜ್ವಲನೆ ಮುಖ್ಯ ಅಲ್ಲ, ಅಥವಾ ಒಂದು ವೇದಿಕೆಯಲ್ಲಿದ್ದರೆ ವೇದಿಕೆ ಮುಖ್ಯ ಅಲ್ಲ. ಫೋಟೋ ನಂದು ಚೆಂದ ಬಂದು ಎಲ್ಲರೂ ಕೂಡ ಮೊಬೈಲ್ನ ಝೂಮ್ ಮಾಡಿ ನೋಡುವಂಥದ್ದು ನಂದು ಚೆಂದ ಬಂದೆ, ಬದಿಯವ್ರದ್ದಲ್ಲ, ನಂದು ಚೆಂದ ಬಂದಿದ್ದ ಸ್ಟೇಟಸ್ ಹಾಕಬೇಕಂತೇಳಿ ಒಂದು ಚಿಂತನೆ ಇರ್ತದೆ. ಹಾಗೆ ಆ ಚಿತ್ರೀಕರಣದ ವಿಭಾಗದಲ್ಲಿ ನಮಗೆ 3 ಹೆಣ್ಣು ಮಕ್ಕಳು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಬಂದು 10 ಗಂಟೆ ತನಕ ನಮ್ಮ ಜೊತೆ ಇದ್ದುಕೊಂಡು ಫೋಟೋಗ್ರಫಿಯನ್ನು ಮಾಡಿಕೊಂಡು ಆ ವಾಟ್ಸಪ್ಗಳಿಗೆ ಅಪ್ಡೇಟನ್ನು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದಾರೆ. ಕುಮಾರಿ ನಿಖಿತಾ ತ್ರಿಷಾ ಭೂಮಿಕರ್ ಅವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ಯಶಸ್ಸನ್ನು ಕೊಟ್ಟಂಥ ಎಲ್ಲ ಭಕ್ತಾದಿಗಳು ಕೂಡ ಶಾಲಾ ಹಾಕಿ ಗೌರವ ಮಾಡಬೇಕಿತ್ತು. ಆದರೆ ಮಾಡುವಂಥ ಸಮಯದ ಹೊಂದಾಣಿಕೆ ಆಗ್ತಾ ಇಲ್ಲ. ಎಲ್ರಿಗೂ ಮನಸ್ಸಿನಲ್ಲೇ ಸ್ವಾಗತವನ್ನು ಅಥವಾ ಶಾಲು ಹೊದಿಸಿದ್ರೆ ಎನಿಸ್ಕೊಂಡು ನಮಗೆಲ್ರಿಗೂ ಪ್ರೀತಿಯಿಂದ ಗೌರವವನ್ನು ಕೊಟ್ಟಿದ್ದಾರೆ ಎನಿಸ್ಕೊಂಡು ಪ್ರತಿನಿತ್ಯ ಒಂದು ದೇವಸ್ಥಾನಕ್ಕೆ ಬಂದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನನ್ನ ಈ ಮಾತುಗಳನ್ನು ಭಾರತಾಂಬೆ ಚರಣ ಕಮಲ್ಗೆ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ. 2 ಸಣ್ಣ ಪುಟಾಣಿಗಳು ನಮ್ಮ ಧ್ವನಿ ಮತ್ತು ಗ್ರೀಷ್ಮ. ಹೋಗಿ ಮಕ್ಕಳು ಹೋಗಿ, ಬೇಗ ಹೋಗಿ. ಎಲ್ಲರ ಪರವಾಗಿ 2 ಮಕ್ಕಳಿಗೆ ಮೊನ್ನೆಯಿಂದ ಚೇರೆಲ್ಲ ತೆಗೆದು ಸಂಜೆ ರಾತ್ರಿ. ಹಾಗೆಯೇ ದೇವರಿಗೆ ಪ್ರತಿನಿತ್ಯದ ಒಂದು ದೀಪ ಅಂತ ಹೇಳ್ತೇವೆ, ಬೆಳಕನ್ನು ಉರಿಸಲಿಕ್ಕೆ ಶುದ್ಧತೆಯಿಂದ ಪ್ರತಿನಿತ್ಯದ ಒಂದು ಬತ್ತಿಯ ಸೇವೆಯನ್ನು ಕೊಡ್ತಿರುವಂಥ ಶ್ರೀಮತಿ ಸ್ನೇಹರವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಬತ್ತನ ಕ್ಲತ್ ಆಂಡಲ ನಮ್ಮ ಈ ರವಿಯನ್ನ ಪಂಡಾರು ಕೋಡೆ ಬಯ್ಯಾಗ
ಅವು ಎಂಚಿನಲ್ಲಾವು ಏನ ಅಧ್ಯಕ್ಷ ಆತ್ನದವರ ಅಕ್ಲಿನ ಹೊರ ವೇದಿಕೆಗೆ ಪೋಡೊಂದು ಹೊರ ಈರೇಲೆಪ್ಲೆ ವೇದಿಕೆಗೆ ಬರ್ಬೇಕು ಆಯ್ತು ಪಿರೋಡು ಅಕ್ಲಿನ ಏತು ಪಂಡಲ ನಮ್ಮ ಯಾರಂದು ನಿಜವಾದ ಅಕ್ಲೆ ಅಭಿನಂದನೆ ಸಲ್ಲಿಸೋಡು 30 ದಿನ ಪ್ರತಿವರೆಗಳ ಟೈಮ್ ಕೊರ್ರೆಲ್ಲ ಕಷ್ಟ ಆಯ್ತು ಒಟ್ಟಿಗೂ 10 ಜನಕ್ಕೆ ಫೋನ್ ಮಲ್ತದೆ ಅಕ್ಲೆ ಲೆಪ್ಪಡದು ಎಂಕ್ಲ ಬೈಯಣಕ್ಕೆ ಎನ್ನಿ ಗಣೇಶನ ಎಲ್ಲೇರಿ ಏರ್ನೆ ಒಣಸಿಂದು ಈ ಮಂಡೆ ಚಾಲ್ಪುಡಿ ಜನ ಬತ್ತನ ಅನ್ನತ್ತೀರಿಗೆ ಅಂಚ ನಮ್ಮ ಅಧ್ಯಕ್ಷರು ಅತಿಥಿಗಳು ಪೂರ ಸೇರೊಂದು ಅಕ್ಲೆ ಅಭಿನಂದನೆ ಸಲ್ಲಿಸೋಡು ದಾಯ ಪಂಡ ಕಾರ್ಯಕ್ರಮ ಆಯ್ನ ಹಿಡಿದ ಬುಕ್ಕ ಮುಲ್ಪ ನಮ್ಮ ಮಾತ ಒಣಸ್ ಮಲ್ತುಪೋಪ ಮುಲ್ಪ ಪೂರ ಚೇರು ತೆತ್ತದು ಸ್ವಚ್ಛತೆ ಮಲ್ತದು ಅಡಿಗೆ ದಲ್ಪತ್ತುವುದು ಪೂರ ಮಲ್ತದ ಅದು ಲಾಸ್ಟ್ ಕುಲ್ಲುದು ಎಲ್ಲ ಏರು ಅನ್ನದಾನ ವ್ಯವಸ್ಥೆ ದೀಪಪತ್ತ ವ್ಯವಸ್ಥೆ ಅಕ್ಲೆ ಮಾತ ಫೋನ್ ಮಲ್ತದು ಅಕ್ಲೆ ಲೆಪ್ಪನ ಮಾತ್ರ ತಂದೆ ಮಾರ ದಿನ ಅಕ್ಲೆ ಬನ್ನಗ ಅಕ್ಲೆನ ಸ್ವಾಗತಿಸದು ಅಕ್ಲೆ ಪ್ರಸಾದ ಕೊರ್ಪೊಂಚ ಮಲ್ಲ ಪಟ್ಟದ ಒಂಜಿ ಕೆಲಸ ಮಲ್ತಿರಿ ಆಯ್ತು ಒಟ್ಟು ಗಣೇಶನ್ನ ಕೊಂಚ ಪಾತ್ರ ಬರೋಡು ಮೇಡಂಜಿನ ಬಂಡಿ ರವಿ ಅಣ್ಣ ಮುಂಜಿ ಪೂರ ಸೈಟ್ ಕೊರ ಪೋಯಿಂದು ಕಾರಣ ಏನ್ ಮಾಡಿರೋದು ಪ್ರತಿ 110 ಇಲ್ಲಡೆಲ್ಲ ಮಾತ ಇಲ್ಲಡೆಲ್ಲ ಹೋದು ಅಕ್ಲಿನಲ್ಲಿ ದೇವಸ್ಥಾನ ಎತ್ತದು ನಾವು ಮಾತ ಒಗ್ಗಟ್ಟಾದಿ ಕೆಲಸ ಕಾರ್ಯ ಮಲ್ಪಡೊಂದು ಮಲ್ಲ ಪಡೆದ ಪ್ರಯತ್ನ ಮಲ್ತನ ಗಣೇಶಣ್ಣೆ ಬುಕ್ಕ ನಮ್ಮ ರಾಮಕೃಷ್ಣ ಪಟ್ಟವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋದಿಲ್ಲ ದಾಯದ್ ಬಂಡ ರಾಮಕೃಷ್ಣ ಅವು ಮಾತ್ರ ಅತ್ತು ಕಾಣೆ 4 ಗಂಟೆಗೆ ಲಕ್ಕದ ಬರ್ತದ ದೇವರನ್ನ ಒಂಜಿ ಪೂಜೆ ಪುರಸ್ಕಾರ ಮಲ್ತೊಂದುಲ್ಲೇರಿ ಅರೆಗೆ ಗಣೇಶಣ್ಣಗೆ ಅಯ್ಯಪ್ಪ ಸ್ವಾಮಿನ ಏಪಲ ಅನುಗ್ರಹ ಇಪ್ಪಡಂದು ಮಾತ ಭಗವಾನ್ ಭಕ್ತನ ಪರವಾದ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಎಲ್ಲರ ಪರವಾಗಿ ಮಾಡಿದ್ದೇವೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಗುರುತಿಸಬೇಕು ಗೌರವಿಸಬೇಕು ಸನ್ಮಾನಿಸಬೇಕು ಅಂತೇಳಿ ಆಸೆ ಕ್ಷೇತ್ರದವರದು ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಮಂದಿ ಆಗ್ತದೆ ಹಾಗಾಗಿ ಎಲ್ಲರ ಪರವಾಗಿ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ನಾವು ಅಲ್ಲಿ ಗುರುತಿಸಿದ್ದೇವೆ ಆ ಗೌರವ ಎಲ್ಲರಿಗೂ ಸಿಗ್ತದೆ ಇವತ್ತು ರಾಮಕೃಷ್ಣನಿಗೆ ಮತ್ತು ಗಣೇಶನಿಗೆ ಸಿಕ್ಕಿದ್ರೆ ಅದು ನಮಗೆ ನಿಮಗೆ ಎಲ್ಲರಿಗೂ ಸಿಕ್ಕಿದಂಥ ಗೌರವ ಅಂತ ಹೇಳಿಕೊಂಡು ನೀವೆಲ್ಲರೂ ಹೃದಯಾಂತರಾಳದಿಂದ ಅವರನ್ನು ಮತ್ತು ಯಾರನ್ನೆಲ್ಲ ಗೌರವಿಸಿ ಅವರಿಗೆಲ್ಲರಿಗೂ ಕೂಡ ಚಪ್ಪಾಳೆಯ ಮುಖೇನ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಪ್ರಶಾಂತನ ಮುರಾಣಿ ಪಾತೆನದವರ ಆರೇ ಪಣ್ಣದವರ ಆರೇ ನಮ್ಮ ಕುಳ್ಳನವಳೆ ಶುಭ ಹಾರೈಸಾದರೆ ಸೊಲ್ಮೆಲು ಗುರುಸ್ವಾಮಿಲು ದಯದಿದ್ದು ಗುರುಸ್ವಾಮಿಲು ಅವರ ವೇದಿಕೆಗೆ ಬರಡು ಜಗನ್ನಾಥ್ ಬರ್ಪೇರು ಅರ್ಧ ಗಂಟೆ ಪೂಜೆ ಮಲ್ತು ಪೋಯರೀನಿ ಇನಿ ಫುಲ್ಲು ನಮ್ಮ ಗುರುಸ್ವಾಮಿ ಜಗನ್ನ ಇತ್ತದು ಆ ಪೂಜೆ ಕಾರ್ಯ ದೈವಿಕ ಕಾರ್ಯ ಸಂಪೂರ್ಣ ಪೊರ್ಲಾವಡಂಡ ಅದಕ್ಕೆ ಪ್ರಮುಖ ಕಾರಣಕರ್ತರು ಜಗನ್ನಾಥ ಗುರುಸ್ವಾಮಿ ಆರೆಗೆ ಒಂಜಿ ಶಾಲ್ ಬುದ್ಧದ ನೆನಪಿನ ಕಾಣಿಕೆ ಕೊರದು ಸನ್ಮಾನ ಮಲ್ಪೋಡು ಪಂಡತ್ ವಿನಂತಿ ಮಾಡ್ತಂದಿಲ್ಲ ಶಿವಕೃಪಾ ಕೃಷ್ಣ ಶಿವಕೃಪಾ ಬೊಕ್ಕ ನಮ್ಮ ರವೀಂದ್ರ ಮಹರ್ಷಿ ಸೇರಿದೆ ಆರೇನು ಸನ್ಮಾನ ಮಲ್ಪೋಡು ಪಂಡತ್ ಅಧ್ಯಕ್ಷೀಯ ಮಾತುಗಳಿಗಾಗಿ ನಮ್ಮೆಲ್ಲರ ಹಿರಿಯರು ನಮ್ಮ ಕ್ಷೇತ್ರದ ಮಾರ್ಗದರ್ಶಕರು ಬಂಟ್ರ ಸಂಘ ಉಳ್ಳಾಲ ವಲಯ ಅದರ ಪ್ರತಿಷ್ಠಿತ ಸಂಘದ ಅಧ್ಯಕ್ಷರು ಆಗಿರುವ ನಿವೃತ್ತ ಮುಖ್ಯ ಗುರುಗಳು ಆಗಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವ ರವೀಂದ್ರ ರೈ ಕಲ್ಲಿಮರವರಿಂದ ಅಧ್ಯಕ್ಷೀಯ ನುಡಿಗಳು. ಬಹಳ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗಿಯಾಗಿದ್ದೇವೆ. ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗೋಲ್ಲ, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೂ ಕೂಡ ಸಭಾಧ್ಯಕ್ಷತೆಯ ನೆಲೆಯಲ್ಲಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಲೋಪ ಬರಬಾರ್ದು ಎನ್ನುವಂಥ ಉದ್ದೇಶದಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಎಲ್ಲರ ಹೆಸರುಗಳನ್ನು ಆಗಾಗ ಹೇಳಿಕೊಂಡಿದ್ದಾರೆ, ಪುನಃ ಅದನ್ನು ಹೇಳುವಂಥ ಅಗತ್ಯತೆ ಇಲ್ಲ. ಅದೇ ರೀತಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳೇ, ಒಂದು ವಿಷಯ ಎಂತಂದರೆ, ಈಗ 30 ದಿನಗಳಿಂದ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಬಂತು. ಈ 30 ದಿನಗಳಿಂದ ನಡೆಯತಕ್ಕಂಥ ಈ ಸಂಧ್ಯಾ ಭಜನಾ ಕಾರ್ಯಕ್ರಮದಿಂದಾಗಿ ಈ ಜಾಗಕ್ಕೆ ಒಂದು ವಿಶೇಷವಾದಂಥ ಒಂದು ವೈಶಿಷ್ಟ್ಯತೆ ಬಂದಿದೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಪಾವಿತ್ರ್ಯತೆ ಇಲ್ಲಿ ಹೆಚ್ಚಾಗಿದೆ ಎನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಒಂದು ವಿಚಾರ. ಎಲ್ಲ ಧರ್ಮಗ್ರಂಥಗಳು ಹೇಳಿಕೊಂಡು ಬಂದಂಥ ಒಂದು ವಿಷಯ ಉಂಟು. ಏನು ಅಂತಂದರೆ, ಯಾವುದೇ ಒಂದು ಕ್ಷೇತ್ರ ಬೆಳಗಬೇಕಾಗಿದ್ದರೆ ಅಲ್ಲಿ ದೈವೀ ಶಕ್ತಿಯ ಜೊತೆಗೆ ಮಾನವೀ ಶಕ್ತಿ ಕೂಡ ಜೊತೆ ಸೇರಬೇಕು ಅಂತ ನಮ್ಮ ಧರ್ಮಗ್ರಂಥಗಳು ಹೇಳಿಕೊಂಡು ಬಂದಂಥ ಒಂದು ವಿಚಾರ. ಆದ ಕಾರಣ ಈ ಜಾಗದಲ್ಲಿ ಇರತಕ್ಕಂತಹ ಆ ಒಂದು ಶಕ್ತಿ ಇರಬಹುದು, ಅದಕ್ಕೆ ಇಲ್ಲಿ ಇರತಕ್ಕಂತಹ ಈ ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಜನಗಳು, ಅವರಲ್ಲಿ ಇರತಕ್ಕಂತಹ ಶ್ರದ್ಧಾ ಭಕ್ತಿ, ಅವರಲ್ಲಿ ಆ ದೇವರ ಮೇಲಿರ್ತಕ್ಕಂತಹ ಒಂದು ನಂಬಿಕೆ, ಇದರಿಂದಾಗಿ ಏನಾಗಿದೆ ಅಂದರೆ ಈ ಒಂದು ಮಂದಿರ, ಈ ಒಂದು ಏನು ಕ್ಷೇತ್ರ ಅಂತ ನಾವು ಹೇಳ್ತೇವೋ ಅದು ಬೆಳಗಿದೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಶ್ರೀನಿವಾಸ್ ಶೆಟ್ಟರು ಬಹಳ ಹಿಂದಿನಿಂದಲೇ ಇಲ್ಲಿಯ ಒಂದು
ಈ ಮಂದಿರದ ಶಕ್ತಿಯ ಮೇಲೆ ಇಟ್ಟಿರತಕ್ಕಂತಹ ಒಂದು ಭಕ್ತಿ, ಅದನ್ನು ನಾವು ಗಮನಿಸಬೇಕು. ಅವರು ಬಹಳ ಹಿಂದಿನಿಂದಲೂ ಕೂಡ ಬಹಳಷ್ಟು ಭಕ್ತಿಯಿಂದ ನಂಬಿಕೆಯಿಂದ ವೃತಾಚರಣೆಯನ್ನು ಮಾಡಿದವರು. ಅವರು ವೃತಾಚರಣೆಯನ್ನು ಮಾಡಿಕೊಂಡು ಆ ಶಕ್ತಿಯನ್ನು ಆರಾಧಿಸಿದಂಥವರು. ಆದ ಕಾರಣ ನಾವು ಇಲ್ಲಿ ಏನಾಗಿದೆ ಅಂದರೆ, ನಾವೀಗ ಹೇಳಿದಾಗೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವಂತಿ ಶಂಕರ, ಅರ್ಚಕರ ಪ್ರಭಾವದಿಂದ ಕಲ್ಲು ಕೂಡ ಏನಾಗ್ತದೆ ಅಂದರೆ ದೇವರಾಗ್ತದೆ ಅಂತ. ಆದ ಕಾರಣ ಇಲ್ಲಿ ಆ ಒಂದು ಮೂರ್ತಿ ಏನಾಗಿದೆ ಅಂದರೆ ದೇವರ ಒಂದು ಸಾನ್ನಿಧ್ಯವನ್ನು ಪಡೆದುಕೊಂಡಿದೆ. ಆದ ಕಾರಣ ಅದರ ಎಲ್ಲ ಅನುಗ್ರಹ ನಿಮಗೆ ಸಿಗುವುದಕ್ಕೆ ಸಾಧ್ಯತೆಗಳು ಉಂಟು. ಅದು ಬಹಳ ಮುಖ್ಯ. ಅದರ ಒಂದಿಗೆ ಈ 30 ದಿನಗಳಿಂದ ನಡೆದಂಥ ಈ ಸಂಧ್ಯಾ ಭಜನೆ ಉಂಟಲ್ಲ, ಇದರ ಈ ಸಮಿತಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಅವರು ರವಿರೈ ಅವರು. ಈ ರವಿರೈ ಅವರು ಇದ್ದಾರಲ್ಲ, ಅವರಲ್ಲಿ ಇರ್ತಕ್ಕಂಥದ್ದು ಈ ಶ್ರೀಮಂತಿಕೆಯನ್ನು ನಾನು ಹೇಳುವುದಲ್ಲ, ಅವರಲ್ಲಿರ್ತಕ್ಕಂಥ ಹೃದಯವಂತಿಕೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅವರಿಗೆ ಯಾವಾಗಲೂ ಗುರು ಹಿರಿಯರ ಮೇಲೆ ಬಹಳ ಭಕ್ತಿ. ಎಲ್ಲಿ ಹೋದರೂ ಕೂಡ ಒಂದು ಅಧ್ಯಾಪಕರು ಅಂತ ಹೇಳಿದರೆ ಅವರಿಗೆ ಅವರ ಕಾಲು ಹಿಡಿದು ಆಶೀರ್ವಾದ ಪಡೆಯುವಂಥದ್ದು, ಹಿರಿಯರ ಕಾಲು ಹಿಡಿದು ಆಶೀರ್ವಾದ ಪಡೆಯುವಂಥದ್ದು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಕಾಲು ಹಿಡಿದು ಆಶೀರ್ವಾದ ಪಡೆಯುವಂತಹ ಒಂದು ವಿಶೇಷವಾದಂಥ ಗುಣ ಅವರಲ್ಲಿ ಉಂಟು. ಅದು ಬೇಕು. ಕೇವಲ ನಾವು ನಾಟಕೀಯವಾಗಿ ಯಾವುದನ್ನು ಆರಾಧನೆ ಮಾಡಿದರೆ ದೈವಾನುಗ್ರಹ ನಮಗೆ ಪ್ರಾಪ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಒಳ್ಳೆದಿರಬೇಕು, ನಮಗೆ ಗುರು ಹಿರಿಯರ ಮೇಲೆ ಭಕ್ತಿ ಗೌರವಗಳಿರಬೇಕು. ಆವಾಗ ಮಾತ್ರ ನಾವು ಆರಾಧಿಸಿಕೊಂಡು ಬಂದಂಥ ಯಾವ ಶಕ್ತಿ ಇದೆ ಅದು ನಮಗೆ ದೈವಾನುಗ್ರಹವನ್ನು ಕೊಡ್ತದೆ ಎನ್ನುವಂಥದ್ದು. ಇನ್ನೊಂದು ನಾವು ಇಲ್ಲಿ ಹೇಳಬೇಕಾದಂಥ ವಿಷಯ ಒಂದಂದರೆ, ಆಧುನಿಕ ಕಾಲದಲ್ಲಿ ಬದುಕ್ತಾ ಇರತಕ್ಕಂಥ ಜನಗಳಂತ ನಾವು, ನಮ್ಮ ಮಕ್ಕಳು ಇರ್ಬೋದು, ನಾವೆಲ್ಲ ಕೆಲವೊಮ್ಮೆ ಏನು ಮಾಡ್ತೇವೆ ಅಂತಂದರೆ ಈ ದೇವರ ಮೇಲೆ ಒಂದು ರೀತಿಯ ಅಪನಂಬಿಕೆಯನ್ನು ಹೊಂದುತ್ತೇವೆ. ದೇವರು ಇದ್ದಾನೋ ಇಲ್ಲವೋ, ಇಲ್ಲಿದ್ದರೆ ಎಲ್ಲಿದ್ದಾನೆ, ಇಂತಹ ಒಂದು ಚರ್ಚೆಗಳು ನಡೆಯುತ್ತದೆ ಕೆಲವು ಕಡೆಯಲ್ಲಿ. ಮನಸ್ಸಿಗೆ ಅಂಥ ವಿಚಾರಗಳು ಕೂಡ ಬರ್ತದೆ. ಇದಕ್ಕೆ ನಾನು ಒಂದು ಉತ್ತರ ಕೊಡ್ತೀನಿ ಅಂತಂದರೆ, ನಚಿಕೇತ ಉದ್ದಾಲಕನನ್ನು ಪ್ರತಿಷ್ಠಾನಂತೆ. ನಚಿಕೇತ ಉದ್ದಾಲಕನನ್ನು ಪ್ರತಿಷ್ಠಾನೆ ಏನು, ಗುರುಗಳೇ ಎಲ್ಲಿದ್ದಾರೆ ದೇವರು, ನೀವು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಆಗಿದ್ದಾರೆ ಹೀಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿದ್ದಾರೆ ಅವರು ಅಂತ. ಆವಾಗ ಗುರುಗಳು ಅವರಿಗೆ ಒಂದು ಉತ್ತರ ಕೊಡ್ತಾರೆ. ಏನು ಅಂತಂದರೆ, ಹಾಲಿನಲ್ಲಿ ಬೆಣ್ಣೆ ಇದ್ದಾಗೆ ದೇವರು ಈ ಪ್ರಕೃತಿಯಲ್ಲಿ ಸೇರಿಕೊಂಡಿರ್ತಾರೆ. ಆದ ಕಾರಣ ನೀವು ಹಾಲನ್ನು ಕಡೆದು ಬೆಣ್ಣೆಯನ್ನು ನೋಡಿದ ಹಾಗೆ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ದೈವೀ ಶಕ್ತಿಯನ್ನು ಉಂಟಲ್ಲ, ಅದನ್ನು ನೀವು ಕಡಿಯುವಂಥ ಕೆಲಸವನ್ನು ಮಾಡಬೇಕು. ಕಡಿಯುವುದು ಹೇಗಪ್ಪ? ಕಡಿಯುವುದು ಹೇಗೆ ಅಂತಂದರೆ, ನಮಗೆ ಅದರ ಮೇಲೆ ನಂಬಿಕೆ ಇರಬೇಕು. ನಮಗೆ ಅದರ ಆ ಶಕ್ತಿಯ ಮೇಲೆ ನಂಬಿಕೆ ಇರಬೇಕು, ನಮಗೆ ಆ ಶಕ್ತಿಯ ಮೇಲೆ ಭಕ್ತಿ ಇರಬೇಕು. ನಾವು ನಿರಂತರವಾದಂಥ ದೈವೀ ಚಿಂತನೆಯ ಮೂಲಕ ಆಧ್ಯಾತ್ಮಿಕವಾದಂಥ ಏನು ಮೌಲ್ಯಗಳಿದೆ ಅದನ್ನು ನಾವು ಮೈಗೂಡಿಸಿಕೊಂಡು ಬದುಕಿದ್ದೇವೆ ಅಂತ ಆದರೆ ನಮಗೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಅಂತ. ಇದು ಈ ನೆಲದ ಶಕ್ತಿ. ಇದು ನಮ್ಮ ಋಷಿಮುನಿಗಳೆಲ್ಲ ದೇವರನ್ನು ಕಂಡಿದ್ದಾರೆ. ದೇವರನ್ನು ಕಂಡಿದ್ದಾರೆ. ರಾಮಕೃಷ್ಣ ಪರಮಹಂಸರು ದೇವರನ್ನು ಕಂಡಿದ್ದಾರೆ. ಪುರಂದರದಾಸರು ದೇವರನ್ನು ಕಂಡಿದ್ದಾರೆ. ಹಾಗಾದರೆ ದೇವರು ಇಲ್ಲ ಅಂತ ಅಲ್ಲ, ದೇವರು ಖಂಡಿತವಾಗಿ ಇದ್ದಾನೆ. ಆದರೆ ನಾವು ಯಾವ ರೀತಿಯಲ್ಲಿ ಅದರ ಅನುಗ್ರಹವನ್ನು ಪಡೆಯಬೇಕು ಅಂತ ಆಗಿದ್ರೆ ನಮಗೆ ದೇವರ ಮೇಲೆ ಅತೀವವಾದಂಥ ನಂಬಿಕೆ ಇರಬೇಕು. ಒಂದು ನೋಡಿ, ಕೈ ಹಾಕಿದರೆ ತಂಪಾಗುವಂಥ ನೀರಿನಲ್ಲಿ ಸುಡುವಂಥ ಒಂದು ವಸ್ತು ಉಂಟು ಅಂತ ನಮಗೆ ಗೊತ್ತಿರಲಿಲ್ಲ. ನೋಡಿ, ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಿದರು, ಆ ಸತ್ಯದ ಶೋಧನೆಯನ್ನು ಮಾಡಿದರು. ಆ ರೀತಿಯಲ್ಲಿ ಪ್ರಕೃತಿಯಲ್ಲಿ ದೇವರು ಏನಾಗಿರ್ತಾನೆ ಅಂದರೆ ಸೇರಿಕೊಂಡಿರ್ತಾನೆ. ಅದನ್ನು ಪಡೆಯತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ಮಾಡಬೇಕಾಗಿದ್ರೆ ನಿತ್ಯ ದೈನಂದಿನ ಕೆಲಸ ಕಾರ್ಯಗಳು ನಮ್ಮಲ್ಲಿ ಏನಾಗಿರಬೇಕು, ನಮ್ಮ ನಡೆ ನುಡಿಗಳು, ನಮ್ಮ ಮನಸ್ಸು ಎಲ್ಲವೂ ಕೂಡ ಪರಿಶುದ್ಧತೆಯನ್ನು ಹೊಂದಿರಬೇಕು. ದೈಹಿಕವಾದಂಥ ಶುದ್ಧತೆ, ಮಾನಸಿಕವಾದಂಥ ಶುದ್ಧತೆಯೊಂದಿಗೆ ನಾವು ಬದುಕುವುದನ್ನು ಕಲಿಯಬೇಕು. ಆವಾಗ ಮಾತ್ರ ನಮಗೆ ದೈವಾನುಗ್ರಹ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇದೆ. ಈ ಕಲಿಯುಗದಲ್ಲಿ ಬಹಳಷ್ಟು ಸುಲಭದಲ್ಲಿ ನಮಗೆ ದೈವಾನುಗ್ರಹವನ್ನು ಪಡೀಲಿಕ್ಕೆ ಒಂದು ದಾರಿ ಯಾವುದು ಅಂತಂದರೆ ಅದು ಭಜನೆ, ಅದು ಕೀರ್ತನೆ, ಅದು ಸಂಗೀತ. ಇದೆಲ್ಲ ಏನು ಮಾಡ್ತದೆ ಅಂದರೆ ದೈವಾನುಗ್ರಹವನ್ನು ಪಡೀಲಿಕ್ಕೆ ನಮಗೆ ಸುಲಭದ ಒಂದು ದಾರಿ. ಆ ದಾರಿಯ ಮೂಲಕ ನಾವು ಈ ಕೆಲಸವನ್ನು ಈ ಜಾಗದಲ್ಲಿ ಮಾಡ್ತಾ ಇರುವುದರಿಂದಾಗಿ ಈ ಒಂದು ಮಂದಿರ ಇಷ್ಟೊಂದು ರೀತಿಯಲ್ಲಿ ಸುಂದರವಾಗಿ ಬೆಳಗುತ್ತಾ ಇದೆ. ಆ ಒಂದು ಪಾವಿತ್ರ್ಯತೆಯ ಎಲ್ಲ ಒಂದು ಫಲ ತಮಗೆಲ್ಲರಿಗೂ ಕೂಡ ಸಿಗ್ತಾ ಇದೆ ಎನ್ನುವಂಥ ಮಾತಿನೊಂದಿಗೆ ಈ ಒಂದು
ಮಂದಿರ ಇನ್ನಷ್ಟು ಬೆಳಗಲಿ. ಎಲ್ಲ ಯಾವ ರೀತಿಯಲ್ಲಿ ಇಷ್ಟರವರೆಗೆ ನೀವೆಲ್ಲರೂ ಯಾವ ರೀತಿಯಲ್ಲಿ ಏಕ ಮನಸ್ಸಿನಿಂದ ತೊಡಗಿಕೊಂಡು ಬಂದಿದ್ದೀರಾ. ಮುಖ್ಯವಾಗಿ ಎಲ್ಲ ದೈವಿ ಕ್ಷೇತ್ರಗಳನ್ನು ನಾವು ನೋಡುವಾಗ ಅಲ್ಲಿ ಗೊಂದಲ ಇರಬಾರ್ದು, ಅಲ್ಲಿ ಯಾರಿಗೂ ತೊಂದರೆ ಕೊಡುವತಕ್ಕಂಥದ್ದಾಗಬಾರ್ದು. ಎಲ್ಲ ಏನಾಗ್ತದೆ ಅಂದರೆ ಕೆಲವು ಕ್ಷೇತ್ರಗಳ ಏನಾಗ್ತದೆ, ನಾವು ವಿಭಿನ್ನ ಮನಸ್ಸುಗಳಾಗಿ ಎರಡು ಪಂಗಡಗಳನ್ನು ಮಾಡಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ಗೊಂದಲ ಮಾಡಿಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ಏನೂ ಕೂಡ ಪ್ರಯೋಜನ ಇಲ್ಲ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆಯ ನಡೆ ನುಡಿಗಳಿರಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರು, ನಮ್ಮಲ್ಲಿ ಮನುಷ್ಯತ್ವ ಇರಬೇಕು ಎನ್ನುವಂಥ ಭಾವನೆಯೊಂದಿಗೆ ನಾವು ಈ ಒಂದು ಜಾಗದಲ್ಲಿ ನಿಂತುಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ನಮಗೆ ದೈವಾನುಗ್ರಹ ಯಾವಾಗಲೂ ಕೂಡ ಶಾಶ್ವತವಾಗಿ ಸಿಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರ್ಯಾರು ಇದನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೋ, ಯಾರ್ಯಾರು ಇದರ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆ ಸ್ವಾಮಿ ಅಯ್ಯಪ್ಪ, ನಾವು ಆರಾಧಿಸಿಕೊಂಡು ಬಂದಂತಹ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ನೀಡಲಿ. ಈ ಜಾಗ ಇನ್ನಷ್ಟು ಬೆಳಗಲಿ. ಆ ಮೂಲಕ ಈ ಜಾಗಕ್ಕೆ ಬರತಕ್ಕಂಥ ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ಬದುಕುವಂತಹ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಕೂಡ ಒದಗಿ ಬರಲಿ. ನೀವು ಯಾವ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ ಆ ಜನ್ಮ ಕೊಟ್ಟಂತಹ ಮಕ್ಕಳು ನಿಮಗೆ ಸಂಪತ್ತಾಗಿ ಪರಿಣಮಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಸಮಾರಂಭದ ಅಧ್ಯಕ್ಷೀಯ ಮಾತುಗಳೊಂದಿಗೆ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಸಮಯದ ಅಭಾವ ಎಲ್ಲವನ್ನು ಅರಿತುಕೊಂಡು ಮಾಸ್ಟರ್ ಅಂದರೆ ಹಾಗೆ ಇಡೀ ಮಾರ್ಗದರ್ಶಕರವರು ಸಮಯ ಎಲ್ಲವನ್ನು ನೋಡಿಕೊಂಡು ಚೊಕ್ಕದಾಗಿ ನಾವು ರವೀಂದ್ರ ಮಾಸ್ಟರ್ ಯಾವಾಗಲೂ ಸ್ಟೇಜಿಗೆ ಬರುವಾಗ ಹೆದರುವುದು, ಇವತ್ತು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಅಂತೇಳಿ. ಅಂದರೆ ಅಷ್ಟು ವಿಷಯ ಜ್ಞಾನ ಅವರಲ್ಲಿ ಇದೆ. ಧಾರ್ಮಿಕ ಆಗಲಿ ಸಾಮಾಜಿಕ ಆಗಲಿ ಯಾವುದೇ ಚಟುವಟಿಕೆ ಬಗ್ಗೆ ಅತ್ಯುತ್ತಮವಾಗಿ ಮಾತನಾಡಬಲ್ಲ ಒಬ್ಬ ವ್ಯಕ್ತಿತ್ವ ಅಂತಂದರೆ ಅದು ರವೀಂದ್ರ ಮಾಸ್ಟರು. ನನ್ನ ಗುರುಗಳು, ಹೌದು, ನಮಗೆ ಗುರುಗಳಾಗಿ ಶಾಲೆಯ ಮುಖ್ಯ ಗುರುಗಳು ಸಭೆಯ ಅಧ್ಯಕ್ಷತೆ ವಹಿಸಿ ಚಂದಗಾಣಿಸಿಕೊಡೋದ್ರೊಂದಿಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ತಮಗೆ. ಇದೀಗ ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು ಭಜನಾ ಮಂಡಳಿಯ ಪರವಾಗಿ ವನಿತಾಕ್ಕ ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ದಯವಿಟ್ಟು ವನಿತಾ ಮನಮೋಹನ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅವರಿಗೆ ನಮ್ಮ ಪ್ರಶಾಂತ್ ಕಾಜಿಯವರು ಶಾಲು ಹೊದಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಶ್ರೀಯುತ ಸತೀಶ್ ಅವರು ನಮ್ಮ ಅನ್ನದಾನದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿದವರು. ಸತೀಶನ್ನ ರಿಕ್ಷಾ ಡ್ರೈವರ್ ಆಗಿದ್ದುಕೊಂಡು ಅವರ ಕೆಲಸವನ್ನು ಕೂಡ ನೋಡದೆ ನಮ್ಮ ಹಗಲಿರಲು ದುಡಿದು ನಮ್ಮ ಇವತ್ತಿನ ಭಜನಾ ಸಂಕೀರ್ತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಸತೀಶ್ ಅವರು. ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಮತ್ತೊಬ್ಬರು ಬಿಟ್ಟರೆ ಸಂತೋಷನ ಬುಡ್ರಬಲ್ಲಿ ಏರ್ಪಂಡ ಈ ಡೈಲಿ ಶನಿವಾರ ಅವಾರ್ಡ್ ಐತಾರ ಅವಾರ್ಡ್ ಮೂಳು ಚೆಂಡೆ. ಇಲ್ಲಿ ಮಕ್ಕಳು ರೆಡಿ ಇದ್ದೀರಾ? ರಿತ್ವಿಕ್, ಭವಿಷ್, ಹಿತೇಶ್, ತನೀಶ್, ಗೋಕುಲ್, ಪ್ರತೀಕ್, ಆಯುಷ್. ಹಾಂ, 3, 6, 7 ಮಂದಿ ದಯವಿಟ್ಟು ಬರಬೇಕು ಮಕ್ಕಳು. ಜೋರದ ಚಪ್ಪಾಳೆ ತಟ್ಟೋ ಈ ಮಕ್ಕಳಿಗೆ. ಚೆಂಡೆ ದೊಡ್ಡವರು ಇವರ ಎದುರು ಯಾರಿಲ್ಲ, ಅಷ್ಟು ಒಳ್ಳೆ. ನಿಮ್ಮ ಹಿತೇಶ್ ಅವನ ಒಬ್ಬ ಪ್ರತಿಭೆ ಅಂತಂದರೆ ಅದು ಒಂದು ರಾಷ್ಟ್ರ ಮಟ್ಟದ ಪ್ರತಿಭೆ ಅಂತ ಹೇಳಬಹುದು. ಅಂಥ ಒಂದು ಮಕ್ಕಳು ಈ ಹಸೆಗೋಳಿ ಪರಿಸರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ. ಅವರನ್ನು ಪ್ರಶಾಂತ್ ಕಾಜಿಯವರು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ವೇದಿಕೆಗೆ ಹೋಗಿ ಮಕ್ಕಳೇ, ವೇದಿಕೆಗೆ ಹೋಗಿ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು. ಋತ್ವಿಕ್, ಭವಿಷ್, ಆಯುಷ್, ಹಿತೇಶ್, ತವೀಶ್, ಗೋಕುಲ್, ಪ್ರತೀಕ್ ಈ ಮಕ್ಕಳನ್ನ ಸಂತೋಷನ ಇರ್ಲಿ ಮೊಮೆಂಟ್ ಕೊರಲೆ ನೆನಪಿನ ಕಾಣಿಕೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಪುಲ್ಲು ಇವರು ನೆನಪಿನ ಕಾಣಿಕೆ ಕೊಡ್ತಾರೆ. ನಮ್ಮ ಪ್ರಶಾಂತ್ ಕಾಜಿಯವರು ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಮತ್ತೆ ಬಾಲಕಿಯರು ಪ್ರಜ್ಞಾ, ತ್ರಿಷಾ, ತೇಜಸ್ವಿನಿ, ಸುದೀಕ್ಷಾ, ಧನ್ವಿ, ಈ 5 ಮಕ್ಕಳು ಪಂಚಮಂ ಕಾರ್ಯಸುದ್ದಿ ಅಂತ ಹೇಳಿದಾಗೆ ಬಹಳ ನಮ್ಮೊಂದಿಗೆ ಅತ್ಯುತ್ತಮವಾಗಿ ಸಹಕಾರ ಮಾಡಿದಂತಹ ಕೋರಿಯರು ಇವರು. ಅಭಿನಂದನೆಗಳು. ಎಲ್ಲ ಶಾಲೆಯ ಮಕ್ಕಳು ಬಹಳ ಅದ್ಭುತವಾಗಿ ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪ್ರಮುಖರಲ್ಲಿ ಇವರು ಕೂಡ. ಸಣ್ಣ ಪುಟಾಣಿಗಳಿಗೆ ದೇವರು ಆರೋಗ್ಯ ಉತ್ತಮ ಕಲಿಕೆಯನ್ನು ನೀಡಲಿ ಅಂತೇಳಿ ಆಶೀರ್ವಾದವನ್ನು ದೇವರು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಆರಾಧ್ಯ. ಮಕ್ಕಳೇ ಬೇಸರ ಮಾಡಬೇಡಿ, ತುಂಬ ಮಕ್ಕಳಿದ್ದೀರಿ, ಎಲ್ಲರನ್ನ ನಾವು ಇಲ್ಲಿ ಗೌರವಿಸಲಿಕ್ಕೆ ಆಗಲ್ಲ. ನಾಳೆ ಕೂಡ ಎಲ್ಲಿಯಾದ್ರೂ ಬಿಟ್ಟು ಹೋದ್ರೆ ನಾಳೆ ನಮಗೆ ಪೂಜೆ ಇದೆ, ಆ ದೇವರ ಮುಂದೆ ನಿಮ್ಮನ್ನು ಅಭಿನಂದನೆ ಮಾಡ್ತೇವೆ.
ಮಕ್ಕಳ ಇನ್ನೊಂದು ಪ್ರಾರ್ಥನೆ ಮಾಡ್ತೇವೆ, ಡೈಲಿ ಬಂದವರಿಗೆ ಮಾತ್ರ, ಒಂದಿನ ಬಂದು ಇಲ್ಲಿ ಸುಮ್ಮನೆ ನಿಂತು ನೋಡಿ ಹೋದವರಿಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಮಕ್ಕಳೇ, ನೀವು ಬರುವ ವರ್ಷ ಪ್ರೇರಣೆ ಇದು, ಬರುವ ವರ್ಷ ಕೂಡ ಸಂಧ್ಯಾ ಭಜನೆ ರಾಮಕೃಷ್ಣನ ಮತ್ತು ಗಣೇಶನ ಮಾಡ್ತಾರೆ. ಅವತ್ತು ಹೌದು, ಅವತ್ತು ನೀವೆಲ್ಲ ಬರುವ ವರ್ಷ ಇಲ್ಲಾದ್ರೂ ಕೂಡ ಒಂದು 2 ವರ್ಷದಲ್ಲಿ ಮಾಡ್ಲಿಕ್ಕಿದ್ದೇವೆ. ಅವಾಗ ಆ ಮಕ್ಕಳು ಈ ರೀತಿ ತೊಡಗಿಸ್ಕೊಂಡ್ರೆ ನಿಮಗೆ ಒಂದು ವೇದಿಕೆಯಲ್ಲಿ ಗೌರವ ಸಿಗ್ತದೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳಿಗೆ ಗೌರವವನ್ನು ಕೊಡೋಣ. ಈ ಮಕ್ಕಳು ಅದ್ಭುತವಾಗಿ ನಮ್ಮೊಂದಿಗೆ ಈ ಸಂಧ್ಯಾ ಭಜನೆಯನ್ನ ಅದ್ಭುತವಾಗಿ ಯಶಸ್ವಿ ಆಗುವಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅವರದಾದಂತಹ ಸಹಕಾರವನ್ನ ಮಾಡಿದ್ದಾರೆ. ಮಂದಿರಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಎಲ್ಲ ಪುಟಾಣಿಗಳಿಗೆ ಕ್ಷೇತ್ರದ ವತಿಯಿಂದ ಭಕ್ತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಭಜನೆಗೆ ಬರಬೇಕು. ನೀವು ಪ್ರತಿ ಶನಿವಾರ ಬಂದು ಭಜನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಮಕ್ಕಳು ನೋಡಿ ಮಕ್ಕಳ ಫೋಟೋ ತೆಗಿರಿ. ಪ್ರತಿ ಶನಿವಾರ ಮಕ್ಕಳು ಬರ್ತಾರೆ, ಬಂದಿದ್ದಾರೆ, ಇನ್ನು ಮುಂದಕ್ಕೂ ಬರ್ತಾರೆ. ಬಂದು ಭಜನೆಯಲ್ಲಿ ಕುಳಿತು ಈ ಸಂಸ್ಕಾರವನ್ನು ಅಳವಡಿಸ್ಕೊಳ್ಬೇಕು ನೀವು ಅಂತೇಳಿ ಈ ಸಂದರ್ಭದಲ್ಲಿ ಅಭಿನಂದನೆ ದೇವರೇ ಅಯ್ಯಪ್ಪ ಸ್ವಾಮಿಗೆ ಆ ಗುಳಿಗ ಕೊರೆ ಜಗ ವಂದನೆ ಸಲ್ಲಿಸ ಒಂದು ಆತ್ಮೀಯ ಭಗವದ್ಭಕ್ತರೇ, ನಮ್ಮ ಸಮಯ ಮೀರ್ದಿಂಡು ಅಂಡ ಒಂಜಿ ದೇವರಿಗೆ ಮಲ್ಲಿಗೆ ಪೂನು ಸಮರ್ಪಣೆ ಮಲ್ಪನಾಗ ಐತೊಟ್ಟುಗು ಬಾರದೆ ಬಲ್ಲ ದೇವರ ನಡೆ ಪೋಪುನಿಗೆ ಎನ್ನ ಕತೆ ಅಂಚಾತನ ದಾಯ ಪಂಡ ಇದು ಮಲ್ಲ ಒಂಜಿ ಟೀಮ್ ದಾಖಲೆ ಬಾರಿ ಪೊರ್ಲುದ ಸಂಧ್ಯಾ ಭಜನೆ ಕಾರ್ಯಕ್ರಮನು ಒಂದು ಹೊಸತತ್ತು ನೆಕ್ ದುಮ್ಮು 4 ಸರ್ತಿ ಹಾಕಲಿ 3 ಸರ್ತಿ ಮಲ್ದಿರು 4 ಸರ್ತಿ ಈ ಸರ್ತಿ ಏನೇನೊಂಜಿ ಮುಲ್ಪ ಸೇವೆ ಮಲ್ಪರ ಅವಕಾಶ ಮಲ್ಕೊಡ್ತನಕ್ಕೆ ಪ್ರಪ್ರಥಮವಾದ ಮಾತ ಭಕ್ತರಿಗೆ ಸಮಿತಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸೋದಿಲ್ಲ. ಐತೆ ಒಟ್ಟಿಗೆ ಯಾನು ಮೂಲೊಂಜಿ ಸೇವೆ ಮಲ್ತನಿಗೆ ಒಂಜಿ ಗುರುತಿಸದು ಇಂಕ ಅಭಿನಂದನೆ ಮಲ್ತನಿಗೆ ಅನಂತ ಕೃತಜ್ಞತೆಯನ್ನು ಈ ಮಾತ ಈ ಟ್ರಸ್ಟ್ ಸದಸ್ಯರನಗಳಿಗೆ ಅಂಚನೆ ಭಗವಾನ್ ಭಕ್ತರಿಗೆ ಈ ಸಂಧ್ಯಾ ಭಜನೆ ಸಮಿತಿಗಳಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ. ಆತ್ಮೀಯರೇ, ಈ ಸಂಧ್ಯಾ ಭಜನೆ ಕಾರ್ಯಕ್ರಮಗಳು ಯಾನದಲ್ಲ ಮಲ್ಲ ಕೆಲಸ ಆಂಡ ಮಸ್ತ್ ಜನ ಮುಲ್ತ ಭಕ್ತಾದಿಲು ಶ್ರದ್ಧಾ ಭಕ್ತಿ ಈ ಸೇವೆಯನ್ನು ಮಲ್ತೀನಿ ಇದು ಪೊರ್ಲುಡು ಈ ಸಂಧ್ಯಾ ಭಜನೆ ಕಾರ್ಯಕ್ರಮ 30 ದಿನ ನಡೆದು ಬರ್ತದೆ. ಆ ನಡೆದು ಬರಿಯರೆ ನೆಕ್ ಅವೇತೋ ಜನಕ್ಕಲು ಸಹಾಯಸ್ತನು ಕೈ ಜೋಡಿಸಿದಿರಿ. ದಾನಿಂದ ಬಂಡ ಅನ್ನದಾನ ಸೇವೆಗೆ ಸಹಕಾರ ಮಲ್ತೀರಿ, ದೀಪ ಪ್ರಜ್ವಲನೆಗೆ ಸಹಕಾರ ಮಲ್ತೀರಿ. ಐತೆ ಒಟ್ಟಿಗೆ ಎಷ್ಟೋ ಜನ ಬರ್ತದೆ ಶ್ರಮದಾನನು ಮಲ್ತದ್ದು ಭಜನಾ ಕಾರ್ಯಕ್ರಮ ಪೂರ್ಣ ಮಲ್ತು ಕೊಡ್ತೀರಿ. ಐತೆ ಒಟ್ಟಿಗೆ ಭಜನೆಯನ್ನು ಭಜಕೇರ್ ನಕಲು ತಂಡೋಪತಂಡವಾದ ಪ್ರತಿನಿತ್ಯ ಬರ್ತದೆ ಭಜನಾ ಕಾರ್ಯಕ್ರಮ. ಐತೆ ಒಟ್ಟಿಗೆ ಸ್ವಚ್ಛತಾ ಕಾರ್ಯಕ್ರಮ ಇಂಚಿನ ಮಾತ ಕಾರ್ಯಕ್ರಮ ಮಲ್ತೇಟೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಐಕೋಸ್ಕರ ಅಕ್ಲೆ ಮಾತರಿಗಳ ಅನಂತರಂತ ಕೃತಜ್ಞತೆಯನ್ನು ಪ್ರಪ್ರಥಮವಾದ ಸಲ್ಲಿಸ ಒಂದು. ಆತ್ಮೀಯರೇ, ದಾನಿಂದ ಬಂಡ ಸುಮಾರು 40 ವರ್ಷಗೂ ದುಂಬೆ ಈ ಕ್ಷೇತ್ರನು ಒಂಜಿ ಮಂದಿರ ನಿರ್ಮಾಣ ಮಲ್ತದ್ದು. 5 ಬುಕ್ಕ ಐನು ಬಾರಿ ಪ್ರಗತಿ ಪದಡು ದುಂಬುಕೊನೋದು ಐನು ದೇವಸ್ಥಾನ ಮಲ್ತದ್ದು. ದೇವಸ್ಥಾನದ ದುಃಖ ಈತೊಂಜಿ ಅಭಿವೃದ್ಧಿ ಕೆಲಸ ಕಾರ್ಯ ಮಲ್ತದ್ದು. ನಿತ್ಯ ನಿರಂತರ ಶನಿವಾರದ ಮುಲ್ಪ ವಿಶೇಷವಾದ ಪೂಜೆ ಪುರಸ್ಕಾರ, ಐತೆ ಒಟ್ಟಿಗೆ ಅನ್ನದಾನ ಸೇವೆ, ಸಂಕ್ರಮಣಕ್ಕೂ ವಿಶೇಷ ಪೂಜೆ, ಐತೆ ಒಟ್ಟಿಗೆ ಅನ್ನದಾನ ಇಂಚಿನ ಮಾತ ಕೆಲಸ ಕಾರ್ಯನು ಮುಲ್ತ ಭಕ್ತರು ಐತೆ ಟ್ರಸ್ಟ್ ದಕ್ಕಲು ಸಾಕರ ಮಲ್ತೊಂದು ಬರೆಯರೆ ವಿಶೇಷವಾದ ನಮ್ಮ ಶ್ರೀನಿವಾಸ ಶೆಟ್ಟರ್ ಮುತುವರ್ಜಿಂದ ಇದೊಂದು ಈ ಕೆಲಸ ಕಾರ್ಯ ಮಲ್ತೊಂದು ಬರೋದಿಲ್ಲ. ಐತೆ ಒಟ್ಟಿಗೆ ಈತೊಂಜಿ ಜನನು ಒಟ್ಟು ಸೇರಿಸೋದು ಮಲ್ಪನ ವಿಶೇಷವಾದ ಒಂಜಿ ಕೆಲಸ ಕಾರ್ಯ ಈಗ ವಿಶೇಷವಾದ ಅಭಿನಂದನೆ ಸರಿ ಶ್ರೀನಿವಾಸನಿಗೆ ಸಲ್ಲಿಸೋದಿಲ್ಲ. ಓಡೆ ಮುಟ್ಟ ಆರು ಮಲ್ತೊಂದಿಲ್ಲ ಪಂಡ ಆರು ಒಂಜಿ ಎತೋ ದಿನದ ಋತೊತ್ತ ಒಟ್ಟಿಗೆ ಪ್ರತಿದಿನ ದೇವರಿಗೆ ನೈವೇದ್ಯಗೂ ಪರಂದಲ ತಾರ ಇಲ್ಲ ದುಮ್ಮನಾನಿಯೇ ಮೂಲ ಕಂತದೀದು ಮೂಲ ಇಜ್ಜಿಂದಾಂಡ ಐಕ್ ಜೆತ್ತು ಬಯ್ಯಾಡು ಇಲ್ಲಡೆ ಬದು ಉಂತುನಾರು ವರ್ಮ ಗಂಟೆಗೆ ಕಂತ ದೀದು ಪೋಯಿನ ಎತ್ತೋ ದಿನೊಂಡಿಗೆ ಈ ರೀತಿ ಒಂಜಿ ಶ್ರದ್ಧಾಭಕ್ತಿ ಋಷಿನನ್ನೇ ಒಂದು ಕೆಲಸ ಕಾರ್ಯ ಮಲ್ತನಿಟ್ಟು ಈ ದೇವಸ್ಥಾನ ಈ ಎಡ್ಡೆ ನಡಪರೆ ಸಾಧ್ಯ ಆಗ್ತದೆ. ವಿಶೇಷವಾದ ಏನಾರ ಕೃತಜ್ಞತೆ ಸಲ್ಲಿಸೋದಿಲ್ಲ. ಐತೆ ಒಟ್ಟಿಗೆ ಆತ್ಮೀಯರೇ, ಭಜನಾ ತಂಡದಕ್ಕೂ ಈತ ದಿನ ಬತ್ತು ಕೆಲಸ ಕಾರ್ಯ ಮಲ್ಪೊಂಡ ಮುಲ್ತ ಟ್ರಸ್ಟ್ ತಕ್ಕನಕ್ಕೆ ಅವಕಾಶ ಮಲ್ಕೊಡ್ತೇವೆ. ಅಕ್ಲೆಗಳ ಅಭಿನಂದನೆ ಸಲ್ಲಿಸೊಂದು. ಈ ರೀತಿ ಈ ದೇವಸ್ಥಾನಡು ಮುಲ್ಪ ಎತೋ ಹಿಂದುಲೆನ ಇಲ್ಲುಂಡು ಆ ಹಿಂದುಲೆಗೆ ಒಂಜಿ ಕೈ ಮುಗಿಯರ ಅವಕಾಶ ಮಲ್ತು ಕೊರಿನ ದೇವಸ್ಥಾನ ನಿರ್ಮಾಣ ಮಲ್ತು ಈ ಭಾಗದ ಹಿಂದೂ ಬಾಂಧವ್ಯರು ಮಾತ ನನ್ನ ದುಂಬುಗೂ ಇಂಚನೆ ಸೇರಿದು ಇನಿಕ್ ಭಜನಾ ಕಾರ್ಯಕ್ರಮ ಮುಗಿಜಿ ನನ್ನ ದುಂಬುಗೂ ನಿತ್ಯ ನಿರಂತರವಾದ ಭಜನಾ ಕಾರ್ಯಕ್ರಮ ಶನಿವಾರ ವಿಶೇಷ ಪೂಜೆಯಲ್ಲಿ ಮಾತೆಲ್ಲ ಪಾಲ್ಪಡೆದು ಐತೊಟ್ಟಿಗೆ ತ್ಯಾಗಾಂಸಾರ ಪಂಡೇರು ಮಾತು ಜೋಕುಲು ನನ್ನ ದುಂಬುಗೂ ನೋಡುವುದು. ಐಕೋಸ್ಕರ ಜೋಕುಲಿಗೆ ಒಂದು ವಿಶೇಷವಾದ ಅಭಿನಂದನೆ ಎಲ್ಲ ಸಲ್ಲಿಸೋದು. ಆ ಜೋಕುಲ್ ಪಾಲ್ಪಡೆದು ಅಕಲ ಮುಖಾಂತರ ದೇವಸ್ಥಾನ ಬೆಳಗಡೆ ಬರ ಕೆಲಸ ಕಾರ್ಯನು ಈ ದೇವಸ್ಥಾನದ ಸಮಿತಿ ಮಲ್ತನು ಐಕ ಅನಂತರಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಆತ್ಮೀಯರೇ, ಎಂಕ್ ಈ ಮೂಲಂಜಿ ದೇವರನ್ನ ಸೇವೆ ಪಾಲ್ಪಡೆಯರೆ ಅವಕಾಶ ಮಲ್ಕೊಂಡಗಳಿಗೆ ಕೃತಜ್ಞತೆ ಸಲ್ಲಿಸೋದು. ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನಾರು ಹಿರಿಯರು ಅವೇತು ಜೋಕುಲಿಗೆ ವಿದ್ಯಾದಾದನ್ನು ಮಲ್ತದು ನಂಗೆ ಮಾತ ತಿದ್ದದು ನಮ್ಮನ್ನು ಸಮಾಜೋಡು ಎಡ್ಡೆ ಕೆಲಸ ಮಲ್ಪನಡಿಗೆ ಪ್ರೇರಣಾದಾಯಕವಾದ
ಏತೋ ಸಮಾಜಮುಖಿ ಕೆಲಸ ಕಾರ್ಯ ಮಲ್ತದೆ, ಪ್ರಗತಿಪರ ಕೃಷಿಕರದು, ಲಯನ್ಸ್ ಕ್ಲಬ್ ಏತೋ ಮಲ್ಲ ಸೇವೆ ಮಲ್ತದೆ, ಈತೆ ಬಂಡ್ ಸಂಘದ ಅಧ್ಯಕ್ಷರಾದ ಏತೋ ಸಂಘ ಸಂಸ್ಥೆ ಸೇವೆ ಮಲ್ತನಾರು ಹಿರಿಯಾರು ಅವ್ರನ್ನ ಪಾತ್ರಕ್ಕೆ ಏನಾಗ್ರೆ ನಮಗೆ ಮನಸ್ಸು ದಿಂಜಿದು ಬರ್ಕೊಂಡು ಆರು ಏತೋ ವಿಷಯದಾರೆ ಅರಡ ಉಂಡು ಅಂಚಿನಾರು ಒಂಜಿ ಬರ್ತದೆ ನಮಗೆ ಒಟ್ಟಿಗೆ ಸೇರಿದಿಂದ ಸಭೆಯನ್ನು ಪೊರ್ಲು ಮಲ್ತು ಕೊಡ್ತಾನ ನಮ್ಮ ರವೀಂದ್ರ ರೈ ಕಲ್ಲಿಮಾರ್ ಮೇರೆಗೆ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಭಜನಾ ಸಮಿತಿ ಮಾತ ಭಕ್ತನ ಪರವಾದ ಅನಂತನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಅವರಿಗೆ ಗಣೇಶನ್ನೇ ಸ್ಮರಣಿಕೆಯನ್ನು ಕೋರ್ತು ಗೌರವಿಸೋದು ವಿನಂತಿ ಮಾಡ್ತದಲ್ಲ. ನಮ್ಮ ಮಾತ ಎಂಚ ದೇವಸ್ಥಾನದ ತೊಡಗಿಸೋದು ಎಂಚ ಭಜನೆ ಮಲ್ಪೊಂದು ದೇವರು ಊರ್ಲೇರು ದೇವರನ್ನ ಇಂಚೆ ನಮ್ಮ ಸೇವೆ ಮಲ್ಪೊಂದು ನಂಗೆ ಬಾರಿ ಪುರ್ಲದೊಂಜಿ ಧಾರ್ಮಿಕ ಭಾಷಣ ಮಲ್ತದೆ. ಇನ್ನಿತ ಕಾರ್ಯಕ್ರಮಗಳು ಒಂಜಿ ದಿಕ್ಸೂಚಿ ಭಾಷಣದ ಒಟ್ಟಿಗೆ ನಂಗೊಂಜಿ ಪ್ರೇರಣೆ ಕೊರ್ದು ಐದು ಒಟ್ಟಿಗೆ ನಮ್ಮ ಒಂಜಿ ಗುರುಸ್ವಾಮಿ ಅದಲ ಸೇವೆ ಮಾಡ್ತಾರ ಶ್ರೀಯುತ ಕೃಷ್ಣ ಶಿವಕೃಪಾ ಕುಂಜತ್ತೂರು ಇನಿ ಯಾರನ್ನ ಕಾರ್ಯಕ್ರಮದ ಐತೆ ಒತ್ತಡ ಇತ್ತಲ್ಲ ಇನ್ನು ಕಾರ್ಯಕ್ರಮ ಬರ್ತದೆ ನಂಗೆ ಬಾರಿ ಪೊರ್ಲದ ಒಂಜಿ ಮಾರ್ಗದರ್ಶನ ಮಾಡ್ತಾನೆ ಮೇರೆಗೆ ಮಾತ ಸಮಿತಿ ಬತ್ತಿರೋದು ಭಗವಾನ್ ಭಕ್ತನ ಪರವಾದ ಅನಂತನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಸ್ಮರಣಿಕೆಯನ್ನು ಕೊರತು ಗೌರವಿಸೋದು ವಿನಂತಿ ಬಂದದಲ್ಲೇ. ಆದ್ಮೇಲೆ ವೇದಿಕೆಗಳು ಶ್ರೀಯುತ ಪ್ರಶಾಂತ್ ಕಾಜವೇರು ನಂಗೆ ತೆರಿದೀಪು ಗುಳಿಗೆ ಕೊರಗಜ್ಜನ ಒಂಜಿ ಸಮಿತಿ ರಚನೆನಾಗ್ಲ ಆರು ಬೈದೇರು ಬತ್ತನಾರಿ ನಾಲ್ಕು ಅಧ್ಯಕ್ಷದಿಂದ ಆಯ್ಕೆ ಮಲ್ತೇರು ಆತ್ ಬರ್ತಾನೆ ಬಂಡೇರು ಯಾನು ಬುಡ್ಚಿ ಬಂಡೆ ಮೇರೆ ಬಂಡೇರು ರವಿ ಮಲ್ಪು ನಿಂಗೆ ದಾದಾವಡು ಯಾನುಲ್ಲ ಇದಾಲು ಪೊಡಿಚಿ ఆయన ಮುಂದೆ ದುಂಬುಕೊಳಲ್ಲ ಅಂದು ಈ ಸಮಿತಿ ರಚನೆ ಅಲ್ಪಾಗ್ಲ ಆರು ಬೈದೇರು ಬತ್ತದ ಮೀಟಿಂಗ್ ಗುಳ್ಳಿಯರು ದಾದಾವಡು ದಾದ ಆಯ್ರದ ಆಲಂಜಿ ಮಾರೆ ಸುತ್ತಮುತ್ತ ಅಂಗಡಿ ಮಾತನ್ನು ಪೂರ ಸಾಮಲ ತಿಕ್ಕೊಂಡು ಪೊರ್ಲ ಅದು నేను ಮಲ್ಪುಲ ದುಂಪುಲ ಎಂಚಿನ ಪುರ ಆವಡು ಪಾನು ಎಂಚಿನ ನಿಕ್ಕೆ ಬಂಗಾಣಲ್ಲಿ ಯಾನುಲ್ಲ ಕಾರ್ಯಕ್ರಮ ಯಶಸ್ಸು ಮಲ್ತುಕೊರ್ಲ ದೇವರ ನಿಕ್ಕೆ ಅನುಗ್ರಹ ಉಂಡೆ ಆಶೀರ್ವಾದವನ್ನು ಬಂತೇರು ಆ ಪ್ರಕಾರ ಆ ನೀಡಿದ ಬಿಟ್ಟಲ್ಲ ಬರ್ತದೆ ಇನ್ನಿಲ್ಲ ಬರ್ತದೆ ಸಭೆಟ್ಟು ಕೊಲ್ಲುದು ನಂಗೆ ಬಾರಿ ಪೊರ್ಲದ ಒಂಜಿ ನಂಗೆ ಎಡ್ಡೆಪ್ಪುದ ಪಾತೆರನ್ನು ಪಡೆದು ನಂಗೆ ಅವಕಾಶ ಮಲ್ತು ಕೊರ್ದು ಈ ಸೇವೆ ಮಲ್ಪರ ಅವಕಾಶ ಮಲ್ಕೊಂಡು ವಿಶೇಷವಾದ ಪ್ರಶಾಂತ್ ಕಾಜವ ಮಿತ್ತ ಕೊಡಿ ಮೇರೆಗೆ ಮಾತ ಭಗವಾನ್ ಭಕ್ತರ ಪರವಾದ ಅನಂತರದ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅವರಿಗೆ ಅಂಚನೆ ವೇದಿಕೆಗಳು ಶ್ರೀಯುತ ನಮ್ಮ ಸಂತೋಷ್ ಕುಮಾರ್ ಶೆಟ್ಟರ್ ಪುಲ್ಲು ನಂಗೆ ಗೊತ್ತಿಪ್ಪು ಆರು ಧಾರ್ಮಿಕ ಮುಂದಾಲು ಸಾಮಾಜಿಕ ನೇತಾರೆ ರಾಜಕೀಯ ನೇತಾರೆ ಈ ಭಾಗದ ಏತೋ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಡು ಮಲ್ಲ ಮಠದ ಸೇವೆ ಮಲ್ತನಾರು ಪಟ್ಟೋರಿ ಕ್ಷೇತ್ರದಲ್ಲಿ ಜವಾಬ್ದಾರಿ ವಹಿಸೊಂದು ಸೇವೆ ಮಲ್ತನಾರು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣಡು ಮಲ್ಲ ಮಠದ ಒಂಜಿ ಕೆಲಸ ಕಾರ್ಯ ಮಲ್ತನಾರು ಅವು ಮಾತ್ರ ತಂದೆ ಇತ್ತೆ ಕೊಣಜೆ ವಿವಿಧ ದೋಷ ಸಹಕಾರಿ ಸಂಘದ ಅಧ್ಯಕ್ಷರಲ್ಲ ಮಲ್ಲ ಮಠದ ಸೇವೆ ಮಲ್ತಂದಲೇರು ಪ್ರತಿ ಒಂಜಿ ಕೆಲಸ ಕಾರ್ಯ ನಂಗೆ ಮಲ್ಲ ಮಠದ ಸಹಕಾರ ಕೊರ್ಪನ ಸಂತೋಷ ನಗ್ ಮಾತ ಭಗವಾನ್ ಭಕ್ತನ ಪರವಾದ ಕೃತಜ್ಞತೆ ಸಲ್ಲಿಸೊಂದು ಅವರಿಗೆ ಗಣೇಶನ್ನೇ ಸ್ಮರಣಿಕೆಯನ್ನು ಕೊರತು ಗೌರವಿಸಲು ವಿನಂತಿ ಬಂದದಲ್ಲೇ. ಆತ್ಮೀಯರೇ ವೇದಿಕೆಗಳು ಕೊಡೋರಿ ಶಿವಪ್ರಸಾದ್ ಕೋಣಾಜೆ ನಂಗೆ ಗೊತ್ತಿಪ್ಪು ಬೇರೆ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾದುಲ್ಲೇರು ಮಲ್ಲ ಕೊಡುಗೈ ದಾನಿ ಸಾಮಾಜಿಕ ಧಾರ್ಮಿಕ ಮುಂದಾಲು ಗೋವಿನೀತಾಶ್ರಮ ಟ್ರಸ್ಟ್ ಬಜೀರ್ದ ಒಂಜಿ ಟ್ರಸ್ಟಿ ಆದಲ್ಲ ಮಲ್ಲ ಮಠದ ಸೇವೆ ಮಲ್ತನಾರು ಮುರನೇ ದಿನ ಗೋಶಾಲೆಗೆ ಆತ ಮಲ್ಲ ಒಂಜಿ ಹೊರೆ ಕಾಣಿಕೆ ಪೋಡ್ನ ಆಯ್ತು ಜವಾಬ್ದಾರಿನ ವಹಿಸೊಂದು ಕೆಲಸ ಕಾರ್ಯ ಮಲ್ತನಾರು ಈ ಭಾಗದ ಹೂವಿಯ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಇತ್ತರಲ್ಲ ಅಲ್ಪ ಬತ್ತು ನಂಗೆ ಸಹಕಾರ ಕೊರದು ಒಂಜಿ ಮಲ್ಲ ಮಠದ ಆರ್ಥಿಕ ಸಂಪನ್ಮೂಲ ಒದಗಾದ ಕೊರ್ಪಂಚ ಕೆಲಸ ಕಾರ್ಯ ಮಲ್ದೇರು ಇನ್ನಿತ ಸಭೆಟ್ಟು ನಮ್ಮೊಟ್ಟಿಗಿತ್ತು ನಂಗೆ ಸಹಕಾರ ಮಲ್ಪಂಚಿದ ಶಿವಪ್ರಸಾದ್ ಕೋನಾಜೆ ಮೇರೆಗೆ ಮಾತ ಭಗವಾನ್ ಭಕ್ತರ ಪರವಾದ ಅನಂತರದ ಕೃತಜ್ಞತೆ ಸಲ್ಲಿಸೋದಿಲ್ಲ. ರಾಮಕೃಷ್ಣ ಭಟ್ಟೋರಿ ಮೇರೆಗೆ ಸ್ಮರಣಿಕೆಯನ್ನು ಕುರಿತು ಗೌರವಿಸೋಣ ವಿನಂತಿ ಬಂದದಲ್ಲೇ. ಅಂಚನೆ ವೇದಿಕೆಗಳು ಭರತ್ ಮುಂಡೋಳಿ ನಂಗೆ ಗೊತ್ತಿಪ್ಪು ಧಾರ್ಮಿಕ ಸಾಮಾಜಿಕ ಮುಂದಾಲು ಕೊಡುಗೈ ದಾನಿ ಮಾತ ಸಂಘ ಸಂಸ್ಥೆ ನಂಗೆ ಸಹಕಾರ ಮಲ್ಪನಾರು ಪ್ರತಿ ಒಂಜಿ ಕಾರ್ಯಕ್ಕೆ ದುಂಬುಲ ಮೂಲ ಬತ್ತದ ಈ ದೇವಸ್ಥಾನದ ಅಭಿವೃದ್ಧಿಗೆ ಮಲ್ಲ ಮಠದ ಸಹಕಾರ ಮಲ್ತಾರೆ ಭರತ್ ಮುಂಡೋಳಿ ವೇದಿಕೆಗಳು ಅವರಿಗೆ ಆತ್ಮೀಯವಾದ ಧನ್ಯವಾದ ಸಲ್ಲಿಸೋದಿಲ್ಲ. ಬೇರೆ ಗಣೇಶನ್ನೇ ಸ್ಮರಣಿಕೆಯನ್ನು ಕುರಿತು ಗೌರವಿಸೋಣ ವಿನಂತಿ ಬಂದದಲ್ಲೇ. ಅಂಚನೆ ವೇದಿಕೆಗಳು ಇನ್ನಿತ ಒಂಜಿ ಗೌರವ ಸಮರ್ಪಣೆ ಸ್ವೀಕಾರ ಮಲ್ತನಾರು ಸಮಾಜಮುಖಿ ಧಾರ್ಮಿಕ ಕೆಲಸ ಕಾರ್ಯ ಮಲ್ತಾರೆ ಸಮಾಜದ ಕೆಲಸ ಮಲ್ಪಡನಾಂಡ ಐಕ್ ಎಂಚ ಮಲ್ಪೊಂದು ತೊಜ್ಪಾದು ಕೊರ್ನಾರು ಬಾಬಣ್ಣೆ ಆರ್ ಮಲ್ಪನ ಸೇವೆನೆ ಸಮಾಜಮುಖಿ ಆದ ಮಲ್ತದ್ದು ಜನಕ್ಕಲಿಗೆ ಸಹಕಾರ ಮಲ್ತು ಕೊರ್ಪನ ಬಾಬಣ್ಣೆ ನೀವು ವೇದಿಕೆಗಳು ಅವರಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ನಮ್ಮ ಈ ದೇವಸ್ಥಾನದ ಟ್ರಸ್ಟಿ ಬುಕ್ಕ ಈ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಶೆಟ್ರು ಪುಲ್ಲು ಮೇರಿನ ಬಗ್ಗೆ ದಾದ ಪನೋಡನೆ ಹಿಂಗೆ ಗೊತ್ತಿಜ್ಜಿ ಆದ್ರೆ ಯಾನು ಅರಗಿದಲ್ಲ ಈ ಧನ್ಯವಾದ ಸಲ್ಲಿಸೋನಂಚಿನ ವ್ಯಕ್ತಿ ಯಾನತ್ ಆರು 40 ವರ್ಷಡು ಇಂಚಿನ ಮೂಲ ಮಲ್ಪೋಡ ಇನ್ನು ಮಲ್ತದ ಸಮಾಜಗೂ ಮಲ್ಲ ಮಟ್ಟದ ಒಂಜಿ ಸೇವೆಯನ್ನು ಕೊಡ್ತೇವೆ. ಈ ದೇವಸ್ಥಾನದ ನಿರ್ಮಾಣ ಹಂತ ಹೊಡೆದು ಇನಿಮುಟ್ಟ ಕಾರ್ಯಕ್ರಮ ಹೊಡ್ಲ ಮಲ್ಲ ಮಟ್ಟದ ಸೇವೆಯನ್ನು ಕೊಡ್ತೇವೆ. ಈ ಭಜನಾ ಕಾರ್ಯಕ್ರಮ ಒಂದು 4ನೇ ಸರ್ತ ಭಜನಾ ಕಾರ್ಯಕ್ರಮ ಅಲ್ಪೆಲ್ಲ ಈ ರೀತಿದ ಒಂಜಿ ಒಂಜಿ ಮೃದು ಸ್ವಭಾವ ಆಯ್ತು ಒಟ್ಟಿಗೆ ಎಂಚಿನ ಕೆಲಸ ಕಾರ್ಯ ಮಲ್ಪೊಂಡ್ಲ ಅದ್ರ ಕೇಣ ನಡ ಬೊಡ್ಚಿ ಬಣ್ಣಾರ ತವಂಚ ತಿಂಚ ಮಲ್ಪ್ಲೆ ಐಕ್ ಮಾರ್ಗದರ್ಶನ ಕೊರ್ಪನಾರು ಇನ್ನಿತ ಸಭೆಟ್ಲ ನಂಗೆ ಬಾರಿ ಪೊರ್ಲದ ಮಾರ್ಗದರ್ಶನ ಮಲ್ತು ಈ ಸಂಧ್ಯಾ ಭಜನಾ ಕಾರ್ಯಕ್ರಮವು ಯಶಸ್ವಿಗೆ ಕಾರಣೀಕರ್ತರಾಯನ ನಮ್ಮ ಸಂತೋಷನಾಗ ಅನಂತನಂತ ಶ್ರೀನಿವಾಸನಾಗ ಅನಂತನಂತ ಕೃತಜ್ಞತೆ ಸಲ್ಲಿಸ ಒಂದು ಈ ಸಭೆತ ಪರವಾದ ಅವರಿಗೆ ವಂದನೆ ಸಲ್ಲಿಸೋದಿಲ್ಲ. ಅಂಚನೆ ನಮ್ಮ
ಅಕ್ಕ ನಾಗವೇಣಿಯಕ್ಕ ವೇದಿಕೆಗಳಲ್ಲಿ ಪರಂಜ್ಯೋತಿ ಮಾತೃ ಮಂಡಲದ ಅಧ್ಯಕ್ಷರಾದ ಮಾತೆಯರೆಲ್ಲ ಮೂಲ ಒಟ್ಟು ಸೇರಿಸದು ಮುಲ್ತ ಸೇವೆ ಮಲ್ಪರೆ 30 ದಿನದ ಭಜನೆ ಆಯ್ತು. ಈ ದೇವಸ್ಥಾನ ನಿರ್ಮಾಣದ ಇನಿ ಮುಟ್ಟಲ್ಲ ಮಲ್ಲ ಮಟ್ಟದ ಸೇವೆ ಮಲ್ತು ದೇವರನ್ನ ಸೇವೆನ ನಂದುಂಬುಗು ಮಲ್ಪೆರೆ ಒಂಜಿ ಕಾರಣೀಕರ್ತರ ನಾಗವೇಣಿ ಅಕ್ಕಗೆ ಮಾತ ಭಗವಾನ್ ಭಕ್ತರ ಪರವದು ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಆತ್ಮೀಯ ಬಂಧುಲೆ ನಂಗೆ ಗೊತ್ತಿಪ್ಪು ಪ್ರತ್ಯಕ್ಷವಾದ ಪರೋಕ್ಷವಾದ ಮಲ್ಲ ಮಟ್ಟದ ಸಾಕಾರ ಈ ದೇವಸ್ಥಾನಗೂ ಕೊರ್ನೇಟ್ ಈ ದೇವಸ್ಥಾನ ಇದು ಪೊರ್ಲು ಮಲ್ಪರೆ ಸಾಧ್ಯ ಆಗ್ತದೆ. ವಿಶೇಷವಾದ ದೇವಸ್ಥಾನದ ಗುರುಸ್ವಾಮಿ ಜಗನ್ನಾಥ ಪೂಜಾರಿ ಗುರುಸ್ವಾಮಿ ಅಸೇಗೋಳಿ ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಭಜನಾ ಕಾರ್ಯಕ್ರಮ ಯಶಸ್ವಿಯಾರೆ ರಾತ್ರಿ ಪಗೆಯಲ್ಲಿ ಬೆಂದದು ಭಜನಾ ಕಾರ್ಯಕ್ರಮದ ರುವಾರಿಲಾದ ಈ ದೇವಸ್ಥಾನ ಅಭಿವೃದ್ಧಿ ಅವಡು ಅವು ದಾಯ ಮಲ್ಪೆರ ಆಪುಜಿಂದ ತೊಜ್ಪಾದ ಕೊರ್ನರ್ ರಾಮಕೃಷ್ಣ ಪಟ್ಟೋರಿ ಅಸೇಗೋಳಿ ಮೇರೆ ದೇವಸ್ಥಾನದ ಅರ್ಚಕರ್ಲಾದ ಮಲ್ಲ ಮಟ್ಟದ ಸೇವೆ ಮಾಡ್ತಂದ್ರೆ ಅವರಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಗಣೇಶನ್ನೇ ಆರ್ಲಂಚನೆ ಭಜನಾ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸೊಂದು ಯಶಸ್ವಿಯಾದ ಈ 30 ದಿನ ನಡಪೆರೆ ಅವಕಾಶ ಮಲ್ಕೊರ್ನ ಗಣೇಶನಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಗಣೇಶನದ ಒಟ್ಟಿಗೆ ವಿಜಯಕ ದಯ ಬಂಡ ನಮ್ಮ 30 ದಿನ ಒಣಸ್ ಮಲ್ತ ಬಂಡ ಈಗ ವಿಜಯಕ ಕಾರಣ ಆರ ಶ್ರೀಮತಿ ವಿಜಯಕ್ಕೆಲ್ಲ ಮಲ್ಲ ಮಟ್ಟದ ಅನ್ನದಾನ ಸೇವೆಗೆ ಸಾಕಾರ ಮಲ್ದಿರ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ನಂಗೆ ಈ ಮೈಕೊಡಿ ಅನ್ನ ಪಾತ್ರೊಂದುಲ್ಲೆ ಬಂಡ ನೆಕ್ ಸೌಂಡ್ ದುರ್ಗಾ ಸೌಂಡ್ಸ್ ನೆತ್ತ ದಾಮೋದರ್ ಕೋಣಾಜೆ ಮಲ್ಲ ಮಟ್ಟದ ಸೇವೆ 30 ದಿನ ಹಿಡಿದು ನಂಗೆ ಕೊಡ್ತೇರಿ ಅರೆಗೆ ಮಾತ ಭಗವಾನ್ ಭಕ್ತರ ಪರವಾದ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅನ್ನದಾನ ಸೇವೆಗೆ ಮಲ್ಲ ಮಟ್ಟದ ಸಾಕಾರ ಕೊರ್ನಾದ ಶ್ರೀಮತಿ ಗಾಯತ್ರಿ ವಸಂತ್ ಬೇರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಜಲಜಾಕ್ಷಿ ಗಂಗಾಧರ್ ಬೇರ್ಲ ಅನ್ನದಾನ ಸೇವೆಗೆ ಮಲ್ಲ ಮಟ್ಟದ ಸೇವೆ ಕೊಡ್ತೇರಿ ಅವರಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ವಿಶೇಷವಾದ ಒಂಜಿ ಅಭಿನಂದನೆ ಸಲ್ಲಿಸೋಡು ವಸಂತಣ್ಣ ಎಂಜಾನ್ ಬಂಡ 30 ದಿನದ ಕಾರ್ಯಕ್ರಮ ಆರ ಮೂಲ ಉಪಸ್ಥಿತಿ ಉಲ್ಲೇರು ಎಂಚೆ ಉಲ್ಲೇರದ ಬಂಡ ದಾದ ಮೂಲ ಆವೋಡ ಅವು ಅಚ್ಚುಕಟ್ಟಾದ ಮಲ್ಪರೆ ಸಾಕಾರ ಮಲ್ತಾರೆ ಅವೇ ಕಾರ್ಯಕ್ರಮದ ಎದುರು ಬರ್ಪುಜೇರಿ ಅಂಡ ಸೇವೆ ಯಾರನ್ನ ಬಾರಿ ಮಲ್ಲ ಸೇವೆ ಉಂಡು. ವಿಶೇಷವಾದ ಈ ಕಾರ್ಯಕ್ರಮ ಯಶಸ್ವಿಯಾದ ಕಾರಣಕರ್ತರೇನ ವಸಂತ್ ಕುಮಾರ್ ಪಟ್ಟೋರಿ KSRP ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಫೋಟೋಗ್ರಫಿ ಕೊರ್ನಂಚಿನ ನಿಖಿತಾ ತ್ರಿಷಾ ಸ್ನೇಹ ಭೂವಿಕಾ ಈ ಜೋಕಲಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ನಂಗೆ 30 ದಿನಲ ಮಾತ್ರನೆಲ್ಲ ಬಾಯಿಡಿತೀನಿ ಒಣಸು ಬಾರಿ ಶೋಕ ಆಗ್ತದೆ ಒಣಸು ಶೋಕ ಇರೋ ಕಾರಣೀಕರ್ತೇನೆ ನಾವು ಪ್ರಕಾಶಣ್ಣೆ ನಮ್ಮ ಸೀನನ್ನ ಮಾತ ಕೆಲಸ ಕಾರ್ಯ ಮಾಡಿ ಸೀನನ್ನೇ ಬಂಡೇರಿ ಒಣಸು ಏರ್ ಮಲ್ಪೆಂಡಾಗ ಅದು ದಾಲ ಪೋಡಿಚ್ಚಿ ಅನ್ನೊಂಜಿ ಜನ ಕೊರಪೆ ಆಡ ಮಲ್ಪಗ ಆರು ಈತ ಶ್ರದ್ಧಾ ಭಕ್ತರಿ ಮಲ್ದೇರಿದ್ ಬಂಡ 30 ದಿನ ಬಾರಿ ಶೋಕದ ಅನ್ನದಾನ ಕೊಡ್ತೀರಿ ಅಂಜದು ಪ್ರಕಾಶನ್ನೇ ಸಾಲೆತ್ತೂರು ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ನಂಗೆ ಗೊತ್ತಿಪ್ಪು ಬಂದುಲೆ ಐತೆ ಒಟ್ಟಿಗೆ ಮೂಲ ದೀಪ ಪ್ರಜ್ವಲನೆಗೆ ಎಣ್ಣೆದ ವ್ಯವಸ್ಥೆದ ಒಟ್ಟಿಗೆ ಮಾತ ವ್ಯವಸ್ಥೆಗೆ ಸಾಕಾರ ಮಲ್ತಾರೆ ಪ್ರವೀಣ್ ಪಟ್ಟೋರಿ ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಮೈಕದ ವ್ಯವಸ್ಥೆಗೆ ಸಾಕಾರ ಕೊರ್ನಾರ ನಾಗೇಶ್ ಮಂಗಳನಗರ ಮೇರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಈ ಸರ್ತಿಲ್ಲ ನಮ್ಮೊಂಜಿ ಅಭಿವೃದ್ಧಿ ಕೆಲಸ ನಿಮಿತ್ತವಾದ ಒಂಜಿ 3 ಲಕ್ಷ ರೂಪಾಯಿ ಖರ್ಚು ಮಲ್ತದ ಶೀಟ್ದ ವ್ಯವಸ್ಥೆ ಮಲ್ದ ಐತೆ ಕೆಲಸ ಕಾರ್ಯ ಮಲ್ತುಕೊರೆ ಸಾಕಾರ ಮಲ್ತಾರೆ ಜಗದೀಶ್ ತುಮಿನಾಡು ಬೇರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ನಮಕ್ ಮೂಲ ದಿನ ಪ್ರತಿನಿತ್ಯ ಎಲ್ಲ ಮುಲ್ಪ ಕಾರ್ಯಕ್ರಮ ನಿರೂಪಣೆ ಮಾಡ್ತಾನೆ ಸುಮನ ಗಿರೀಶ್ ಬೊಕ್ಕ ವನಿತಾ ಮನೋಹರ್ ಮೇರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಅಂಚನೆ ಸುಮಾ ಪ್ರವೀಣ್ ಬೊಕ್ಕ ಮೇರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಆಯ್ತೊಟ್ಟಿಗೆ ಪ್ರವೀಣಣ್ಣೆ ನಮ್ಮ ಕೈತಲ್ದಾರಿ ದೇವಸ್ಥಾನದ ಮಲ್ಲ ಭಕ್ತಿ ನಂಗೆ ತರಕಾರಿ ವ್ಯವಸ್ಥೆ ಮಲ್ತ್ಕೊಂಡ ಪ್ರವೀಣಣ್ಣಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ವಿಶೇಷವಾದ ಪರಂಜ್ಯೋತಿ ಮಾತೃ ಮಂಡಳಿ ಸರ್ ಈ ಕಡೆ ಪಂಡೇರು ಪಾತೆರ್ನಾಗ ಮುಲ್ಪ ಮಾತೆಯರು ಮುಲ್ ಕುಲ್ದಿತ್ತೇರು ಆ ಪಂಡ ಪರಂಜ್ಯೋತಿ ಮಾತೃ ಮಂಡಳಿದ ಮಾತಕ್ಕನಕ್ಲ ಪ್ರತಿದಿನ ಬರ್ತದೆ ಭಜನಾ ಕಾರ್ಯಕ್ರಮ ಪಾಲ್ಪಡೆದು ಆ ಭಜನಾ ಕಾರ್ಯಕ್ರಮ ಪಂಪನ ಭಜಕರಿಗೆ ತಾಟಿ ಕೊಟ್ಟುದು ಅಕ್ಲ ಪ್ರೇರಣಾದಾಯಕ ಅದು ದೇವರನ ಕಾರ್ಯಕ್ರಮ ಪಾಲ್ಪಡೆನ ಮಾತ ಅಕ್ಕನಕ್ಲಿಗಳ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ವಿಶೇಷವಾದ ನಮ್ಮ ದೇವಸ್ಥಾನದ 17 ಜನ ಟ್ರಸ್ಟಿನಕ್ಲೇರು ಈ ದೇವಸ್ಥಾನ ಇದು ಅಭಿವೃದ್ಧಿ ಆದ ಎಡ್ಡೆ ರೀತಿ ನಡಪೋದಂಡ ಈ ಟ್ರಸ್ಟಿನಕ್ಲಿ ಕಾರಣೀಕರ್ತೇರಿ ನಂಗೆ ನಮ್ಮ ದೇವಸ್ಥಾನದ ಟ್ರಸ್ಟಿ ಆದಿ ಪುನರ್ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ ಬೇರೆ ಗೌರವಾಧ್ಯಕ್ಷರ ಸೇವೆ ಮಾಡ್ತಂದ್ರೆ ಬೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ನೆತ್ತ ಅಧ್ಯಕ್ಷರು ಶ್ರೀನಿವಾಸ ಶೆಟ್ಟಿ ಪುಲ್ಲು ಬೇರೆಗೆ ಅಭಿನಂದನೆ. ವಿಶೇಷವಾದ ವಿಶ್ವನಾಥ ನಾಯ್ಕೇರಿ ಯಾನ್ ದಾನೆ ಪನೋಡದ ಮಂಡ ಯಾನ್ ಅಧ್ಯಕ್ಷ ಆಯರ ದುಂಬು 2 ಸೆಟ್ ಬಂಜಿ ಭಜನಾ ಕಾರ್ಯಕ್ರಮ 48 ದಿನ ಭಜನಾ ಕಾರ್ಯ ನಡಪಾದ ಕೋರ್ನಾರು ವಿಶ್ವನಾಥ ನಾಯ್ಕೇರಿ ಆರು ಈ ದೇವಸ್ಥಾನದ ಟ್ರಸ್ಟಿ ಆದ್ಲೇ ಸೇವೆ ಮಾಡಿದ್ರೆ ಅವ್ರಿಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ರಾಮಕೃಷ್ಣನಾಗ ವಿಶೇಷವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ಆಯ್ತು ಒಟ್ಟಿಗೆ ಪ್ರತಾಸ್ಗೆ ನಮ್ಮ ಪ್ರತಾಪಣ್ಣೆ ಯೋಗದ ಗುರುಕುಲು ದಾನದ ಬಂಡ 6 ಕೋಶಾಧಿಕಾರಿ ಎಂಚಂದ ಬಂಡ ಪ್ರತಿ ಒಂಜಿಲ ಕಟ್ಟು ನಿಟ್ಟಾದು ಒವು ಒಂಜಿ 10 ರೂಪಾಯಿ ಬಯ್ಯಾನಾಗ ಬರೆದು ಲೆಕ್ಕ ಪತ್ರ ಕೊರ್ದು ಎಲ್ಲ ಇಂಚಿನ ಕೆಲಸ ಆವೋಡು ಅವು ಇಂಚನೆ ಆವೋಡು ಅವು ಆಪಂಜಿ ಬುಡ್ಪುಡ್ಲೆ ಇಂಚಿಂದ ಲಡೈ ಬಲ್ತದು ದೇವಸ್ಥಾನ ಎಡ್ಡೆ ರೀತಿ ಕೂಡ ಸೇವೆ ಮಾಡ್ಕೊಂಡ ಪ್ರತಾಪಣ್ಣೆ ಬೇರೆ ಮಲ್ಲ ಮಠದ ಸೇವೆ ಕೊಡ್ತಾರೆ ಪ್ರತಾಪಣ್ಣಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ. ಆಯ್ತು ಒಟ್ಟಿಗೆ ನಮ್ಮ ದೇವಸ್ಥಾನದ ಕೋಶಾಧಿಕಾರಿ ಆನಂದ ಮಾಸ್ಟರ್ ನಂಗೆ ತೆರೆದಿಪ್ಪು ಪ್ರತಿನಿತ್ಯ ಮೂಲು ಬತ್ತು ಕುಲ್ಲುದು ಮಾತ ಭಕ್ತರಲ್ಲ ಪಾತೆರ್ದು ಅಕಲ್
ಅಚ್ಚುಕಟ್ಟಾದ ಈ ಸೇವೆ ಮಲ್ಪರೆ ಸಾಕಾರ ಮಲ್ತಾರೆ ಐತ ಒಟ್ಟಿಗೆ ಕಾರ್ಯಕ್ರಮ ನಿರೂಪಣೆ ಮಲ್ತಾರೆ ಆನಂದ ಸೇಗೋಲಿ ಬೇರೆಗಳ ಅನಂತ ಕೃತಜ್ಞತೆ ಸಲ್ಲಿಸೋದಲ್ಲೇ ನಮ್ಮ ಈ ಭಜನಾ ಸಮಿತಿದ ಅಧ್ಯಕ್ಷೀಯನಂದ ಕಾರ್ಯದರ್ಶಿ ಚೇತನ್ ಆರ್ಲಂಚನೆ ಪ್ರತಿ ಒಂಜಿ ರೀತಿಲ ನಂಗೆ ಸಾಕಾರ ಕೊರ್ದು ಈ ಭಜನಾ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಸಾಕಾರ ಮಲ್ತನ ಚೇತನ್ ಕುಮಾರ್ ಅಸೈಗೋಲಿ ಬೇರೆ ಅನಂತನಂತ ಕೃತಜ್ಞತೆ ಸಲ್ಲಿಸೋದಲ್ಲೇ ನಮ್ಮ ಟ್ರಸ್ಟಿಡುವರಿ ಮಲ್ಲಬಡದ ಕೊಡುಗೈ ದಾನಿ ನಂಗೆ ಮಲ್ಲಬಡ ಸಾಕಾರ ಕೊಡುವ ಸುರೇಶ್ ಚೌಟ ಕಕ್ಕೆ ಮಜಲ್ ಬೇರೆಗಳ ಅನಂತನಂತ ಕೃತಜ್ಞತೆ ಸಲ್ಲಿಸೋದಲ್ಲೇ ವೇದಿಕೆಗಳು ದೇವಸ್ಥಾನದ ಟ್ರಸ್ಟಿ ಶ್ರೀಯುತ ಪ್ರಶಾಂತ್ ಕಾಜೂರ್ ಮೆತ್ತಕೋಟಿ ಬೇರೆಗಳ ಧನ್ಯವಾದ ಸಲ್ಲಿಸೋದಲ್ಲೇ ಐತ ಒಟ್ಟಿಗೆ ನಮ್ಮ ತ್ಯಾಗ ಮಾಸ್ಟರ್ ನಮ್ಮ ನಿರೂಪಣೆ ಉಳ್ಳೇರು ತ್ಯಾಗ ಮಾಸ್ಟರ್ ನಮ್ಮ ಕಾರ್ಯಕ್ರಮ ಮಲ್ಪನೆ ಬಂಡ ಎಲ್ಲಿ ವಿಷಯ ಇತ್ತು ಒಂಜಿ ಆಮಂತ್ರಣ ಪತ್ರಿಕೆ ಮುದ್ರಣ ಮಲ್ಪೋದಂದ್ರೆ ಐತ ಪಿರಿಯಡ್ ಏತ್ ಕೆಲಸ ಉಂಡು ಅಕಲ್ನ ಪುದರ್ ಗಿದರ್ ಪೂರ ತೂದು ಅವು ಮಲ್ಪನೆ ಎಲ್ಲಿಯ ವಿಷಯ ಇತ್ತು ಕೇವಲ ಒಂಜಿ 3 ದಿನದ ಉಲೈಡ್ ಆ ಒಂಜಿ ಸಂಧ್ಯಾ ಭಜನೆದ ಈ 30 ದಿನದ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಲ್ತದು ಐತ ಒಟ್ಟಿಗೆ ವಿಶೇಷವಾಯಿನ ಒಂಜಿ ನಂಗೆ ಸ್ಮರಣಿಕೆ ರಚನೆ ಮಲ್ಪಾದಿಪ್ಪು ಸಭಾ ಕಾರ್ಯಕ್ರಮ ಎಂಚೆ ಮಲ್ಪೋಡು ಐಕ್ ದಾದ ಬೋರ್ಡು ಪ್ರತಿ ಒಂಜೆದಲ ಜವಾಬ್ದಾರಿ ವಹಿಸೊಂದು ಐನು ಬಾರಿ ಪೊರ್ಲುಡು ಮಲ್ತು ಕೊರ್ನಾರು ತ್ಯಾಗಂ ಸರ್ ಬೇರೆಗೆ ವಿಶೇಷವಾಯಿನ ಒಂಜಿ ಧನ್ಯವಾದಲ ದೇವರ ಅನುಗ್ರಹ ಒಟ್ಟು ನನಾತು ಇಂಚಿನ ಸೇವೆ ಭಾಗ್ಯ ಎತ್ತಳಂದು ತ್ಯಾಗಂ ಸರ್ಗ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ನಮ್ಮ ಸೀಟದ ವ್ಯವಸ್ಥೆಗೆ ಒಂಜಿ ಮಲ್ಲಮಠದ ಸಹಕಾರ ಆಯ್ತು ಒಟ್ಟಿಗೆ ದುಂಬುಲ ಮಲ್ಲಮಠದ ದಾನ ಕೊರ್ನಾರು ಮಂಜುನಾಥ ಆಳ್ವ ತೇವನಾಡು ಗೊತ್ತು ಆರ್ಲ ನಮ್ಮ ಮಂಜಿನಾಡಿದ ದೇವಸ್ಥಾನದ ಒಂಜಿ ಜವಾಬ್ದಾರಿ ವಹಿಸೊಂದು ಬರ್ಪಣ ಜನವರಿ ತಿಂಗಳದ 11ನೇ ತಾರೀಕು ಆ ಮಂಜುನಾಡಿದ ದೇವಿಯರಿಗೆ ಬ್ರಹ್ಮರಥ ನಿರ್ಮಾಣದ ಕೆಲಸ ಕಾರ್ಯಗಳು ಆ ಒಂಜಿ ಕಾರ್ಯಕ್ರಮ ನಾವು ಮಾತಾಡಲ ಪಾಲ್ಪಡೆಯುವುದು ವಿನಂತಿ ಮಲ್ತಂದು ಆ 11ನೇ ತಾರೀಕಿಗೆ ಶೋಭಾಯಾತ್ರೆ 15ನೇ ತಾರೀಕಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ದೇವರನ ತೇರು ಸಮರ್ಪಣಾ ಕಾರ್ಯಕ್ರಮ ಮಂಜಿನಾಡಿದ ಜನಾರ್ದನ ದೇವಸ್ಥಾನ ನಡೆಪೆರಡು ನೆಕ್ಲ ಪಾಲ್ಪಡೆದು ಆ ಕಾರ್ಯಕ್ರಮ ಯಶಸ್ವಿ ಮಲ್ತುಕೊಂಡು ವಿನಂತಿ ಮಲ್ತಂದು ಮಂಜುನಾಥ ಆಳ್ವ ತೇವನಾಡು ಗೊತ್ತು ಮೇರೆಗೆ ಅಭಿನಂದನೆ ಸಲ್ಲಿಸುತ್ತಲೇ ಆದ್ಮೇಲೆ ಹಿರಿಯರು ನಮ್ಮ ಮಾತಾ ಮಾರ್ಗದರ್ಶಕರು ಶಿವತ ರಮೇಶ್ ರೈ ಎದುರುಳ್ಳೇ ಗೊತ್ತಿಪ್ಪು ರಮೇಶ್ ರೈಕಲ್ ದಾನೇಂದ್ರ ಫಂಡ ಯಾಪ ಮೂಲು ಭಜನಾ ಕಾರ್ಯಕ್ರಮ ಪ್ರಥಮ ಹಂತ ಹೊಡೆದು ಇನಿ ಮುಟ್ಟ ತಪ್ಪಾಯಿನಾರತ್ತು ಅವ್ ಅಂಚತ್ತು ಇಂಚಾಂದು ಮಾರ್ಗದರ್ಶನ ಮಲ್ತದ್ದು ನಮ್ಮ ಸ್ವಾಮಿ ನಾಡೆ ಕಾಕಾಜಿ ಗೊರ್ರೆ ಓಡಿ ದೇನಲ್ಲಿ ಕಾಕಾಜಿ ಗೊರ್ರೆಂಡು ರವಿ ಎಂಕ್ ಫೋನ್ ಮಲ್ಪು ಯಾ ಬರ್ಪೆ ಅಂತ ಮಾಡೋದು ಎನ್ ಒಟ್ಟಿಗೆನೆ ಎತೋ ಕೋಡಿಗೆ ಗೆಸ್ಟ್ ಆಗ್ಲಿ ಕಾಕಾಜಿ ಗೊರ್ನಾಗ ಬರ್ತದ್ದು ನಂಗೆ ನಮ್ಮನ್ನು ಮಾರ್ಗದರ್ಶನ ಮಲ್ತದ್ದು ಕಾರ್ಯಕ್ರಮ ಯಶಸ್ವಿ ಸಾಕಾರ ಮಲ್ತನ ರಮೇಶ್ ರೈ ಕೆಳಗಿನ ಮನೆ ಪಟ್ಟು ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಅಂಚನೆ ಚಂದ್ರಶೇಖರ್ ಮಂಟಮೆ ನಂಗೆ ಗೊತ್ತಿಪ್ಪ ಮುಲ್ತ ಟ್ರಸ್ಟ್ ಇಲ್ಲಿ ಆಯ್ತು ಒಟ್ಟಿಗೆ ಕೊಡುಗೈ ದಾನಿ ಪೊಯ್ಸರ್ತಿದ ಒಂಜಿ ಕಾರ್ಯಕ್ರಮ ಮೂಲ ಯಶಸ್ವಿ ಆಯ್ರ ಮಲ್ಲ ಮಾಡ್ತಾ ಒಂಜಿ ಸೇವೆ ಮಲ್ತನಾರು ಚಂದ್ರಶೇಖರ್ ಮಂಟಮೆ ಮುರಣಿ ಮೂಲ ಸೈಟ್ದ ಪ್ರತಿ ಒಂಜಿ ಇಲ್ಲಡೆಲ್ಲ ಪೋಣದಾರ ಪನ್ನಾಗ ಕಾಂಡ ಎನ್ಮ ಗಂಟೆಗೆ ಸರಿಯಾದ ನಮ್ಮೊಟ್ಟಿಗೆ ಬರ್ತದೆ ಪೂರ ಇಲ್ಲಡೆಲ್ಲ ಬರ್ರೆ ಸಾಕಾರ ಮದನ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಬೇರೆಗಳ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಅಂಚನೆ ನಮ್ಮ ಟ್ರಸ್ಟ್ ಕೊಡೋರಿ ಸುಧಾಕರ್ ನಾಯಕ ಸೇಗುಳಿ ಮೇರೆಲ್ಲ ಸಾಕಾರ ಮಲ್ತರಿಗೆ ಅಭಿನಂದನೆ ಸಲ್ಲಿಸೋದಿಲ್ಲ ಶಿವಪ್ರಸಾದ್ ಕಕ್ಕೆ ಮಜಲ್ ನಂಗೆ ಗೊತ್ತಿಪ್ಪು ಮುಲ್ತ ಟ್ರಸ್ಟಿ ಆಯ್ತು ಒಟ್ಟಿಗೆ ಅನ್ನದಾನ ಸೇವೆದ ಜವಾಬ್ದಾರಿ ವಹಿಸೊಂದು ಅಲ್ಪ ಬಲಸುನ ಆದಿಪ್ಪು ಸ್ವಚ್ಛತೆ ಆದಿಪ್ಪು ಮುಲ್ಪ ಒವ್ವೇ ಕೆಲಸ ಇತ್ತನಲ್ಲ ಮಲ್ಲ ಮಠದ ಸಹಕಾರ ಕೊರ್ನ ಶಿವಪ್ರಸಾದ್ ಕಕ್ಕೆ ಮಜಲ್ ಮೇರೆಗೆ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಅಂಚನೆ KSRP ಕೃಷ್ಣಪಣ್ಣೆ ತೆರೆದಿಪ್ಪು ಮಲ್ಲ ಮಠದ ಒಂಜಿ ಸೇವೆನ ಕೃಷ್ಣಪಣ್ಣೆ ಕೊಡ್ತೀರಿ ಅರೆಗ್ಲೆಲ್ಲ ಗಣತಿ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಆಯ್ತು ಒಟ್ಟು ಗಣೇಶನ ಬಗ್ಗೆ ಮಸ್ತ್ ಸರ್ತಿ ಪಂಡೆ ಅಂಚನೆ ಗಣೇಶನಿಲ್ಲ ನಮ್ಮ ಟ್ರಸ್ಟಿ ಆದ ಸೇವೆ ಮಾಡ್ತೋದಿಲ್ಲ ಅರೆಗ್ಲ ಅನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಆಯ್ತು ಒಟ್ಟಿಗೆ ವಿಶೇಷವಾಯಿನ ನಮ್ಮ ಸಂಘ ಸಂಸ್ಥೆದ ಸಹಕರಿಸಿ ಸಂಘ ಸಂಸ್ಥೆದಾಗಲಿ ಪೂರ ಅಭಿನಂದನೆಯನ್ನು ನಮ್ಮ ಪ್ರತಿಭಟನೆ ಸಲ್ಲಿಸಿದರೆ ಮಾತ ಸಂಘ ಸಂಸ್ಥೆದಾಗಲಿಗಳ ಅಂಚನೆ ಅಕ್ಕನಕ್ಲಿಗಳ ಅಭಿನಂದನೆ ಸಲ್ಲಿಸುವ ಒಂದು ಈ 30 ದಿನದ ಭಜನಾ ಕಾರ್ಯಕ್ರಮವು ಅನ್ನದಾನಡು ಸಹಕಾರ ಮಲ್ತದ್ದು ಅನ್ನದಾನ ಸೇವೆಕರನ್ನ ಮಾತ ಒಂಜಿ ಬಂಧುಲೆಗಳ ಅಂಚನೆ ಈ ಮುಲ್ಪ ದೀಪ ಪ್ರಜ್ವಲನೆ ಮಲ್ತದ್ದು ದೇವರನ್ನ ಸಹಕಾರ ಕಾರಣೀಕರ್ತರೇನ ಭಕ್ತರೆಗಳ ಇನಿತ ದಿನ ಒಂಜಿ ತುಪ್ಪದ ದೀಪ ಬೆಳಗ್ಗೆ ಸೇರೆ ಮಾತ ಮುಲ್ತಾಕಲು 100 ಗ್ರಾಮು ಅರ್ಧ ಕಿಲೋ 1 ಕಿಲೋ ತುಪ್ಪನ್ನು ಕತ್ತು ಕೊರ್ತು ದೇವರಿಗೆ ತುಪ್ಪದ ಸೇವೆಯನ್ನು ಕೊಡ್ತೀರ ಆ ತುಪ್ಪದ ಸೇವೆಯನ್ನು ಕೊರನ ಮಾತ ಭಕ್ತರಿಗಳ ಅನಂತ ಕೃತಜ್ಞತೆ ಸಲ್ಲಿಸುವ ಒಂದು ಪ್ರತ್ಯಕ್ಷವಾದ ಪರೋಕ್ಷವಾದ ಸಾಕಾರ ಮಂತ್ರಂಚಿನ ಬಾತ ಭಕ್ತರಿಗಳ ಅನಂತ ಕೃತಜ್ಞತೆ ಸಲ್ಲಿಸುವ ಒಂದು ಏರ್ನಾಡಲ ಪುದರ್ ಬುಡ್ದು ಬೋದಿತ್ತು ನಾಡಲ್ಲ ಅವು ಆ ದೇವರನ್ನ ನಿಖಲ ಪುದರ್ ಆ ದೇವರಿಗೆ ಗೊತ್ತುಂಡು ನಿಖಲ್ ಮಲ್ತನ ಕೆಲಸ ದೇವರಿಗೆ ಗೊತ್ತುಂಡು ನಮ್ಮ ಮಲ್ತನ ನಾವು ನಿಮಿತ್ತ ಮಾತ್ರ ನಮ್ಮ ದಾಲ ಶಾಶ್ವತ ನಮ್ಮ ಇನ್ನು ಮಲ್ತನ ಕೆಲಸದಾದ ಬಂಡ ದೇವರನ್ನ ಕೊಂಚ ಅವಕಾಶ ಕೊಡ್ತೇವೆ ನಮ್ಮ ಇನ್ನು ಮಲ್ತದ ಆ ನಮ್ಮ ದಾದಾದ ಸೇವೆ ಕೊಡ್ತೇವೆ ನಾವು ದೇವರಿಗೆ ಸಮರ್ಪಿತ ನಾನು ದುಂಬುಗಳ ಇಂಚನೆ ನಮ್ಮ ಒಗ್ಗಟ್ಟಾದ ಇಂಚಿನ ದೇವಸ್ಥಾನ ಒಗ್ಗಟ್ಟಾದ ಸೇವೆನೆ ಮಲ್ತದೆ ನಮ್ಮ ಜೋಕುಲಿಗೆ ಪ್ರೇರಣಾದಾಯಕರಾದ ನಮ್ಮ ಜೋಕುಲು ನಮ್ಮ ಲೆಕ್ಕನೆ ಸೇವೆ ಮಲ್ಪನ ಭಾಗ್ಯನು ಆಕಲಿಗೆ ಒದಗಾದ ಆ ದೇವರ ಕೊರಡೊಂದು ವಿನಂತಿ ಮಲ್ತಂದು ಇಂಚಿನ ಧಾರ್ಮಿಕ ಪ್ರಜ್ಞೆ ಪುಟ್ಟನ ಕೆಲಸ ಕಾರ್ಯಗಳು ಪಾಲ್ಪಡೆದು ನಮ್ಮ ಹಿಂದೂ ಸಮಾಜದ ಏಳಿಗೆಗೆ ನಾವು ಮಾತೆಲ್ಲ ಶ್ರಮಿಸಾಗ ನಾವು ಮಾತ ಒಟ್ಟಾದ ಈ ಭಾರತಾಂಬೆನ ಜೋಕುಲಿ ಈ ವಿಶ್ವಗುರುವಾಪನ ಭಾರತ ದೇಶನು ನಾವು ಮಾತ ಕಟ್ಟಗಾನಕ್ಕೆ ಪ್ರೇರಣಾದಾಯಕವಾದ ಕೆಲಸ ಕಾರ್ಯ ಮಲ್ಪಗಾನ ನಿಖಲೆ ವಿನಂತಿ ಮಲ್ತಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರನ್ನ
ಕೆಲಸ ಕಾರ್ಯಗಳು ಸಾಕಾರ ಮಾತ್ರ ಮಾತ್ರ ಇಲ್ಲಿ ವಿನಂತಿ ಸಲ್ಲಿಸೋದು ವಿಶೇಷವಾದ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಪೊಸಕುರಲ್ದಾರು ಮುರಾನಿ ಹಿಡಿದಕ್ಕೆ ಬರ್ತದೆ ಪ್ರತಿನಿತ್ಯ ಕಾರ್ಯಕ್ರಮವನ್ನು ಪ್ರಚಾರ ಮಲ್ಪರೆ ಸಾಕಾರ ಮಲ್ತನ ಮಾಧ್ಯಮ ಮಿತ್ರರಿಗೆ ಆನಂದ ಕೃತಜ್ಞತೆ ಸಲ್ಲಿಸೋದಲೆ ಆರಕ್ಷಕ ಠಾಣೆದಾಗಲಿ ನಂಗೆ ಮಲ್ಲಪಟ್ಟದ ಸಾಕಾರ ಕೊಡ್ತೇವೆ ಅಕ್ಲೆಗಳ ಆನಂತರ ಕೃತಜ್ಞತೆ ಸಲ್ಲಿಸೋದಲೆ ಅಂಚನೆ ಈ ಕಾರ್ಯಕ್ರಮ ಶುರುವಪ್ಪನ ಹೊರತು ಪತ್ರಿಕೆ ನೆಕ್ ಪ್ರಚಾರ ಕೊರನ ಪತ್ರಿಕಾ ಮಾಧ್ಯಮಗಳ ಅನಂತರ ಕೃತಜ್ಞತೆ ಸಲ್ಲಿಸ ಒಂದು ಆಮಂತ್ರಣ ಪತ್ರಿಕೆ ನಿರ್ಮಾಣ ಮಲ್ಪರೆ ಸಾಕಾರ ಮಲ್ತನಾರು ನಮ್ಮ ವಿ.ಕೆ. ಫರ್ನಿಚರ್ಸ್ ಆಮಂತ್ರ ಪತ್ರಿಕೆ ಪಿರಿಯಡ್ ಒಂದು ಆ್ಯಡ್ ಕೊಡ್ತೀರಿ ಮಾತೆಲ್ಲ ಫರ್ನಿಚರ್ ಇತ್ತು ನಾರ್ನಪುರ ತೆತ್ತೊಂದು ಆರಿಗ್ಲ ಸಾಕಾರ ಕೊಡಲು ವಿನಂತಿ ಮಲ್ತೊಂದು ಆಯ್ತು ಒಟ್ಟಿಗೆ ನಾವು ಒಟ್ಟಾದ ಇಂಚನೆ ದೇವರ ಸೇವೆ ಮಲ್ಪಕ ವಿನಂತಿ ಮಲ್ತೊಂದು ಈ ಸೇವೆಯನ್ನು ಮಲ್ಪರೆ ಅವಕಾಶ ಮಲ್ತ್ಕೊರ್ನ ಮಾತೆಲ್ಲ ಅನಂತ ಕೃತಜ್ಞತೆ ಸಲ್ಲಿಸ ಒಂದು ಮಾತೆಲ್ಲ ಒಣಸು ಮಲ್ತದ ಪೋಡು ನನ್ನ ಇನಿಗೆ ಮುಗ್ಗಿಜಿ ಭಜನೆ ದಿನೋಲ ದೇವರ ಪೂಜೆ ಉಂಟು. ಆತ್ಮೀಯರೇ, ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ 4ನೇ ವರ್ಷದ ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯೊಂದಿಗೆ 30 ದಿನಗಳ ಕಾಲ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮನುಷ್ಯನಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದ್ದರೂ ಕೂಡ ಆಧ್ಯಾತ್ಮಿಕವಾಗಿ ನಾವು ಕೂಡ ಅಭಿವೃದ್ಧಿ ಹೊಂದಬೇಕಾಗ್ತದೆ. ಆಧ್ಯಾತ್ಮಿಕವಾಗಿ ಏನಿಲ್ಲ ಅಂತ ಹೇಳಿದರೆ ಮನುಷ್ಯನಿಗೆ ನೆಮ್ಮದಿಯೇ ಇಲ್ಲ ಅಂತೇಳಿ ಆಗ್ತದೆ. ಇವತ್ತು ಒಬ್ಬ ವ್ಯಕ್ತಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಥವಾ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದರೆ ದೇವಸ್ಥಾನ, ದೇವರುಗಳ ಆಶೀರ್ವಾದ ಬೇಕೇ ಬೇಕು. ಈ ದೃಷ್ಟಿಯಲ್ಲಿ ನಮಗೆ ನೆಮ್ಮದಿಯಲ್ಲಿ ಸಿಗ್ತದೆ ಸರಿಯಾಗಿ ಅಂತ ಹೇಳಿದರೆ ಅದು ದೇವಸ್ಥಾನದಲ್ಲಿ, ಮಂದಿರದಲ್ಲಿ. ಅದಕ್ಕೆ ಪೂರಕವಾಗಿ ಈ ಒಂದು ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಹಮ್ಮಿಕೊಂಡು ಇವತ್ತು ಅಂತಿಮ ದಿನ ಅಂದರೆ ಮಂಗಳೋತ್ಸವದ ಶುಭ ದಿನ. ವಿಶೇಷವಾಗಿ ನಮ್ಮ ಇದಕ್ಕೆ ಈ ಸಮಿತಿಗೆ ಒಂದು ಒಳ್ಳೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಒಂದು ಹಸೆಗೋಳಿ ಪರಿಸರದ ಒಂದು ಕೊಡುಗೆ ದಾನಿಗಳು ಮಾತ್ರವಲ್ಲದೆ ಧಾರ್ಮಿಕತೆಯ ಬಗ್ಗೆ ಸಾಮಾಜಿಕವಾಗಿ ಕಳಕಳಿ ಉಳ್ಳವಂಥ ವ್ಯಕ್ತಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸಮಿತಿ ಅಂತೇಳಿ ರಚನೆ ಮಾಡಿಕೊಂಡು ಅದನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಲಿಕ್ಕೆ ಒಂದು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಆಗಿರ್ಬೋದು, ಪರಂಜ್ಯೋತಿ ಮಾತೃಮಂಡಳಿ ಆಗಿರ್ಬೋದು, ಸಂಧ್ಯಾ ಭಜನೋತ್ಸವ ಸಮಿತಿ ಆಗಿರ್ಬೋದು, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಹೀಗೆ ಈ 4 ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡು ಈ ಒಂದು ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಇವತ್ತು ಮಂಗಳೋತ್ಸವದ ಶುಭದನಿದ್ದೇವೆ. ವಿಶೇಷ ಏನಪ್ಪ ಅಂತಂದರೆ ಈ ವರ್ಷ ಈ ಭಜನೋತ್ಸವ ಸಮಿತಿಗೆ ಒಂದು ಉತ್ತಮ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಶ್ರೀಯುತ ರವಿರೈ ಪಜಿರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಂದಾಳು ಆಗಿರುವಂಥ ರವಿರೈ ಪಜಿರವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಹಲವಾರು ಭಕ್ತಾಭಿಮಾನಿಗಳನ್ನು ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಿ, ವಿಶೇಷವಾಗಿ ಬೇರೆ ದೈವಿಕ ಚಟುವಟಿಕೆಗಳಾಗಿರ್ಬೋದು, ಧಾರ್ಮಿಕ ಚಟುವಟಿಕೆಗಳಾಗಿರ್ಬೋದು, ಎಲ್ಲದಕ್ಕೂ ಪ್ರೋತ್ಸಾಹದಾಯಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಕ್ಷೇತ್ರದ ಮೂಲಭೂತ ವ್ಯವಸ್ಥೆಗಳಿಗೆ ಪೂರಕವಾಗಿ ಇವತ್ತು ಮಂದಿರ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಎಲ್ಲ ಭಕ್ತಾಭಿಮಾನಿಗಳು ಬರ್ತಾರೆ. ಪ್ರತಿ ವರ್ಷಗಳು ಮಳೆಗಾಲದಲ್ಲಿ ಕೂಡ ಬರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬರುವಾಗ ಅವರಿಗೆ ನಿಂತುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಉತ್ತಮವಾದಂಥ ಮೂಲಭೂತ ವ್ಯವಸ್ಥೆಗಳೆಲ್ಲ ಬೇಕು. ಈ ಎಲ್ಲ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತೊಂದು ಸಂಧ್ಯಾ ಭಜನೋತ್ಸವವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಅಧ್ಯಕ್ಷರನ್ನು ರವಿರೈಯವರನ್ನು ಅಧ್ಯಕ್ಷ ಮಾಡಿದಾಗ ಅವರು ಈ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳಿಗೆ ಪೂರಕವಾಗಿ ನಮಗೆ ಉತ್ತಮ ದೇಣಿಗೆಯನ್ನು ಕೂಡ ನೀಡುವ ಮುಖೇನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಒಬ್ಬ ಉತ್ತಮ ನಾಯಕ ಶ್ರೀಯುತ ರವಿರೈ ಅವರು ಈ ಕಾರ್ಯಕ್ರಮದ ಒಟ್ಟು ಅಭಿಪ್ರಾಯವನ್ನು ಅವರು ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇವೆ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಸೆಗೋಳಿ ಲೋಕ ಕಲ್ಯಾಣಾರ್ಥಕವಾಗಿ 30 ದಿವಸಗಳ ಸಂಧ್ಯಾಭಜನಾ ಕಾರ್ಯಕ್ರಮವನ್ನು ನೆರವೇರಿಸುವುದಂತೇಳಿ ಇಲ್ಲಿಯ ದೇವಸ್ಥಾನದ ಟ್ರಸ್ಟಿಗಳು ಒಟ್ಟು ಸೇರಿ ಒಂದು ತೀರ್ಮಾನವನ್ನು ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಈ ಸಂಧ್ಯಾಭಜನಾ ಕಾರ್ಯಕ್ರಮದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಈ ದೇವಸ್ಥಾನದ ಟ್ರಸ್ಟಿಗಳಿಗೆ ಹಾಗೂ ಎಲ್ಲ ಭಕ್ತರಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಯಾಕಂತ ಹೇಳಿದರೆ ಈ ದೇವರ ಸೇವೆಯನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಸಹ ಕೃತಜ್ಞತೆಯನ್ನು ನಾನು ಸಲ್ಲಿಸಿದ್ದೇನೆ. ಇವತ್ತಿನ ದಿವಸ ನಮ್ಮ ಭಜನಾ ಕಾರ್ಯಕ್ರಮದ ಮಂಗಳೋತ್ಸವ ಕಳೆದ 30 ದಿನಗಳ ಹಿಂದೆ ಪ್ರಾರಂಭವಾದಂಥ ಈ ಸಂಧ್ಯಾಭಜನಾ ಕಾರ್ಯಕ್ರಮದಲ್ಲಿ ಈ ಭಾಗದ ಅನೇಕ ದೇವಸ್ಥಾನಗಳ ಭಜನಾ ತಂಡಗಳು ಪ್ರತಿನಿತ್ಯ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿ ಆನಂತರ ಮಹಾಪೂಜೆ ದೇವರಿಗೆ ಆನಂತರ ಅನ್ನಪ್ರಸಾದ ಸೇವೆಯನ್ನು ಇಲ್ಲಿ ನಡೆದುಕೊಂಡು ಬಂದಿದೆ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಜನಾ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದ ಸೇವೆ, ಸಂಕ್ರಮಣ ದಿವಸ ವಿಶೇಷವಾದಂಥ ಪೂಜೆ ಹಾಗೂ ಅನ್ನಪ್ರಸಾದ ಸೇವೆ ನಡೆದುಕೊಂಡು ಬಂದಿರ್ತದೆ. ಈ ಸಲ ಸಂಧ್ಯಾಭಜನಾ ಕಾರ್ಯಕ್ರಮದೊಟ್ಟಿಗೆ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳ ನಿಮಿತ್ತವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳ ಕಾರ್ಯವನ್ನು ಸಹ ಇಲ್ಲಿ ನೆರವೇರಿತು.
ಇಲ್ಲಿಯ ಭಾಗದ ದಾನಿಗಳು ಅನೇಕವಾಗಿ ಇದಕ್ಕೆ ಸಹಕಾರವನ್ನು ನೀಡಿದ ಕಾರಣ ಈ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವಾಯಿತು. ಅದರೊಟ್ಟಿಗೆ ಈ ಭಾಗದ ಪರಂಜ್ಯೋತಿ ಮಾತೃಮಂಡಲಿಯ ಎಲ್ಲ ಮಾತೆಯರು ಪ್ರತಿನಿತ್ಯ ಇಲ್ಲಿ ನಿತ್ಯ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ. ಹಾಗೂ ಇಲ್ಲಿ 17 ಜನರ ಒಂದು ಟ್ರಸ್ಟ್ ಇದ್ದು ಈ 17 ಜನರು ಸಹ ನಿತ್ಯ ನಿರಂತರವಾಗಿ ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ವಿಶೇಷವಾಗಿ ನಮ್ಮ ಈ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಳೆದ 40 ವರ್ಷಗಳ ಹಿಂದೆ ಚಿಕ್ಕದಾಗಿದ್ದಂಥ ಒಂದು ಮಂದಿರವನ್ನು ದೇವಸ್ಥಾನದ ಕಳೆದ 6 ವರ್ಷಗಳ ಹಿಂದೆ ದೇವಸ್ಥಾನದ ರೂಪದಲ್ಲಿ ನಿರ್ಮಾಣ ಮಾಡಿ ಉತ್ತಮವಾದ ಒಂದು ದೇವಸ್ಥಾನ ಆಗಿ ಪ್ರತಿನಿತ್ಯ 2 ಹೊತ್ತು ಪೂಜೆ ನಡೆದುಕೊಂಡು ಬಂದಿರುತ್ತದೆ. ಈ 2 ಹೊತ್ತು ಪೂಜೆಯನ್ನು ಇಲ್ಲಿಯ ಗುರುಸ್ವಾಮಿಗಳು ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬಂದು ಈ ಅಸೇಗೋಳಿ ಭಾಗದಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ನಿತ್ಯ ಹೋಗುವಾಗ ದೇವರಿಗೆ ಒಂದು ಕೈ ಮುಗಿದು ಹೋಗುವಂಥ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ಈ ಅಸೇಗೋಳಿಯಲ್ಲಿ ಇರುವಂಥ ಎಲ್ಲ ಹಿಂದೂ ಬಾಂಧವರು ಈ ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಸ್ಥಾನದ ದೇವರ ಪೂಜೆ ಪುರಸ್ಕಾರದೊಟ್ಟಿಗೆ ಇಲ್ಲಿಯ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ. ಇಲ್ಲಿಯ ಕಳೆದ 30 ದಿವಸಗಳಿಗೆ ಸಹ ಇಲ್ಲಿಯ ಈ ಭಾಗದ ಎಲ್ಲ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ. ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ಈ ಭಾಗದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಯ ಸದಸ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಇಷ್ಟೇ, ಇವತ್ತು 30 ದಿವಸ ಸಂಧ್ಯಾ ಭಜನಾ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಆದರೆ ಇನ್ನು ಮುಂದಕ್ಕೆ ಈ ಭಾಗದ ಎಲ್ಲ ಹಿಂದೂ ಬಾಂಧವರು ಅವರ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬಂದು ದೇವರ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಸಹ ಧಾರ್ಮಿಕ ಪ್ರಜ್ಞೆಯನ್ನು ಹುಟ್ಟಿಸಿ ಆ ಮಕ್ಕಳು ಸಹ ಪ್ರತಿನಿತ್ಯ ಇಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಒಂದು ಭಕ್ತಿ ಭಾವದಲ್ಲಿ ಪಾಲ್ಗೊಂಡು ಅವರ ಮುಂದಿನ ವಿದ್ಯಾಭ್ಯಾಸ ಹಾಗೂ ಜ್ಞಾನಾರ್ಜನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಸಹಕಾರ ಆಗುವಂತೆ ಇಲ್ಲಿಯ ಎಲ್ಲ ಭಕ್ತರು ಸಹಕಾರ ಮಾಡಬೇಕು. ಇವತ್ತು 30 ದಿವಸ ಭಜನಾ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡೆದುಕೊಂಡು ಬರಲಿಕ್ಕೆ ಈ ಭಾಗದ ದೇವರ ಮೇಲೆ ಇರುವಂಥ ಭಕ್ತಿ ಹಾಗೂ ಸಹಕಾರದಿಂದ ಮಾತ್ರ ಸಾಧ್ಯ. ದೇವರಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಈ ಒಂದು ಕಾಲಘಟ್ಟದಲ್ಲಿ ಈ ಕಲಿಯುಗದಲ್ಲಿ ಒಂದು ಭಜನೆಗೆ ದೇವರು ಒಲಿದಷ್ಟು ಬೇರೆ ಯಾವುದೇ ಇದಕ್ಕೆ ದೇವರು ಒಲಿದಿದ್ದು ಪ್ರತಿನಿತ್ಯ ಇಲ್ಲ. ಈ ಹಿಂದೆ ನಾವು ತಿಳಿದಂತೆ ಕನಕದಾಸರಾಗಿರ್ಬೋದು, ಪುರಂದರದಾಸರಿಗಿಂತ ದಾಸ ಮಹರ್ಷಿಯರು ಸಹ ಭಕ್ತಿ ಭಾವದಿಂದ ದೇವರ ಒಂದು ನಾಮ ಸಂಕೀರ್ತನೆಯನ್ನು ಮಾಡಿದಾಗ ಉತ್ತಮವಾದ ಒಂದು ದೇವರ ಅನುಗ್ರಹ ಅವರಿಗೆ ಲಭಿಸಿದ್ದು ನಮಗೆಲ್ಲ ತಿಳಿದಂಥ ವಿಷಯ. ಹಾಗಾಗಿ ಇನ್ನು ಮುಂದಿನ ಜನಾಂಗದ ಮಕ್ಕಳು ದೇವರಲ್ಲಿ ಭಕ್ತಿ ಭಾವದಿಂದ ಈ ಪ್ರತಿನಿತ್ಯ ಭಜನೆಯನ್ನು ಮಾಡುವುದರೊಟ್ಟಿಗೆ ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಉತ್ತಮವಾದ ಜೀವನ ರೂಪಿಸಲು ಸಹಕರಿಸಬೇಕು. ಹಾಗೆಯೇ ದೇವಸ್ಥಾನದಲ್ಲಿ ಭಜನೆ ಮಾತ್ರ ಅಲ್ಲ, ನಮ್ಮ ಪ್ರತಿನಿತ್ಯ ನಮ್ಮ ಮನೆಯಲ್ಲೂ ಸಹ ಸಂಧ್ಯಾ ಹೊತ್ತಿನಲ್ಲಿ ಭಜನೆಯನ್ನು ಮಾಡುವುದರ ಮುಖಾಂತರ ದೇವರ ಒಂದು ಪ್ರಾರ್ಥನೆ ಮಾಡಿ ಅವರ ಒಂದು ಜೀವನ ಉತ್ತಮ ರೀತಿಯಲ್ಲಿ ನಡೆಸಲು ಸಹಕಾರ ಆಗ್ತದೆ. ಹಾಗಾಗಿ ಇವತ್ತಿನ ನಾನು ಪ್ರಾರ್ಥನೆ ಇಷ್ಟೇ, 30 ದಿವಸ ಈ ಸಂಧ್ಯಾ ಭಜನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಹಿಂದೂ ಬಾಂಧವರಿಗೆ ಕೃತಜ್ಞತೆಯನ್ನು ಈ ಮಾಧ್ಯಮದ ಮುಖಾಂತರ ಸಲ್ಲಿಸುತ್ತಾ ಇಷ್ಟಕ್ಕೆ ನಿಲ್ಲದೆ ಇನ್ನು ಮುಂದಕ್ಕೆ ಎಲ್ಲ ಮಕ್ಕಳು ಈ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನಾಮ ಸಂಕೀರ್ತನೆ ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳಿಗೆ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ಇನ್ನು ಮುಂದಕ್ಕೆ ಸಹ ಈ ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡುವಂಥ ಅವಕಾಶ ನನಗೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು 30 ದಿವಸಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲ ಭಕ್ತಾದಿಗಳಿಗೆ ಸಹ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ 30 ದಿವಸ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆಯನ್ನು ಕೊಟ್ಟಂಥ ಹಾಗೂ ಧನ ಸಹಾಯವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿದ ಎಲ್ಲ ದಾನಿಗಳಿಗೆ ಸಹ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಈ ವಿಷಯವನ್ನು ಎಲ್ಲ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದಂಥ ಮಾಧ್ಯಮ ಮಿತ್ರರಿಗೆ ಸಹ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಧನ್ಯವಾದ.